ನಮ್ಮೆಲ್ಲ ಆತ್ಮೀಯ ದೈಹಿಕ ಶಿಕ್ಷಣ ಬಂಧುಗಳಿಗೆ ಶುಭ ಮುಂಜಾವೆ ನಮಸ್ಕಾರಗಳು. ನಾನೀಗ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಗ್ರೂಪಿಗೆಲ್ಲ ಕಳಿಸಿದ್ದೇನೆ. 9th 8th ಮತ್ತು 7th 6th ಪಾಠ ಹಂಚಿಕೆ ಅದು ಸ್ವಲ್ಪ ಎಲ್ಲ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡ್ರೆ ನಿಮಗೆ ಸುಲಭ ಆಗ್ತದೆ. ದೈಹಿಕ ಶಿಕ್ಷಣ ಶಿಕ್ಷಕರು ಮೊಬೈಲಿಗೆ ಕಳಿಸಿದ್ದೇನೆ. ಪ್ರಶ್ನೆ ಪತ್ರಿಕೆ ತಯಾರಿ ಮಾದರಿ ಅಂಕಗಳ ಹಂಚಿಕೆ ಇದೆ. 9ನೇ ತರಗತಿ ಒಮ್ಮೆ ತೆಗೀರಿ. ಹೈಸ್ಕೂಲ್ನವರು, ಹೈಸ್ಕೂಲು 9ನೇ ತರಗತಿದು. ನಾನಲ್ಲಿ ಮೊದಲನೇ ಪಾಠ 7 ಮಾರ್ಕ್ ಬರ್ತದೆ. ಅಷ್ಟು ನಮ್ಮದು 69 ಪೇಜ್ ಇದೆ. 69 ಪೇಜಲ್ಲಿ 80 ಮಾರ್ಕನ್ನು ಸಮನಾಗಿ ಹಂಚಿ ಹಾಕಬೇಕು. ಅದೇ ರೀತಿ ಹಂಚಿ ಹಾಕಿದ್ದೇನೆ. ಬಟ್ ಇದು ಇಲಾಖೆಯ ನಿಯಮದ ಪ್ರಕಾರವೇ ಮಾಡಿರುವಂಥದ್ದು. ಇದು ನನ್ನ ಯಾವುದೇ ವೈಯಕ್ತಿಕ ಅಥವಾ ಸ್ವಂತ ನಿರ್ಧಾರ ಯಾವುದೂ ಇಲ್ಲ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ, ನಪತುಂಗ ರಸ್ತೆ, ಬೆಂಗಳೂರು ಇವರಿಂದ ಯಾವ ರೀತಿ ದೈಹಿಕ ಶಿಕ್ಷಣ ಮೌಲ್ಯಾಂಕನ ಮಾಡಬೇಕು ಅದೇ ರೀತಿ ಮಾಡಿದ್ದೇನೆ. ಫಸ್ಟ್ ಪಾಠಕ್ಕೆ 7 ಅಂಕಗಳು, ವಾಲಿಬಾಲಕ್ಕೆ 6 ಅಂಕ, ಹಾಕಿ 7 ಅಂಕ, ಹ್ಯಾಂಡ್ಬಾಲ್ 4 ಅಂಕ, ಬಾಸ್ಕೆಟ್ಬಾಲ್ 5 ಅಂಕ, ಬ್ಯಾಡ್ಮಿಂಟನ್ 5, ತ್ರಿವಿಧ ಜಿಗಿತ 7, ಜಾವಲಿನ್ ಎಸೆತ 8, ಅಷ್ಟಾಂಗ ಯೋಗ 10 ಮಾರ್ಕ್, ಸಾಮಾಜಿಕ ಆರೋಗ್ಯ 3, ಆರೋಗ್ಯಕರ ಪರಿಸರ ಪ್ರಯೋಜನಗಳು 6, ಹಸಿ ತರಕಾರಿ ಬಳಕೆ ಮತ್ತು ಪ್ರಯೋಜನಗಳು 2, ಪ್ರಥಮ ಚಿಕಿತ್ಸೆ 5, ರಾಷ್ಟ್ರಧ್ವಜ, ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ 5 ಮಾರ್ಕ್. ಇದಿಷ್ಟನ್ನು ಮಾಡಿದರೆ 80 ಮಾರ್ಕ್ ಬರ್ತದೆ. ನಾವೀಗ ಇಲ್ಲಿ ವಸ್ತುನಿಷ್ಠ ಮತ್ತು ಅವೆಲ್ಲ ಇದೆ ಕೌಶಲ್ಯಗಳು. ನಾವು ಹೇಗೆ ನೀವು ಕ್ವಶನ್ ಪೇಪರ್ ತೆಗೆದ್ರೂ ಸಹಿತ ಅದು ಸುಲಭ, ಕಠಿಣ, ಜ್ಞಾನ, ಕೌಶಲ್ಯ ಎಲ್ಲವಕ್ಕೂ ಅದು ಒಳಗಳ್ತದೆ. ಹಾಗಾಗಿ ಇದು ಒಂದೇ ಬ್ಲೂ ಪ್ರಿಂಟ್ ಸಾಕು ಮೇಲಿದ್ದ ಅನಿಸ್ತದೆ. ಈಗ ನಾನು ಕೇಳಿದೆ SLCಗೆ ಕ್ವಶನ್ ಪೇಪರ್ ಹೇಗೆ ಮಾಡ್ತೀರಿ ಅಂತ. ಎಲ್ಲಿ ವಾರ್ಷಿಕ ಪರೀಕ್ಷೆಗೆ ಅವರು ಹೇಳಿದರು, ಅವ್ರದ್ದೊಂದು ಕ್ಲಬ್ ಮಾಡ್ತಾರಂತೆ, ಪಾಠಗಳನ್ನು ಕ್ಲಬ್ ಮಾಡ್ತಾರೆ, ಒಂದಿಷ್ಟು ಅಂಕ ಹಂಚಿಕೆ ಹಾಕ್ತಾರೆ. ಅವ್ರು ಏನು ನೋಡೋದಿಲ್ಲ ಅಂತೆ, ಜ್ಞಾನ ಕೌಶಲ್ಯ ಏನು ನೋಡೋದಿಲ್ಲ, ಒಂದಿಷ್ಟು ಕ್ವಶನ್ ತೆಗಿತಾರೆ, ಅದರಲ್ಲಿ ಎಲ್ಲ ಬರ್ತದೆ ಅಂತ. ಈಗ ಮೊದಲಿನ ಆಕ್ರಮ ಅದು ಅಗತ್ಯ ಇಲ್ಲ ಅಂತ, ತುಂಬ ಕಷ್ಟ ಆಗತ್ತೆ ಅದು. ಈ ರೀತಿ ಮಾಡ್ಕೊಂಡು ಹೋದರೆ ಆಯಿತು. ಬಟ್ ಈ ರೀತಿ ಮಾಡಿದ ನಂತರ ಇನ್ನೊಂದು ಟಾಪ್ ಶೀಟ್ ಇದೆ ನೋಡಿ, 9th ಇದು ಟಾಪ್ ಶೀಟ್ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಈ ಟಾಪ್ ಶೀಟನ್ನು ನಾವು 9th ಮಕ್ಕಳಿಗೆ ಜೆರಾಕ್ಸ್ ಮಾಡಿ ಕೊಡಬೇಕು ಪರೀಕ್ಷೆ ದಿನ. ಅದು ಉತ್ತರ ಪತ್ರಿಕೆಯ ಮೇಲೆ ಕಟ್ಟಬೇಕು ಅವರು ಟಾಪ್ ಶೀಟನ್ನು. ಇದು ಯಾಕೆ ಅಂತಂದರೆ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಪಡೆದಿದೆ ಮಗು ಅದಕ್ಕೆ ನಾವಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಹಾಗೆ ಈ ಟಾಪ್ ಶೀಟನ್ನು ನಾವು ಜೆರಾಕ್ಸ್ ಮಾಡಿ ಪ್ರತಿಯೊಂದು ವಿದ್ಯಾರ್ಥಿಗೆ ಕೊಡಬೇಕು. ಆನ್ಸರ್ ಪೇಪರ್ ಸಪ್ರೇಟಾಗಿ ಕೊಡುವಂಥದ್ದು. ಕ್ವಶನ್ ಪೇಪರ್ ಬೇರೆ, 9th ಕ್ವಶನ್ ಪೇಪರ್ ಬೇರೆ. ಅದೇ ನೀವು 3ನೇ ಪೇಜಿಗೆ ಬಂದರೆ ಕ್ವಶನ್ ಪೇಪರಿನ ಮಾದರಿ ಇದೆ. 1 ಮಾರ್ಕಿದ್ದು ಎಷ್ಟು ತೆಗಿಬೇಕು ಅಂತ. 1 ಮಾರ್ಕಿದ್ದು 8 ಕ್ವಶನನ್ನು ತೆಗಿಬೇಕು. ಅಲ್ಲಿಗೆ 8 ಮಾರ್ಕ್ ಆಯಿತು. 9ನೇ ಕ್ವಶನನ್ನು ಹೊಂದಿಸಿ ಬರೆಯರಿ ಹಾಕಬೇಕು. ಈ ಹೊಂದಿಸಿ ಬರೆಯರಿಯಲ್ಲಿ 5 ಬರ್ತದೆ. ಅಂದರೆ 9 ಕ್ವಶನಿಗೆ 5 ಮಾರ್ಕ್. ಅದರಲ್ಲಿ 9, 10, 11 ಹಾಗೆ ಹಾಕುವಂಗಿಲ್ಲ. ಅದರಲ್ಲಿ ಮತ್ತೆ ಸಬ್ ಹೆಡ್ಡಿಂಗ್ ಕೊಡಬೇಕು. 1, 2, 3, 4, 5 ಹೊಂದಿಸಿ ಬರೆಯಿರಿ, ಅದಕ್ಕೆ 5 ಮಾರ್ಕು. ನಂತರ 3ನೇದಲ್ಲಿ ಕೆಳಕಂಡ ಪ್ರಶ್ನೆಗೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿರಿ. 10 ಪ್ರಶ್ನೆಗಳನ್ನು ತೆಗಿಬೇಕು. ನಾವು ಯಾವುದೇ ಪಾಠದ 10 ಪ್ರಶ್ನೆಗಳನ್ನು ತೆಗಿಬೇಕು. ನೀವು ಯಾವ ಪಾಠದಿಂದ 1 ಮಾರ್ಕಿಗೆ ತೆಗೆದರೂ ಸಹ ಏನೂ ತೊಂದರೆ ಇಲ್ಲ. ಬಟ್ ಅಲ್ಲಿ ಯಾವ ಪಾಠಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ಅದರ ಚೌಕಟ್ಟಿನಲ್ಲಿ ಬರುವ ಹಾಗೆ ನೋಡ್ಕೊಳ್ಬೇಕು. ಆನಂತರ 3-4 ವಾಕ್ಯಗಳಲ್ಲಿ ಉತ್ತರಿಸಿ 15 ಪ್ರಶ್ನೆಗಳನ್ನು ತೆಗಿಬೇಕು. 1 ಪ್ರಶ್ನೆಗೆ 2 ಅಂಕಗಳು, ಅಲ್ಲಿಗೆ 30 ಮಾರ್ಕ್ ಆಗ್ತದೆ. ಆನಂತರ 5-6 ವಾಕ್ಯಗಳಲ್ಲಿ ಉತ್ತರಿಸಿ 5 ಪ್ರಶ್ನೆಗಳನ್ನು ತೆಗಿಬೇಕು. 1 ಪ್ರಶ್ನೆಗೆ 3 ಅಂಕಗಳು, ಅಲ್ಲಿಗೆ 15 ಮಾರ್ಕ್ ಆಯಿತು. ಮತ್ತು ಇಲ್ಲಿ 7 ಅಥವಾ 8 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಂಚೂರು ಚೇಂಜ್ ಇದೆ. 1 ಚಿತ್ರ ಬರ್ತದೆ. ಅಷ್ಟು 3 ಪ್ರಶ್ನೆಗಳು 4 ಅಂಕಗಳು. 1 ಚಿತ್ರ ಬರ್ತದೆ. ಕಂಪಲ್ಸರಿಯಾಗಿ 1 ಚಿತ್ರ ಕೊಡಲೇಬೇಕು. ನಮ್ಮಲ್ಲೀಗ ಇರುವಂಥ ಚಿತ್ರ ಒಂದು ತ್ರಿವಿಧ ಜಿಗಿತ ಮತ್ತು ಜಾವಲಿನ್ ಎಸೆತ. ಅಲ್ಲಿ ಬಾಸ್ಕೆಟ್ಬಾಲಲ್ಲಿ ವಲಯ ರಕ್ಷಣೆ ಮತ್ತು ವ್ಯಕ್ತಿ ರಕ್ಷಣೆ ಇದೆ. ಬಟ್ ಅದನ್ನು ಕೊಡಲಿಕ್ಕೆ ಹೋಗೋದು ಬೇಡ ಅಂತ ಅನಿಸುತ್ತೆ. ಅದೆಲ್ಲ BPED ಇದಕ್ಕೆಲ್ಲ ಬರುವಂಥದ್ದು. ಬಟ್ ಈ ಮಕ್ಕಳಿಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ತ್ರಿವಿಧ ಜಿಗಿತ ಮತ್ತು ಜಾವಲಿನ್ ಎಸೆತದ ಯಾವುದೇ ಒಂದು ಚಿತ್ರವನ್ನು ಕೊಟ್ಟರೆ ಒಳ್ಳೆಯದು. ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೊಡಬೇಕು. ಯಾವುದೇ ಪಾಠದ 4 ಅಂಕದ ಪ್ರಶ್ನೆಗಳನ್ನು ಕೊಡಬೇಕು. ಅಲ್ಲಿಗೆ ಇಲ್ಲಿಗೆ 80 ಮಾರ್ಕು ಮುಗೀತು. ನೋಡಿ 9th ಪರೀಕ್ಷೆ ಹೇಗಂತಂದರೆ ಒಂದು ಟಾಪ್ ಶೀಟನ್ನು ನಾವು ಜೆರಾಕ್ಸ್ ಮಾಡಿ ಕೊಡಬೇಕು. ಈ ಟಾಪ್ ಶೀಟನ್ನು ಬೇಕಾದರೆ ನಾನು ಸಪ್ರೇಟಾಗಿ 1 ಪೇಜನ್ನು ನಮ್ಮ ಗುಂಪಿಗೆ ಹಾಕ್ತೇನೆ. ಜೆರಾಕ್ಸ್ ತಕ್ಕೊಂಡು ಅದನ್ನೇ ಕೊಡ್ಬೋದು.
ಬಟ್ ಪ್ರಶ್ನೆ ಪತ್ರಿಕೆ ತಯಾರಿಯನ್ನು ಸಹ ಅಲ್ಲಿ ಯಾವ ರೀತಿ ಇದೆ, ಇದು ಬೆಂಗಳೂರು ಇವರಿಂದ ಬಂದ ಪ್ರಕಾರನೇ ಇದೆ. ಅದೇ ಪ್ರಕಾರ ನಾನು ಕ್ವಶನ್ ನಂಬರ್ ಹಾಕಿ ಮಾಡಿದ್ದೇನೆ. ಈಗಾಗಲೇ ನಾವು 2 ಕ್ವಶನ್ ಪೇಪರ್ ರೆಡಿ ಮಾಡಿದ್ದೇವೆ, ನಾನು ಮತ್ತು ಶಾಂತರಾಮ್ ಸರ್. ಬೇಕಾದರೆ ನಾವು ಅದನ್ನು ನೆಕ್ಸ್ಟ್ ಸೆಂಡ್ ಮಾಡ್ತೇವೆ, ಬೇಕಾದರೆ. ಇಲ್ಲಾದರೆ ನಾವೇ ತಯಾರು ಮಾಡ್ಕೊಳ್ಬೋದು. ಮತ್ತು ಮೌಲ್ಯಮಾಪನ ನಮ್ಮದನ್ನು ನಮ್ಮ ಶಾಲೆಯಲ್ಲಿ ನಾವೇ ಮಾಡಲಿಕ್ಕೆ ಬೇರೆ ಕಡೆ ಎಲ್ಲಿಯೂ ಸಹ ಹೋಗೋದಿಲ್ಲ. ಮತ್ತು ಇನ್ನು ಹೇಗೆ 100 ಮಾರ್ಕ್ ಹೇಗೆ ಮಾಡೋದಂತಂದರೆ, ಇದು 80 ಮಾರ್ಕು. ಮತ್ತು 20 ಮಾರ್ಕನ್ನು ಯಾವುದರಿಂದ ತಗೊಳ್ಬೇಕಂತಂದರೆ ರೂಪಣಾತ್ಮಕ 1, ರೂಪಣಾತ್ಮಕ 2, ರೂಪಣಾತ್ಮಕ 3, ರೂಪಣಾತ್ಮಕ 4. ಈಗಾಗಲೇ 9th ನಾವು ಮಾಡಿದ್ದೇವೆ. ಒಂದೊಂದು ರೂಪಣಾತ್ಮಕಕ್ಕೆ 50 ಮಾರ್ಕಿನ ಹಾಗೆ 4 ರೂಪಣಾತ್ಮಕಕ್ಕೆ 200 ಮಾರ್ಕ್ ಆಗುತ್ತೆ. ಅದನ್ನು ನಾವು ಡಿವೈಡೆಡ್ ಬೈ 10 ಮಾಡಬೇಕು. ಡಿವೈಡೆಡ್ ಬೈ 10 200 ಭಾಗಿಸು 10 ಮಾಡಿದರೆ ಅದು 20ಕ್ಕೆ ಬರ್ತದೆ. ಆ ಮಾರ್ಕನ್ನು ಇಲ್ಲಿ 20 ಮಾರ್ಕಿಗೆ ಬರೆದು ಇದು 80ರಲ್ಲಿ ಮಗು ಎಷ್ಟು ತಗೊಳ್ತದೆ ಅಷ್ಟು ಸೇರಿಸಿ 100ಕ್ಕೆ ಮಾಡಿ ನಾವು ತರಗತಿ ಶಿಕ್ಷಕರಿಗೆ ಕೊಡುವಂಥದ್ದು. ಇಲ್ಲಿ ಮತ್ತು ಗ್ರೇಡನ್ನು ಹಾಕೋದು ಹೇಗೆ, ಗ್ರೇಡ್ ಹಾಕೋ ಒಂದು ಶೀಟನ್ನು ಸಹ ಹಾಕಿದ್ದೇನೆ. 10 ಮಾರ್ಕಿಗೆ ಗ್ರೇಡ್ ಹೇಗೆ, 20 ಮಾರ್ಕಿಗೆ ಗ್ರೇಡ್ ಹೇಗೆ, 30 ಮಾರ್ಕಿಗೆ ಗ್ರೇಡ್ ಹೇಗೆ, 50ಕ್ಕೆ ಹೇಗೆ, 60ಕ್ಕೆ ಹೇಗೆ, 100ಕ್ಕೆ ಹೇಗೆ, ಅಷ್ಟು ಗ್ರೇಡಿದ್ದು ಒಂದು ಶೀಟ್ ಇದೆ. ಕಲರ್ ಪ್ರಿಂಟಲ್ಲೇ ಇದೆ, ಅದು ಸಹ ಹಾಕಿದ್ದೇನೆ. ಆ ಗ್ರೇಡ್ ನೋಡಿ ಹಾಕ್ಬೋದು. ಈಗ ಗ್ರೇಡ್ ಕೊಡುವುದು ಹೇಗೆ ಅಂತ, ಈಗ 9th ನಮಗೆ ಎ ಪಾರ್ಟಿಗೆ ಇನ್ನೂ ಬಂದಿಲ್ಲ. ಅದು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡುವಾಗ ಎ ಪಾರ್ಟಿಗೆ ಬಂದಿಲ್ಲ. ಅದು ನಾವು ಅದನ್ನು ಈಗ ಬಿ ಪಾರ್ಟಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಬಿ ಪಾರ್ಟಲ್ಲಿ ಎಂಟ್ರಿ ಮಾಡುವ ಕಾರಣ ನಾವು ಅಲ್ಲಿ ನಮಗೆ ಇರುವಂಥದ್ದು ಎ ಬಿ ಸಿ 3 ಗ್ರೇಡ್ ಹಾಕ್ಲಿಕ್ಕೆ ಇರುವಂಥದ್ದು. ಆ ಗ್ರೇಡನ್ನು ನಾವು 10th ಪ್ರಕಾರನೇ ಹಾಕಬೇಕಾಗತ್ತೆ. 10th ಪ್ರಕಾರ ಅಂತಂದರೆ ಗೊತ್ತಿದೆ, ನಮಗೆಲ್ಲ ಗೊತ್ತಿರೋ ವಿಷಯ. ನಾನು ಇಲ್ಲಿ ಏನು ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ನಮ್ಮ ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಗೊತ್ತಿರುವಂಥದ್ದು. ಇಲ್ಲಿ ಸ್ವಲ್ಪ ನಾವೊಂದು ರಿಹರ್ಸಲ್ ಮತ್ತು ಒಂದು ಚರ್ಚೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. 80ರಿಂದ 100ರವರೆಗೆ ಎ, ಮತ್ತು 50ರಿಂದ 79ರವರೆಗೆ ಬಿ, ಮತ್ತು 49ರಿಂದ ಕೆಳಗೆ ಬಂದರೆ ಸಿ, ಹಾಗೆ ಕೊಡುವಂಥದ್ದು ಎಲ್ಲಿ ಬಿ ಪಾರ್ಟಿಗೆ. ಬಟ್ ಈಗ ನಾವು ನಮ್ಮ ಕನ್ಸಲ್ಟೇಟಿವ್ ಮಾರ್ಕಲ್ಲಿ ನಾವು ಮಾಡುವಾಗ ಅದನ್ನು ನಾವು ಎ ಪ್ಲಸ್ ಮತ್ತು ಎ, ಬಿ ಪ್ಲಸ್ ಬಿ ಮತ್ತು ಸಿ ಪ್ಲಸ್ ಸಿ ಇದು ಮಾಡ್ಕೊಳ್ಬೇಕಾಗ್ತದೆ. ಬಟ್ ನಾವು ಅಲ್ಲಿಗೆ ಕನ್ವರ್ಟ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ 100 ಎಷ್ಟು, ಅದನ್ನು ಕಣ್ಣಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ. 80ರ ಮೇಲೆ ಬಂದರೆ ಎ, 50ರ ಮೇಲೆ ಬಂದರೆ 79ರ ಬಿ. ಅದನ್ನು ನಾವು ಸಪ್ರೇಟಾಗಿ ಬರಿಬೇಕಂತೇನಿಲ್ಲ. ನೀವು ನಿಮ್ಮ ಕನ್ಸೋಲ್ಟೇಟಲ್ಲಿ ಗ್ರೇಡ್ ಕೊಡುವಾಗ ಎ ಪ್ಲಸ್ ಎ, ಬಿ ಪ್ಲಸ್ ಬಿ ಹಾಗೆ ಕೊಡಿ. ಯಾಕಂತಂದರೆ ವಿಷಯ ಶಿಕ್ಷಕರು ಅದೇ ರೀತಿ ಕೊಡ್ತಾ ಇದ್ದಾರೆ. ನಮ್ಮ ದೈಹಿಕ ಶಿಕ್ಷಣ ಪರೀಕ್ಷೆ ಹೇಗೆ ನಡೀತದೆ ಅಂತಂದರೆ, ವಿಷಯ ಶಿಕ್ಷಕರು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅದೇ ಪ್ರಕಾರ ನಡೆಯುವಂಥದ್ದು. ಬಟ್ 8th ಮಾತ್ರ ನಮ್ಮಲ್ಲಿ 10 ಮಾರ್ಕಿದ ಮೌಖಿಕ ಮಾತ್ರ ಇರುವುದಿಲ್ಲ. ಅವರು 50 ಮಾರ್ಕಿಗೆ ಮಾಡ್ತಾರೆ, ಪ್ಲಸ್ 10 ಮಾರ್ಕು ಮೌಖಿಕ ಮಾಡ್ತಾರೆ. ಬಟ್ ದೈಹಿಕ ಶಿಕ್ಷಣಕ್ಕೆ ಮೌಖಿಕ ಮಾಡಬಾರ್ದು ಅಥವಾ ಇಲ್ಲ ಅಂತ ಈಗಾಗಲೇ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ನಾವು ಅದು 60 ಮಾರ್ಕಿಗೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ನಾವು ಅದನ್ನು ಬಿಟ್ಟರೆ ಉಳಿದೆಲ್ಲವೂ ನಮ್ಮದು ವಿಷಯ ಶಿಕ್ಷಕರು ಹೇಗೆ ಮಾಡ್ತಾರೆ ಹಾಗೆ ಮಾಡಬೇಕು. ಯಾಕಂತಂದರೆ ನಮ್ಗೆ ಅವರಿಗೆ ಕನ್ಸೋಲ್ಟೇಟಲ್ಲಿ ಎಂಟ್ರಿ ಮಾಡೋಕ್ಕಾಗಲ್ಲ. ನಾವೀಗ ಅದನ್ನು 15ಕ್ಕೆ ಮಾಡ್ತೇವೆ ಅಥವಾ 60ಕ್ಕೆ ಕೊಡ್ತೇವೆ, ಆಗಲ್ಲ. ಅಲ್ಲಿ 50ಕ್ಕೆ ಇರುತ್ತೆ, ಅಲ್ಲಿ ಅವ್ರದ್ದು ಅದನ್ನು 30ಕ್ಕೆ ಮಾಡಲಿಕ್ಕೆಲ್ಲ ಇರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ವಿಷಯ ಶಿಕ್ಷಕರು ಯಾವ ರೀತಿ ಗ್ರೇಡನ್ನು ಕೊಡ್ತಾರೆ ಅದೇ ರೀತಿ ನಾವು ಮಾಡಿಟ್ಕೊಂಡ್ರೆ ನಮಗೆ ಸುಲಭ ಅವ್ರಿಗೆ ಕೊಡಲಿಕ್ಕೆ. ಹಾಗಾಗಿ ಅದನ್ನು ಮಾಡ್ಕೊಂಡ್ರಾಯ್ತು. ನಾವು ಸ್ಯಾಟ್ಸಲ್ಲಿ 9th ಎಂಟ್ರಿ ಮಾಡುವಾಗ ಎ ಬಿ ಸಿ ಹಾಗೆ ಎಂಟ್ರಿ ಮಾಡಲಿಕ್ಕೆ 80ರಿಂದ 100 ಎ, 50ರಿಂದ 79 ಬಿ, 49ರ ಕೆಳಗೆ ಬಂದದ್ದೆಲ್ಲ ಸಿ, ಇಷ್ಟು ಎಂಟ್ರಿ ಮಾಡಿದ್ರೆ ಆಯಿತು 9th ಸಂಬಂಧಪಟ್ಟಂತೆ. ಈಗ 9th ನಮೂನೆ 1 ಅಲ್ಲಿ ಇದೆ, ನಿಮಗೆ ಬೇಕಾದ ನಮಗೆ ಗೊತ್ತಿದೆ. ನಮೂನೆ 1 ಇದೆ, ಅಲ್ಲಿ ನಮೂನೆ 2 ಇದೆ, ನಮೂನೆ 3 ಸಹ ಹಾಕಿದ್ದೇನೆ. ಅದು ನಮಗೆ ಗೊತ್ತಿದೆ. ನಾವು ನಮೂನೆ 1ರಲ್ಲಿ ದೈಹಿಕ ಸಾಮರ್ಥ್ಯವನ್ನು ಮಾಡಲಿಕ್ಕೆ ಪರೀಕ್ಷೆಯನ್ನು ಹೇಗೆ ಮಾಡೋದಂತಂದರೆ 10 ಮಾರ್ಕಿಗೆ ಮಾಡ್ತೇವೆ, ಅದನ್ನು ಡಬಲ್ ಮಾಡ್ಕೋಬೇಕು, 20ಕ್ಕೆ ಮಾಡಿ ಮೇನ್ ನಮೂನೆ 3ರಲ್ಲಿ ಎಂಟ್ರಿ ಮಾಡಲಿಕ್ಕೆ 20 ಮಾಡಿ. ಆನಂತರ ನಮಗೆ ಇದು ಬರ್ತದೆ, ಯಾವುದು ಫಸ್ಟ್ ಇದರಲ್ಲಿ ತಾಳಬದ್ಧ ಚಟುವಟಿಕೆ ಒಂದಿದೆ, ಮತ್ತು ಮೇಲಾಟಗಳು ಇದೆ, ಪಂದ್ಯಾಟ ಇದೆ, ಯೋಗಾಸನ ಇದೆ. ಫಸ್ಟಿಗೆ ನಾವು ಪಂದ್ಯಾಟ ತಗೊಳ್ತೇವೆ. ದೈಹಿಕ ಸಾಮರ್ಥ್ಯ 20, ಪಂದ್ಯಾಟ 30, ಅಲ್ಲಿಗೆ 50 ಆಯಿತು. ಆ ನಂತರ ಒಂದು ಚಟುವಟಿಕೆ ಮತ್ತು ತಾಳಬದ್ಧ ಚಟುವಟಿಕೆ, ಅಲ್ಲಿಗೆ 50 ಆಯಿತು. ಆ ನಂತರ ಮತ್ತೆ ಒಂದು ಚಟುವಟಿಕೆ, ಆನಂತರ ಮೇಲಾಟಗಳು 50 ಆಯಿತು. ಆ ನಂತರ ಒಂದು ದೈಹಿಕ ಸಾಮರ್ಥ್ಯ 20 ಮಾರ್ಕು ಮತ್ತು ಯೋಗಾಸನ, ಅಲ್ಲಿಗೆ 50 ಆಯಿತು. ಅಷ್ಟು 200 ಆಗ್ತದೆ. ಈ 200ಅನ್ನು ನಾವು 20 ಮಾರ್ಕಿಗೆ ಇಳಿಸಬೇಕು. ಇಳಿಸಿ
ಲಾಸ್ಟಿಗೆ ಕೌಂಟ್ ಮಾಡಿ ಕೊಡುವಂಥದ್ದು. ಇಲ್ಲಿಗೆ 9th ಇದ್ದು ನಾನು ಹೇಳೋದು ಮುಗೀತು. ಏನಾದರೂ ನಮ್ಮಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ ಅಥವಾ ಅದು ಹಾಗಲ್ಲ ಈ ರೀತಿ ಆಗಬೇಕು ಅಂತಿದ್ರೆ ಹೇಳ್ಬೋದು. 9th ಸ್ಯಾಟ್ಸಲ್ಲಿ ಎಂಟ್ರಿ ಮಾಡುವಾಗ ನಮ್ಮದು ಬಿ ಪಾರ್ಟಲ್ಲಿ ಇದೆ, ಹೌದಲ್ಲ? ಆ ಬಿ ಪಾರ್ಟಲ್ಲಿ ಎಂಟ್ರಿ ಮಾಡುವಾಗ ಅಲ್ಲಿ A + A B + B C + ಹೀಗೆ ಬರೋದಿಲ್ಲ. ಅದರಲ್ಲಿ A B C ಅಷ್ಟೇ ಬರೋದು, ಹೌದಿಲ್ಲ? ಹಾಗಾಗಿ ನಾವು 9th ಬಿ ಪಾರ್ಟಲ್ಲಿ ಎಂಟ್ರಿ ಮಾಡುವಾಗ ನಾವು 80ರಿಂದ 100ಕ್ಕೆ A ಮತ್ತು 50ರಿಂದ 79 B, ಆ ನಂತರ 49ರ ಕೆಳಗಡೆ 30ರಿಂದ 49ರವರೆಗೆ C, ಹೀಗೆ ಎಂಟ್ರಿ ಮಾಡಲಿಕ್ಕೆ. ಆದರೆ ನಮ್ಮ ಕನ್ಸೋಲ್ಡೇಟಿವಲ್ಲಿ ನಾವು ಮಾಡಿಕೊಳ್ಳುವಾಗ ನಮ್ಮ ಕನ್ಸೋಲ್ಡೇಟಿವ್ ನಮ್ಮದಿದೆ, ನಮೂನೆ 3ರಲ್ಲಿ ನಾವು ಎಂಟ್ರಿ ಮಾಡುವಾಗ A + A B + B C + ಹಾಗೆ ಎಂಟ್ರಿ ಮಾಡಿ ಇಟ್ಟುಕೊಳ್ಳುವ ಅಂತ. ಯಾಕಂದರೆ ನಮಗಿಲ್ಲಿ A B C ಗ್ರೇಡನ್ನು ಕೊಡುವಾಗ ನಮಗೆ ಯಾವುದೇ ಕನ್ಫ್ಯೂಸ್ ಆಗೋದಿಲ್ಲ, ಕಣ್ಣಲ್ಲಿ ನೋಡುವಾಗ ಗೊತ್ತಾಗುತ್ತೆ. ಅದನ್ನು ಒಂದು ಜನರಲ್ ಆಗಿ ಕೊಡೋದು, ನೋಡಿ ಅವ್ರ ಮಾರ್ಕನ್ನು, ಅದನ್ನು ನಾವು ಕನ್ಸಲ್ಟೇಟಲ್ಲಿ A B C ಎಂಟ್ರಿ ಮಾಡೋದು ಬೇಡ. A + A B + B, ಯಾಕಂತಂದರೆ ಸಬ್ಜೆಕ್ಟ್ ಟೀಚರ್ನವರು ಇದೇ ರೀತಿ ಅವರು ಗ್ರೇಡ್ ಹಾಕ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮದು ಸಹ ಅವರಾಗೆ ಇರಲಿ ಅಂತ. 9th 8th ಸ್ಟ್ಯಾಂಡರ್ಡಿಗ ಅಂಕಗಳ ಹಂಚಿಕೆ. ಇಲ್ಲಿ 8th ಅವರು ಪ್ರೈಮರಿಯಲ್ಲೂ ಸಹ ಇದ್ದಾರೆ, 8th ಮಕ್ಕಳು ಪ್ರೈಮರಿಯಲ್ಲೂ ಇದ್ದಾರೆ. ಇಲ್ಲಿ 8th ಮಾಡುವಾಗ ಪ್ರೈಮರಿಯವರಿಗೆ 6th 7th 8th ನಿಮಗೆ ಯಾವುದೇ ಕನ್ಫ್ಯೂಸ್ ಇಲ್ಲ, ಹೇಳ್ತೇನೆ ನಾನು. ಬಟ್ ನಮೂನೆ 1 ನಮೂನೆ 2 ನಮೂನೆ 3 6th 7th 8th ಎಲ್ಲರಿಗೂ ಒಂದೇ, ಅದರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಒಂದು ಜೆರಾಕ್ಸ್ ಮಾಡಿದರೆ ಅಲ್ಲಿ 6th 7th 8th ಅಂತ ಹಾಕಿದ್ದೇನೆ, ಅದೇ ರೀತಿ ನೀವು ಮಾಡ್ಕೊಬೋದು. ನಾನು ಹಾಕಿದ್ದಲ್ಲ, ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಹೇಳುತ್ತೆ ಅದೇ ಪ್ರಕಾರ ಮಾಡಿದ್ದೇನೆ. ನನ್ನದನ್ನು ನನಗೆ ಹಾಕ್ಲಿಕ್ಕೆ ಆಗಲ್ಲ, ಇಲ್ಲಿ ತಪ್ಪಾಗ್ತದೆ. ನಮ್ಮ ಈಗ ಜೂನ್ ಆಗುವಾಗ ಬರ್ತದೆ, ಕೆಲವರೆಲ್ಲ ಮಾಡಿ ಹಾಕ್ತಾರೆ, ಅದು ಕೆಲವರದು ಅವರವ್ರದ್ದೇ ಅಭಿಪ್ರಾಯ ಆಗಿರ್ತದೆ, ಅದನ್ನು ನಾವು ತಗೊಂಡು ಮಾಡಿದರೆ ತಪ್ಪಾಗ್ತದೆ. ಹಾಗಾಗಿ ನೋಡಿ, ಈಗ 8th ದೈಹಿಕ ಶಿಕ್ಷಣದ ಮಹತ್ವ 4 ಮಾರ್ಕ್, ವಾಲಿಬಾಲ್ 6, ಹಾಕಿ 7, ಹ್ಯಾಂಡ್ಬಾಲ್ 7, ಬಾಸ್ಕೆಟ್ಬಾಲ್ 7, ಬ್ಯಾಡ್ಮಿಂಟನ್ 6, ಮಧ್ಯಮ 5, ಎತ್ತರ ಜಿಗಿತ 3, ಯೋಗಾಸನ ಮತ್ತು ಪ್ರಾಣಾಯಾಮ 3, ಸಾಮಾಜಿಕ ಆರೋಗ್ಯ ಭಾವನೆ 4, ಪ್ರಥಮ ಚಿಕಿತ್ಸೆ 3, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ 5. ಈ ಅಂಕ ಹೇಗೆ ಹಂಚಿಕೆ ಮಾಡೋದಂತಂದರೆ, ನಮ್ಮಲ್ಲಿ ತಾತ್ವಿಕ ಎಷ್ಟು ಪೇಜ್ ಇದೆ ನೋಡ್ಕೊಳ್ಬೇಕು. 8th 60 ಪೇಜ್ ಇದೆ, ಹಾಗಾಗಿ ಒಂದು ಪೇಜಿಗೆ ಒಂದೊಂದು ಮಾರ್ಕ್ ಬಂದುಬಿಡತ್ತೆ, ಏನೂ ಸಮಸ್ಯೆ ಇಲ್ಲ. ನೀವಲ್ಲಿ ಪೇಜ್ ಲೆಕ್ಕ ಹಾಕುವಾಗ ಖಾಲಿ ಪಾಠಗಳಿರುವ ಪೇಜ್ ಮಾತ್ರ ಲೆಕ್ಕ ಹಾಕೋದಿಲ್ಲ, ಅಲ್ಲಿ ಪ್ರಶ್ನೆ ಇದ್ರೂ ಲೆಕ್ಕ ಹಾಕಬೇಕು, ಚಟುವಟಿಕೆ ಆ ಪೇಜಲ್ಲಿ ಇದ್ರೂ ಲೆಕ್ಕ ಹಾಕಬೇಕು. ಆ ಪೇಜು ಒಂದು ಪಾಠಕ್ಕೆ ಎಷ್ಟು ಪೇಜ್ ಇದೆ ಎಲ್ಲವನ್ನು ಲೆಕ್ಕ ಹಾಕಬೇಕು. ಮತ್ತು ಅದನ್ನು ಹೇಗೆ ನೀವು ಡಿವೈಡ್ ಮಾಡೋದಂತಂದರೆ, ಈಗ ನೋಡಿ, ಫಸ್ಟ್ ಪಾಠ 4 ಪೇಜ್ ಇದೆ, 4 ಗುಣಿಸು ನಾವು ಎಷ್ಟು ಮಾರ್ಕಿಗೆ ಮಾಡಬೇಕು? 60 ಮಾರ್ಕಿಗೆ. ಭಾಗಿಸು ಎಷ್ಟು ಪೇಜು? 60 ಪೇಜ್ ಇದೆ, ಅದು ಭಾಗಿಸು 60 ಅಷ್ಟೇ. ಒಂದು ಪಾಠಕ್ಕೆ ಎಷ್ಟು ಅಂಕ? 4 ಪೇಜು. ಎಷ್ಟು ಅಂಕದ ಪರೀಕ್ಷೆ? ಅಷ್ಟು 60. 4 ಗುಣಿಸು 60 ಭಾಗಿಸು ಒಟ್ಟು ಪೇಜ್ಗಳು 60 ಪೇಜ್ ಇದೆ. ಇದು ಮಾಡಿದರೆ ಎಷ್ಟು ಅಂಕ ಅಂತ ಆಟೋಮೆಟಿಕ್ ಬರುತ್ತೆ. ಅಲ್ಲಿ 3.50 3.75 ಹೀಗೆಲ್ಲ ಬಂದಾಗ ಅದನ್ನು ಮುಂದಿನ 4 ಮಾರ್ಕಿಗೆ ನಾವು ಕನ್ವರ್ಟ್ ಮಾಡುವಂಥದ್ದು. 3.3 3.4 ಹೀಗೆ ಬಂದರೆ ಅದನ್ನು 3 ಮಾರ್ಕ್ಗೆ ಇಟ್ಟಿದ್ದೇನೆ, ಹಾಗೆ ಇಡುವಂಥದ್ದು ರೂಲ್ಸ್ ಪ್ರಕಾರ, ಹಾಗೆ ಇಟ್ಟಿದ್ದೇನೆ ಅಷ್ಟೇ. ಅದು 8th ಹಾಗೆ ಟಾಪ್ ಶೀಟನ್ನು ಮಕ್ಕಳಿಗೆ ನಾವು ಕೊಡಬೇಕು, ಜೆರಾಕ್ಸ್ ಮಾಡಿ ನಾವು ಟಾಪ್ ಶೀಟನ್ನು ಕೊಡಬೇಕು ಮಕ್ಕಳಿಗೆ. ಮತ್ತು ಬರೀಲಿಕ್ಕೆ ಆನ್ಸರ್ ಪೇಪರ್ ಕೊಡಬೇಕು, ಮತ್ತು ಕ್ವಶನ್ ಪೇಪರ್ ಮಾತ್ರ. ಕ್ವಶನ್ ಪೇಪರ್ ಹೇಗೆ 9th ಹಾಗೆ, ಬಟ್ 60 ಮಾರ್ಕಿದ್ದು. ಹೇಗೆ ನೋಡಿ, ಅಲ್ಲೇ ಕೆಳಗಡೆ ಇದೆ. 1 ಮಾರ್ಕಿದ್ದಿಲ್ಲಿ 8 ಪ್ರಶ್ನೆಗಳು. ಇಲ್ಲಿ ಕೆಲವರು ಕೇಳ್ಬೋದು, 80 ಮಾರ್ಕಿಗೂ ಸಹ 1 ಮಾರ್ಕಿದ್ದು 8 ಇದೆ, 60 ಮಾರ್ಕಿದ್ರು 8 ಹೇಗೆ ಬಂತು ಅಂತ. ಇದು ನಾನು ಆಲೋಚನೆ ಮಾಡಿದ್ದು, ಯಾಕಂತ ನಮ್ಮ ಮೌಖಿಕ ಇಲ್ಲ. ಮೌಖಿಕ ಅಂತಂದರೆ 1 ಮಾರ್ಕಿದ್ದು ಮಾತ್ರ ಕೇಳಲಿಕ್ಕೆ ಸಬ್ಜೆಕ್ಟ್ನವರಿಗೆ. ಹಾಗಾಗಿ ಇದನ್ನು ಏನು ಮಾಡಿದ್ದಾರೆ ಅವರು, ಅಷ್ಟೇ ಇಟ್ಟಿದ್ದಾರೆ. ಹಾಗೆ 8 ಮಾರ್ಕಿದ್ದು ಒಂದೊಂದು. ಹಾಗೆ 9ರಲ್ಲಿ ಹೊಂದಿಸಿ ಬರೆಯಿರಿ 6. ಇಲ್ಲಿ 9th 5 ಇತ್ತು, ಇಲ್ಲಿ 6 ಅಂದರೆ 6 ಮಾರ್ಕು. 9ನೇ ಪ್ರಶ್ನೆಗೆ ಪ್ರಶ್ನೆ ಒಂದೇ, ಬಟ್ ಹೊಂದಿಸಿ ಬರೆಯಿರಿ 6 ಅಂಕಗಳು.
ಆನಂತರ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿ 10 ಕೇಳಬೇಕು ನೀವು. ಒಂದೊಂದು ಮಾರ್ಕ್ ಇದೆ. ಯಾವ ಪಾಠದ ಬೇಕಾದರೂ ಕೇಳ್ಬೋದು. ಆ ಅಂಕಗಿಂತ ಜಾಸ್ತಿ ಹೋಗಬಾರ್ದು. ನೀವು ಪಾಠ ಕೇಳುವಾಗ 7, 6 ಮಾರ್ಕಲ್ಲೇ ಇದ್ದರೆ ಅಲ್ಲಿ 1 ಮಾರ್ಕಿದ್ದು ಎಷ್ಟು ಕೇಳ್ಬೋದು, 2 ಎಷ್ಟು ಕೇಳ್ಬೋದು, 3 ಎಷ್ಟು ಕೇಳ್ಬೋದು. ಮೊದಲೇ ಡಿವೈಡ್ ಮಾಡ್ಕೊಳ್ಳಿ. ಈ ಪಾಠದಿಂದ 3 ಮಾರ್ಕಿದ್ದು ಇಷ್ಟು ಕೇಳೋದು, 1 ಮಾರ್ಕಿದ್ದು ಇಷ್ಟು ಕೇಳೋದು, 2 ಮಾರ್ಕಿದ್ದು ಇಷ್ಟು ಕೇಳೋದು. ಅಲ್ಲೇ ಸ್ವಲ್ಪ ರಪ್ಪಲ್ಲಿ ಬರ್ಕೊಳ್ಳಿ. ಅದೇ ರೀತಿ ಕೇಳಿದರೆ ಆರಾಮಾಗಿ ನಮ್ಗೆ ಡಿವೈಡ್ ಆಗುತ್ತೆ. ನೀವು ಮತ್ತು ಯಾವ ಜ್ಞಾನ ಉಂಟಾ, ಯಾವ ಕೌಶಲ್ಯ ಉಂಟಾ, ಯಾವ ಅನ್ವಯ ಉಂಟಾ, ಯಾವುದು ಕಠಿಣ ಉಂಟಾ, ಯಾವ ಸುಲಭ ಉಂಟಾ, ಯಾವ್ದು ಲಾಂಗ್ ಆನ್ಸರ್ ಇದು ಯಾವುದು ನಾವು ಥಿಂಕ್ ಮಾಡಬೇಕಾಗಿಲ್ಲ. ನಾವು ಆ ರೀತಿ ಮಾಡ್ಕೊಂಬಿಟ್ರೆ ಎಲ್ಲವೂ ಬಂದಿರ್ತದೆ, ಬರಲೇಬೇಕು, ಹಾಗೇ ಆಗ್ತದದು. ನೆಕ್ಸ್ಟ್, ಕೆಳಕಂಡ ಪ್ರಶ್ನೆಗಳಿಗೆ 3 ಮತ್ತು 4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 8 ಪ್ರಶ್ನೆಗಳನ್ನು ಕೇಳಬೇಕು, 2 ಮಾರ್ಕ್. ಕೆಳಕಂಡ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ. 4 × 3 4 ಪ್ರಶ್ನೆಗಳು, 3 ಅಂಕಗಳು. ಮತ್ತು ಅಂಕಣ ಇಲ್ಲಿ 2 ಕೇಳಿದ್ದಾರೆ. ಬೆಂಗಳೂರಿಂದ ಬಂದಿರುವ ಕ್ವಶನ್ ಪೇಪರ್ಲಿ 2 ಅಂಕಣ ಇದೆ. ಯಾಕಂತಂದರೆ ನಮ್ಗೆ ಈಗಾಗಲೇ ಅಷ್ಟು ವಾಲಿಬಾಲ್, ಹ್ಯಾಂಡ್ಬಾಲ್, ಹಾಕಿ, ಬಾಸ್ಕೆಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ 5 ಅಂಕಗಳಿದ್ದಾವೆ, ಅಂಕಣಗಳಿದ್ದಾವೆ. ಹಾಗಾಗಿ ಅವರು 2 ಕೇಳಿದ್ದಾರೆ. 5 ಅಂಕಣ ಇರುವಾಗ 1 ಕೇಳಲಿಕ್ಕೆ ಆಗೋದಿಲ್ಲ, ಜಾಸ್ತಿ ಆಗ್ತದೆ. ಈಗ ಸೈನ್ಸಲ್ಲಿ ಚಿತ್ರ ಜಾಸ್ತಿ ಇರುವಾಗ ಅವರು ಜಾಸ್ತಿ ಚಿತ್ರಗಳನ್ನು ಕೇಳ್ತಾರೆ. ಹಾಗೆ ನಮ್ದನ್ನು ಹಾಗೆ ಮಾಡಿರಬೇಕು. ಬಟ್ 2 ಅಂಕಣ ಕೇಳಲೇಬೇಕು. 2 ಅಂಕಣ, ಯಾವುದೇ 2 ಅಂಕಣವನ್ನು ಕೇಳಬೇಕು. ಇಲ್ಲಿ ಈಗ ನಾವು ಪರೀಕ್ಷೆ ಮಾಡಿದ್ವಿ, 60 ಮಾರ್ಕ್ ಮಾಡಿದ್ವಿ. ಈಗ ಫಸ್ಟ್ ಮಾಡಿದ್ದೇವೆ ಯಾವುದು, ಸಂಕಲನಾತ್ಮಕ 1 ಮಾಡಿದ್ದೇವೆ. 1 ನಾವು ಎಷ್ಟಕ್ಕೆ ಮಾಡಿದ್ದೇವೆ, ಕೆಲವರು 50 ಮಾರ್ಕಿಗೆ ಮಾಡ್ಕೊಂಡಿದ್ದಾರೆ, ಕೆಲವರು 40 ಮಾರ್ಕಿಗೆ ಮಾಡಿದ್ದಾರೆ, ಕೆಲವರು 30ಕ್ಕೆ ಮಾಡಿದ್ದಾರೆ. ಅದಕ್ಕಿಂತ ಕಮ್ಮಿ ಮಾಡಲಿಕ್ಕೆ ಬರೋದಿಲ್ಲ. ನಾವು ಸಂಕಲನಾತ್ಮಕ 1ಅನ್ನು ಎಷ್ಟು ಮಾರ್ಕಿಗೆ ಮಾಡಿದರೂ ಅಲ್ಲಿ ಪ್ರಶ್ನೆ ಇಲ್ಲ. ನಾವು ಅದನ್ನು 30 ಮಾರ್ಕಿಗೆ ಕೊಡಬೇಕು. ಸಂಕಲನಾತ್ಮಕ 1 ಇದನ್ನು 30 ಮಾರ್ಕಲ್ಲಿ ಕನ್ವರ್ಟ್ ಮಾಡಿ ಕೊಡಬೇಕು. ಅದು 40ರಲ್ಲಿ ಎಷ್ಟೋ ಅಂಕ ಪಡೆದಿದೆ, ಅದನ್ನು ನೀವು 30 ಮಾರ್ಕಿಗೆ ಕನ್ವರ್ಟ್ ಮಾಡಿ ನಾವು ಅದರಲ್ಲಿ ಎಂಟ್ರಿ ಮಾಡಿದ್ದೇವೆ ಈಗಾಗಲೇ. ಮತ್ತು ರೂಪಣಾತ್ಮಕ 1, ರೂಪಣಾತ್ಮಕ 2 ಇಲ್ಲಿ 50 ಮಾರ್ಕ್ ಅಲ್ಲ, ಖಾಲಿ 10 ಮಾರ್ಕು. ರೂಪಣಾತ್ಮಕ 1ಕ್ಕೆ 2 ಕೌಶಲ್ಯ. ಹೋದ ವರ್ಷ 3 ಕೌಶಲ್ಯ ಇತ್ತು, 3 ಕೌಶಲ್ಯ ಇತ್ತು. ಈಗ ಕೆಲವರು ಕ್ವಶನ್ ಇರ್ಬೋದು, ನಾವು ಸರ 3 ಕೌಶಲ್ಯ ಮಾಡಿದ್ದೇವೆ, 15 ಮಾರ್ಕಿಗೆ ಮಾಡಿದ್ದೇವೆ. ಈಗ ನಮಗೆ ಯಾರೋ ಮೊದಲು ಹೇಳಲಿಲ್ಲ, ನಮಗೆ ಯಾರು ಹೇಳಿದ್ದಾರೆ, ಯಾರು ಹೇಳಲಿಲ್ಲ. ಆಗ ನಾವು ತಲೆಬಿಸಿ ಮಾಡಲಿಕ್ಕಿಲ್ಲ. ಇದನ್ನು ಮತ್ತೆ ಹೋಗಿ ಶಾಲೆ ಹೋಗಿ ಮತ್ತೆ 10 ಮಾರ್ಕಿದ್ದು ಮತ್ತೆ ಕರೆದು ಮಕ್ಕಳನ್ನು ಮಾಡೋದಿಲ್ಲ. ಆ 15ನ್ನೇ 10ಕ್ಕೆ ಮಾಡಿದರೆ ಆಯಿತು, 15ನ್ನೇ 10ಕ್ಕೆ ಮಾಡಿ ಕೊಟ್ಟರೆ ಆಯಿತು ಅಷ್ಟೇ. ಈಗ ಅದು ಸಬ್ಜೆಕ್ಟಲ್ಲಿ ಹಾಗೆ ಬಂದಿದೆ ಅವರಿಗೆ. ರೂಪಣಾತ್ಮಕ 1 10 ಮಾರ್ಕು, ರೂಪಣಾತ್ಮಕ 2 ಚಟುವಟಿಕೆ ಅವರಿಗೆ 10 ಮಾರ್ಕು, ರೂಪಣಾತ್ಮಕ 3, ರೂಪಣಾತ್ಮಕ 4 10 ಇದೆ. ಆ ರೀತಿ ಇರುವ ಕಾರಣ ನಾವು ಅದೇ ರೀತಿ ಮಾಡಬೇಕಾಗತ್ತೆ. ನಾವು 15ಕ್ಕೆ ಮಾಡಿದರೆ ಅಲ್ಲಿ ಅವರು ಕನ್ಸಲ್ಟೇಟಲ್ಲಿ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು 15ಕ್ಕೆ ಮಾಡಿದರೂ ಸಹ ಅದನ್ನು ನಾವು 10ಕ್ಕೆ ಮಾಡಿಕೊಡಿ ಅವರಿಗೆ ಕೊಡುವಾಗ. ನೋಡಿ, ರೂಪಣಾತ್ಮಕ 1, ರೂಪಣಾತ್ಮಕ 2 10 10 20 ಆಯಿತು. ನಾವು ಆಗ ಪರೀಕ್ಷೆ ಮಾಡಿದ್ದೇವೆ ಸಂಕಲನಾತ್ಮಕ 1, ಅದನ್ನು 30 ಮಾರ್ಕಿಗೆ ನೀವು ಕೊಡಬೇಕು. ಅಲ್ಲಿಗೆ 50 ಮಾರ್ಕ್ ಆಯಿತು. ಫಸ್ಟ್ ಇದು ಮುಗೀತು. ಸೆಕೆಂಡ್ 1 ಈಗ ಮಾಡಬೇಕಾಗಿರೋದು ರೂಪಣಾತ್ಮಕ 3 10, ರೂಪಣಾತ್ಮಕ 4 10 20 ಮಾರ್ಕ್ ಈಗಾಗಲೇ ನಾವು ಮಾಡಿದ್ದೇವೆ. ಈಗ ನಮ್ಮ ಶಿಕ್ಷಣ ಇಲಾಖೆಯ ಹೇಳ್ತಾ ಇದೆ 8ಗೆ 60 ಮಾರ್ಕಿನ ಎಕ್ಸಾಮ್ ಮಾಡಿ ಅಂತ. ಮೌಖಿಕ ಇಲ್ಲ, 60 ಮಾರ್ಕಿನ ಎಕ್ಸಾಮ್ ಮಾಡಿ ನಾವೇನು ಮಾಡಬೇಕಂತಂದರೆ ಅದನ್ನು 30ಕ್ಕೆ ಕನ್ವರ್ಟ್ ಮಾಡಬೇಕು. 30ಕ್ಕೆ ಕನ್ವರ್ಟ್, 60ಕ್ಕೆ ಅವನಿಗೆ 30 ಮಾರ್ಕ್ ಬಂದಿದ್ದರೆ ನಾವಿಲ್ಲಿ ಎಂಟ್ರಿ ಮಾಡುವಾಗ ಅವನಿಗೆ 30ರಲ್ಲಿ 15 ಮಾಡಬೇಕು. ಆ 20 ಈ 20 ಮತ್ತು 15 ಎಂಟ್ರಿ ಮಾಡಿದರೆ ಎಷ್ಟಾಯಿತು, 35 ಆಯಿತು. 50ರಲ್ಲಿ ಅವನಿಗೆ 35 ಆಯಿತು. 50ಕ್ಕೆ ಮಾಡಿದ್ವಿ. 2ನೇ ಸಂಕಲನಾತ್ಮಕ ನೋಡಿ, ರೂಪಣಾತ್ಮಕ 3 10, ರೂಪಣಾತ್ಮಕ 4 10. ಈಗ 60 ಮಾರ್ಕಿದ್ದು ಪರೀಕ್ಷೆ ಮಾಡ್ತೇವೆ, ಅದನ್ನು ಹಾಫ್ ಮಾಡಿ ಎಂಟ್ರಿ ಮಾಡಬೇಕು 30ಕ್ಕೆ. ಅಷ್ಟು 50 ಮಾರ್ಕ್ ಆಯಿತು. ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ಬಟ್ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಹೇಗೆ ಮುಂದಕ್ಕೆ ಹೋಗ್ಬೇಕಂತಂದರೆ ಅದನ್ನು 100 ಮಾರ್ಕಿಗೆ ಮಾಡಿ ಕೊಡಬೇಕು ನಾವು ಕ್ಲಾಸ್ ಟೀಚರಿಗೆ. ಅದನ್ನು ಹೇಗೆ ಮಾಡೋದಂತಂದರೆ 100 ಮಾರ್ಕಿಗೆ ಹೇಗೆ ಮಾಡೋದಂತಂದರೆ ರೂಪಣಾತ್ಮಕ 1, ರೂಪಣಾತ್ಮಕ 2, ರೂಪಣಾತ್ಮಕ 3, ರೂಪಣಾತ್ಮಕ 4 ಅಷ್ಟು 40 ಮಾರ್ಕ್ ಆಯಿತು. 100ರಲ್ಲಿ ಪ್ರಾಕ್ಟಿಕಲ್ 40 ಮತ್ತು ಥಿಯರಿ 60 ಮಾರ್ಕು. 60 ಮಾರ್ಕ್ ಯಾವುದು ಹೇಳಿ, ಮೊನ್ನೆ ನಾವು ಸಂಕಲನಾತ್ಮಕ 1 30ರಲ್ಲಿ ಎಷ್ಟು ಪಡೆದಿದೆ ಆ 30ರದ್ದು ಈ ಸಂಕಲನಾತ್ಮಕ 2ರಲ್ಲಿ 30ರದ್ದು ಅಂದರೆ ಕನ್ವರ್ಟ್ ಮಾಡಿ ಹಾಕಿದೆ 30. ಸಂಕಲನಾತ್ಮಕ 1 ಮತ್ತು ಸಂಕಲನಾತ್ಮಕ 2 30 30ರಲ್ಲಿ ಎಷ್ಟು ಪಡೆದಿದೆ
ಅದನ್ನು ಕೂಡಿಸಿ ಮಗುವಿಗೆ ಹಾಕಿದರೆ ಆಯಿತು. ಇದು 40 ಪ್ಲಸ್ ಅದು 30 ಪ್ಲಸ್ 30ರದ್ದು ಎಷ್ಟು ಬಂದಿದೆ ಅದನ್ನು ಕೂಡಿಸಿ 100ಕ್ಕೆ ಮಾಡಿ ಗ್ರೇಡ್ ಕೊಡುವಂಥದ್ದು. ಗ್ರೇಡ್ ಹೇಗೆ ಕೊಡೋದು? ಹಾಗೆ A ಪ್ಲಸ್ ಬಿ, ಬಿ ಪ್ಲಸ್ ಬಿ ಹಾಗೆ ಕೊಡಬೇಕು. ಕ್ಲಾಸ್ ಟೀಚರ್ ಹಾಗೆ ಕೊಡೋದು. ಬಟ್ ನಮ್ಮದು ಸ್ಯಾಟ್ಸಲ್ಲಿ ಎ ಪಾರ್ಟಿಗೆ ಬಂದಿಲ್ಲ, ಬಿ ಪಾರ್ಟಲ್ಲಿ ಇರುವಂಥದ್ದು. ಆಗ ನಾವು ಹೇಗೆ ಕೊಡಬೇಕು? ಹೀಗೆ 80ರಿಂದ 100 ಎ, 50ರಿಂದ 79 ಬಿ, 30ರಿಂದ 49 ಸಿ ಹೀಗೆ ಕೊಟ್ಟರೆ ಆಯಿತು. 8ಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಕೇಳ್ಬೋದು 8th ಅವರು. ಸರ್ ಇಲ್ಲ ಹೀಗೆ ಮಾಡಬೇಕು, ನಾವು ಹೀಗೆ ಮಾಡುವ. ಬಟ್ ನಿಯಮದ ಪ್ರಕಾರ ಮಾಡಬೇಕಾಗತ್ತೆ. 8th 6th 7th 8th ನಮೂನೆ 1, ನಮೂನೆ 2, ನಮೂನೆ 3 ಅದನ್ನು ಹಾಕಿದ್ದೇನೆ ಈಗಿನ ಪ್ರಕಾರ ಹೇಗೆ ಇದೆ ಅಂತ. 10th ಮತ್ತು 9th ಮೊದಲಿದ್ದ ಹಾಗೆ, ಅದು ಹೆಬ್ಬಾರ್ ಸರ್ ಮಾಡಿದ್ದು ಹಾಗೆ ಇತ್ತು, ಅದು ಸೇಮ್ ಹಾಗೆ ಇದೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಇಲ್ಲಿ 8ಲ್ಲಿ ಮಾತ್ರ ನಮೂನೆ 2 ಮತ್ತು ನಮೂನೆ 3 ಜಸ್ಟ್ ಚೇಂಜ್ ಮಾಡಿದ್ದೇನೆ, ಯಾಕಂದರೆ ಇದನ್ನ ಪ್ರಕಾರ ಚೇಂಜ್ ಮಾಡಬೇಕಾಗಿತ್ತು ಅದು. ಹಾಗೆ ಇನ್ನು 6th ಮತ್ತು 7th ಇದ್ದು, ಫಸ್ಟಿಗೆ 7th ನಾನು ಅಲ್ಲಿ 7th ಇದ್ದು ಖಾಲಿ ನಾನು 40 ಮತ್ತು 50 ಅಂಕಗಳಿಗೆ ಒಂದೊಂದು ಪಾಠಕ್ಕೆ ಮಾರ್ಕನ್ನು ಹೇಗೆ ಹಂಚಿಕೆ ಮಾಡೋದಂತ ಹಾಕಿದ್ದೇನೆ. ಬಟ್ ನೀವು 50 ಮಾರ್ಕಿಗೆ ಮಾಡಬೇಕಾಗ್ತದೆ ನಮ್ಮ ಶಿಕ್ಷಣ ಇಲಾಖೆ ರೂಲ್ಸ್ ಪ್ರಕಾರ. ಯಾಕಂತಂದರೆ ಅವರು 8th ದೈಹಿಕ ಶಿಕ್ಷಣಕ್ಕೆ ಮೌಲ್ಯಾಂಕನ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನಾವು 6 ಮತ್ತು 7 ನಮ್ಮದು ದೈಹಿಕ ಶಿಕ್ಷಣವೇ, ಹಾಗಾಗಿ ಮೌಲ್ಯಾಂಕನ ಇರುವುದಿಲ್ಲ ಅದಕ್ಕೆ. ಹಾಗಾಗಿ ನೀವು 50 ಮಾರ್ಕಿಗೆ ಮಾಡಬೇಕಾಗ್ತದೆ. ಬಟ್ ನಾನು ಅದಕ್ಕೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾಡಲಿಲ್ಲ, ಅದು ನೀವು ಅದು ಅಲ್ಲಿಂದ ಬರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಅದು ನೀವೇ ಮಾಡ್ಕೋಬೋದು. ಕ್ವಶನ್ ಪೇಪರನ್ನು 1 ಮಾರ್ಕಿದೆ ಎಷ್ಟು ನೀವು 8th ಪ್ರಕಾರನೇ ಮಾಡ್ಬೋದು. ನನ್ನ ಲೆಕ್ಕ 8ಗೆ 60 ಇರೋದು, ಅದನ್ನು ನೀವು ಕೆಲವು ಆ 4 ಮಾರ್ಕಿನ ಪ್ರಶ್ನೆ ಬಿಟ್ಟರೆ ಆಯಿತು. ಆ್ಯಕ್ಚುಲಿ 4 ಮಾರ್ಕಿದ್ದು ನೀವು ಒಂದು ಕೋರ್ಟ್ ಕೇಳಲಿಕ್ಕೆ ನಾವು 8ಲ್ಲಿ 2 ಕೇಳಿದ್ದೇವೆ, ಅಲ್ಲಿ 4 ಮಾರ್ಕ್ ಹೋಯ್ತು ನಿಮಗೆ, ಇನ್ನು 56 ಮಾರ್ಕ್ ಉಳಿತು. ಅಲ್ಲಿ ನೀವು ಮತ್ತು ಯಾವುದು 3 ಮಾರ್ಕಲ್ಲಿ ಯಾವುದಾದ್ರೂ 1-2 ಕಡಿಮೆ ಮಾಡಿದರೆ ಸಾಕು, ಅಲ್ಲಿಗೆ ಆಯಿತು, ನಿಮಗೆ 50 ಮಾರ್ಕ್ ಆಗ್ತದೆ. ನೀವು ಯಾವುದು 1 ಮಾರ್ಕಿದ್ದು ಮತ್ತು ಹೊಂದಿಸಿ ಬರೆಯಿರಿ, ಮತ್ತು ಮಲ್ಟಿಪಲ್ ಚೂಸ್ ಇರ್ತದಲ್ಲ, ಅದು 8ಗೆ ಹೇಗಿದೆ 8, 5 ಮತ್ತು 10 ಹಾಗೆ ಕೇಳೋದು ಒಳ್ಳೇದು ಅನ್ನಿಸ್ತದೆ. ಯಾಕಂತಂದರೆ ನಮ್ಮ ಮೌಖಿಕ ಇಲ್ಲಲ್ಲ, ಮೌಖಿಕ ಅವರು ಒಂದೊಂದೇ ಮಾರ್ಕಿದ್ದು ಕೇಳು ಸಬ್ಜೆಕ್ಟ್ನವರು. ಇಲ್ಲಿ ನಾವು ಜಾಸ್ತಿ ಕ್ವಶನ್ ಕೊಟ್ಟರೆ ಒಳ್ಳೇದು ಅನ್ನಿಸ್ತದೆ. ಬಟ್ ನನಗೆ ಅದು ನಮ್ಮದು ಡಿಪಾರ್ಟ್ಮೆಂಟಿಂದ ಕ್ವಶನ್ ಪೇಪರ್ ಯಾವುದೂ ಬಂದಿಲ್ಲ ಆ್ಯಕ್ಚುಲಿ 6th ಮತ್ತು 7th. ಮತ್ತು ನೀವು ಈಗ ಅಂಕಗಳನ್ನು ಕೊಡೋದು ಹಾಗೆ 8th ಹಾಗೆ 10 + 10 ಫಸ್ಟ್ ಮೌಲ್ಯಾಂಕನ ಸಂಕಲನಾತ್ಮಕ ಮೌಲ್ಯಮಾಪನ 1 30, ಅಲ್ಲಿಗೆ 50 ಆಯಿತು. 2ಕ್ಕೆ ಬಂದರೆ 3 ಮತ್ತು 4 ರೂಪಣಾತ್ಮಕ 20 ಪ್ಲಸ್ ಈಗ 50 ಮಾಡಿದ್ದನ್ನು ನೀವು 30ಕ್ಕೆ ಕನ್ವರ್ಟ್ ಮಾಡಿ, ಅಲ್ಲಿಗೆ 50 ಆಯಿತು. ಇನ್ನು 100 ಮಾಡೋದು ಹೇಗೆ? 100 ಮಾಡೋದು ಸುಲಭ. ಫಸ್ಟು 2nd 3rd 4th ರೂಪಣಾತ್ಮಕವನ್ನು ಕೂಡಿಸೋದು, ಆ ನಂತರ ಸಂಕಲನಾತ್ಮಕ 1 30ರದ್ದು, ಸಂಕಲನಾತ್ಮಕ 2 30ರದ್ದು, 100 ಆಯಿತು. ಅಲ್ಲಿಗೆ ನೀವು ಹಾಗೆ A + B+ ಕೊಟ್ಕೊಂಡು ಹೋದರೆ ಆಯಿತು. ಸ್ಯಾಟ್ಸಲ್ಲಿ ನಮ್ಮ ಹಾಗೆ ಮಾಡಬೇಕಾಗ್ತದೆ, ABC ಹಾಗೆ ಕೊಡಬೇಕಾಗ್ತದೆ. ABC ಕೊಡೋದು ಹೇಗೆ? ನಿಮಗೂ ಹಾಗೆ ಬರ್ತದೆ. ABC ಒಂದೇ ರೂಲ್ಸ್ ಅಲ್ವಾ ಅದು. 80ರಿಂದ 100, 50ರಿಂದ 79 B, 30ರಿಂದ 49 C. ಹಾಗೆ 6ನೇ ಕ್ಲಾಸಿದ್ದು ಇದೆ ಸೇಮ್, 6ನೇ ಕ್ಲಾಸಿದ್ದು ಸೇಮ್ ಅದೇ ಮಾರ್ಕು, ಅದೇ ನಮೂನೆ 1, ನಮೂನೆ 2, ನಮೂನೆ 3. ಏನಾದರೂ ಡಿಸ್ಕಷನ್ ಇದ್ದರೆ ಇನ್ನು ಹೆಚ್ಚಿಂದು ನಾವು ತಿಳ್ಕೊಳ್ಳಿಕ್ಕಿದ್ರೆ ಹೇಳ್ಬೋದು ಯಾರಾದರೂ, ಮತ್ತು ಅದನ್ನು ಡಿಸ್ಕಷನ್ ಮಾಡ್ಬೋದು. ಏನೂ ಇಲ್ಲ ಆದರೆ ಇಲ್ಲಿಗೆ ಸೆಷನ್ ಎಂಡ್ ಮಾಡೋದು. ನಾವು ಈಗ ನೋಡಿ 8th ಮತ್ತು 9th ಬೇಕಾದರೆ ನಾನು ಮತ್ತು ಶಾಂತರವರು ಮಾಡಿದ್ದೇವೆ ಕನ್ನಡ ಮೀಡಿಯಮ್ಮು, ಅದು ಬೇಕಾದರೆ ನಾವು ಕೊಡ್ತೇವೆ. ಅದೇ ನಾವೆಲ್ಲರೂ ಹೇಳಿದರೆ ನಾವು ಕೊಡ್ತೇವೆ, ಬೇಕಾದವರು ಮಾಡ್ಬೋದು. ಇಂಗ್ಲೀಷಲ್ಲಿ ಮಾಡಲಿಲ್ಲ ಅದನ್ನು, ಇಂಗ್ಲೀಷಲ್ಲಿ ಇಂಗ್ಲೀಷ್ ಮೀಡಿಯಮರು ಯಾರಾದರೂ ಅದನ್ನು ಕೂತು ಮಾಡ್ಬೋದು. ಮತ್ತು 6th 7th ಯಾರಾದರೂ ಅವರು ನಮ್ಮ ಪ್ರೈಮರಿಯವರು ಇದ್ದಾರಲ್ಲ, ಹಾಗೆ ಕೂತು ಮಾಡ್ಬೋದು. ಹಾಗೆ ಮಾಡಿದರೆ ತುಂಬ ಒಳ್ಳೆಯದು, ನಮ್ಮ ತಾಲೂಕು ಒಂದೇ ಆಗ್ತದೆ. ಒಂದು ನೋಡಿ, ಈಗ 8th ನಾನು ಬುಕ್ಲೆಟ್ ಥರವೇ ಮಾಡಿದ್ದೇವೆ ನಾವು. ಅದು ಯಾಕಂತ ನಾವು ನಮ್ಮ 2
ಮಾಡಿಕೊಂಡು 8th ಮಾತ್ರ ಬುಕ್ಲೆಟಲ್ಲೇ ಆನ್ಸರ್ ಬರೆಯುವ ಹಾಗೆ ಮಾಡಿದ್ದೇವೆ. ಬಟ್ ನಾನು ಬುಕ್ಲೆಟು ಸಹ ಕಳಿಸ್ತೇನೆ 8th. ಇನ್ನೊಂದು ಬುಕ್ಲೆಟ್ ಅಲ್ಲದೆ ಅಂದರೆ ಆನ್ಸರ್ ಪೇಪರ್ ಶಾಲೆಯಲ್ಲಿ ಕೊಟ್ಟು ಮಾಡುವ ರೀತಿಯೂ ಸಹ 8th ಕಳಿಸ್ತೇನೆ. 9th ಮಾತ್ರ ಬುಕ್ಲೆಟ್ ಮಾಡಲಿಲ್ಲ. ಆನ್ಸರ್ ಕ್ವಶನ್ ಪೇಪರ್ ಕೊಡಬೇಕು, ಆನ್ಸರ್ ಪೇಪರ್ ಶಾಲೆಯಿಂದ ಕೊಡಬೇಕು, ಶಾಲೆಯಿಂದ ಅಂತಂದರೆ ಕೊಡಬೇಕು, ಆನಂತರ ಅವ್ರು ಬರೀಲಿಕ್ಕೆ ಹಾಗೆ ಮಾಡಿದ್ದೇನೆ. 8th ಮತ್ತು 9th ಕ್ಲೀನಾಗಿ ಕಳಿಸ್ತೇನೆ, ಕನ್ನಡ ಮೀಡಿಯಂ ಮಾತ್ರ. ಅದು ಗುಂಪಿಗೆ ಯಾವ ದಿನ ಕಳಿಸ್ಬೇಕಂತ ಹೇಳಿದರೆ ಒಂದು ಡೇಟ್ ಕೊಟ್ಟರೆ, ಮತ್ತು ಹೀಗೆ ಕೊಟ್ಟುಬಿಟ್ರೆ ಅದು ಎಲ್ಲರಿಗೂ ಸಿಕ್ಕಿದರೆ ಕಷ್ಟ, ಮಕ್ಕಳಿಗೆಲ್ಲ. ಮಕ್ಕಳಂದರೆ ಯಾರಾದರೂ ಕೆಲವರು ನಿಮ್ಮ ಮನೆಯಲ್ಲಿ ನಮ್ಮದು ಮೊಬೈಲಲ್ಲಿ ನೋಡ್ತಾ ಇರ್ತಾರಲ್ಲ, ಒಂದು ಫ್ರೆಂಡಿಗೆ ಸೆಂಡ್ ಮಾಡುವ ಅಂತ, ನನ್ನ ಫ್ರೆಂಡ್ ಅಮ್ಮಂದು ಉಂಟಲ್ಲ ಅಂತ. ಹೌದು, ಮತ್ತೇನಾದ್ರು ಡೌಟ್ಗಳಿದ್ರೆ ಕೇಳ್ಬೋದು, ಅಥವಾ ಇದಕ್ಕಿಂತ ಹೆಚ್ಚಿನ ನಾನು ಹೇಳಿದ್ಕಿಂತ ಜಾಸ್ತಿ ಇದ್ದರೆ ನಮಗೆ ಶೇರ್ ಮಾಡ್ಕೊಳ್ಬೋದು ಯಾರಾದರೂ ಇದ್ದರೆ. ಹಾಗೆ ಇಷ್ಟರವರೆಗೆ ದೈಹಿಕ ಶಿಕ್ಷಣದ ಮೌಲ್ಯಾಂಕನದ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಕೊಟ್ಟಂಥ ನಮ್ಮ ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಹಾಗೂ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ಇವರ ಜಂಟಿ ಆಶ್ರಯದಲ್ಲಿ ನಡೀತಿರುವಂಥ ದೈಹಿಕ ಶಿಕ್ಷಣ ವಿಷಯ ಪ್ರಶ್ನೆ ಪತ್ರಿಕೆ ಹಾಗೂ ಮೌಲ್ಯಮಾಪನದ ಬಗ್ಗೆ ಕಾರ್ಯಾಗಾರ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಈ ವರ್ಷ ನಿವೃತ್ತರಾದಂತಹ 3 ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಗೌರವಿಸುವ ಮತ್ತು ಸನ್ಮಾನಿಸುವಂಥ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಈ ಜಿಲ್ಲೆಗೆ ಕೀರ್ತಿ ತಂದಂಥ ಸುಮಾರು 53 ಕ್ರೀಡಾಪಟುಗಳನ್ನು ಗೌರವಿಸುವಂಥ ಕಾರ್ಯವನ್ನು ಇವತ್ತಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಾಡ್ತಾ ಇದೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವ ಎಲ್ಲ ಅತಿಥಿ ಮಹೋದಯರನ್ನು ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಲಿಲಿ ಪಾಯ್ಸ್ ಹಾಗೂ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಮೋಹನ್ ಶಿರ್ಲಾಲ್ ಮತ್ತು ಶ್ರೀಯುತ ಶೇಖರ್ ಕಡ್ತಲ ಕೋಶಾಧಿಕಾರಿ ಅವ್ರನ್ನ ಗೌರವಯುತವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಆತ್ಮೀಯರೇ, ಪ್ರತಿ ವರ್ಷವೂ ವಿನೂತನವಾಗಿ ಹಮ್ಮಿಕೊಳ್ಳುವಂಥ ಒಂದು ಕಾರ್ಯಕ್ರಮ ನಮ್ಮದಿದು. ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ಕೇವಲ ನಮ್ಮ ವೃತ್ತಿಗೆ ಸೀಮಿತವಾಗದೆ ನಮ್ಮ ಅಡಿಯಲ್ಲಿ ಪಳಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದಂತಹ ಹೆಮ್ಮೆಯ ಕ್ರೀಡಾಪಟುಗಳನ್ನು ಮತ್ತು ಅವರಿಗೆ ತರಬೇತಿ ನೀಡಿದಂಥ ಕ್ರೀಡಾ ತರಬೇತುದಾರರನ್ನು ಗುರುತಿಸುವ ಗೌರವಿಸುವ ಕಾರ್ಯಕ್ರಮ ಅಲ್ಲದೆ ಹಲವಾರು ವರ್ಷ ಈ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿದ್ದು ತಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚಿ ಆ ಮಕ್ಕಳ ಸುಖದಲ್ಲಿಯೇ ತಮ್ಮ ಸುಖವನ್ನು ಕಂಡುಕೊಂಡು ಸಾರ್ಥಕ ಸೇವೆಯನ್ನು ಮುಗಿಸಿ ವಿಶ್ರಾಂತ ಜೀವನಕ್ಕೆ ತೆರಳಿರುವಂತಹ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಗುರುತಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಸರ್, ಇವತ್ತು ಬೆಳಗಿಂದ ನಡೆದಂಥ ಕಾರ್ಯಕ್ರಮದ ಒಂದು ಚಿಕ್ಕ ಹಿನ್ನೋಟ. ಈಗಾಗಲೇ ಡಾಕ್ಟರ್ ದರ್ಶನ್ ನಾಯ್ಕ್ ದೈಹಿಕ ಶಿಕ್ಷಣದಲ್ಲಿ ಡಾಕ್ಟರೇಟ್ ಪದವಿಯನ್ನು ಮುಗಿಸಿರುವಂಥ ಶ್ರೀ ದರ್ಶನ್ ನಾಯ್ಕ್, ದಯವಿಟ್ಟು ಒಮ್ಮೆ ನಿಂತುಕೊಳ್ಳಿ ಸರ್. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದರು ಸರ್. ದೈಹಿಕ ಶಿಕ್ಷಣ ವಿಷಯ ಪ್ರಶ್ನೆ ಪತ್ರಿಕೆ ತಯಾರಿ ಹಾಗೂ ಮೌಲ್ಯಮಾಪನದ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ನಾವು ಇವತ್ತು ಏರ್ಪಡಿಸಿದ್ದೆವು. ಥ್ಯಾಂಕ್ ಯು ಸರ್. ಬಹುಶಃ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ 3, 5, 6, 7, 8, 9 ಮೌಲ್ಯಾಂಕನ ನಡೀತಾ ಇದೆ. ಬೇರೆ ಶಾಲೆಯವರು ಬರ್ತಾರೆ, ಮೌಲ್ಯಾಂಕನವನ್ನು ಮಾಡ್ತಾರೆ, ಕ್ಲಸ್ಟರ್ ಮಟ್ಟದಲ್ಲಿ ಪೇಪರ್ನ ತಿದ್ದುತ್ತಾರೆ. ಎಲ್ಲ ವ್ಯವಸ್ಥೆಗಳು ಉಂಟು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ. ಪಾರ್ಟ್ ಬಿಯಲ್ಲಿ ಬರುವಂಥ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಯಾವುದೇ ಸ್ಪಷ್ಟವಾದ ನಿರ್ದೇಶನ ಇರಲಿಲ್ಲ. ಶಾಲಾ ಹಂತದಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿಕೊಂಡು ತಾವೇ ಮೌಲ್ಯಮಾಪನವನ್ನು ಮಾಡಿ ಮಕ್ಕಳಿಗೆ ನಿಗದಿತವಾದ ಅಂಕವನ್ನು ಕೊಟ್ಟು ಗ್ರೇಡನ್ನು ನಮೂದಿಸುವುದಂತಿತ್ತು. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಗೊಂದಲ ಇತ್ತು. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸೋದು ಹೇಗೆ, 8, 9ಕ್ಕೆ ಅಥವಾ ಪ್ರೈಮರಿಗೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಬೇಕು, ಇವೆಲ್ಲ ಒಂದು ಗೊಂದಲಕ್ಕೆ ಇವತ್ತು ಡಾಕ್ಟರ್ ದರ್ಶನ್ ನಾಯ್ಕ್ ಒಂದು ತೆರೆ ಎಳೆದಿದ್ದಾರೆ. ಬಹುಶಃ ಇಲಾಖೆಯವರಿಗೆ ಗೊತ್ತಿರಬೇಕು, ಪ್ರತಿ ಶಾಲೆಯಲ್ಲಿ ಹೋಗಿ ಕೆಲಸ ಮಾಡ್ತಿರುವಂಥ ದೈಹಿಕ ಶಿಕ್ಷಣ ಶಿಕ್ಷಕರು ತುಂಬ ಸಮರ್ಥರಿದ್ದೀರಿ. ಹಾಗಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೀವೇ ತಯಾರು ಮಾಡಿ ಆ ಮಕ್ಕಳನ್ನು ನೀವು 3 ವರ್ಷದಿಂದ ಗಮನಿಸ್ತಾ ಇದ್ದೀರಿ, ಅವರಿಗೆ ಅಂಕವನ್ನು ಕೊಡಿ ಅಂತ ಹೇಳಿದ್ದೇವೆ. ನಾವು ಪ್ರಾಮಾಣಿಕರು.
24/7 ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಕೂಡ ನಾವು ಗ್ರೌಂಡ್ನಲ್ಲಿ ದುಡಿತೇವೆ. ಆ ನಂತರ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ನಮ್ಮ ಶಾಲೆಯನ್ನು ಅಭಿಮಾನದಿಂದ ನಮ್ಮ ಶಾಲೆಯ ಉತ್ತಮ ಫಲಿತಾಂಶಕ್ಕಾಗಿ ಇವತ್ತು ಕೂಡ SLC ಮಕ್ಕಳಿಗೆ ನಮ್ಮ ಸಹಾಯಕ ಶಿಕ್ಷಕರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಾವು ದುಡಿತಿದ್ದೇವೆ. ನಾಡಿದು ನಡೆಯುವಂಥ ಮೌಲ್ಯಾಂಕನದಲ್ಲೂ ಕೂಡ ನಮ್ಮನ್ನು ನಾವು ಸಕ್ರಿಯವಾಗಿ ತೊಡಗಿಸಿಕೊಳ್ತಿದ್ದೇವೆ ಎನ್ನುವ ವಿಷಯವನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ರೆವರೆಂಡ್ ಫಾದರ್ JB ಸಳ್ಳಾನ ಸರ್, ವಂದನೀಯ ಧರ್ಮಗುರುಗಳು. ತಾವು ಈ ಕಾರ್ಯಕ್ರಮದ ಉದ್ಘಾಟಕರ ನೆಲೆಯಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದೀರಿ ಸರ್. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ. ಮುಖ್ಯ ಅತಿಥಿಗಳಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆಯವರಾದಂಥ ಶ್ರೀ ರಘು ಸರ್, ಶ್ರೀ ಕಿರಣ್ ಸರ್ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀ ರವಿಶಂಕರ್ ನೀಲ ಅವರಿದ್ದಾರೆ. ಅದೇ ರೀತಿ ಶ್ರೀಮತಿ ಜಯವಂತಿ ಸೋನ್ಸ್ ಅಧ್ಯಕ್ಷರು, ಮುಖ್ಯ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ. ಅದೇ ರೀತಿ ಮೋಹನ್ ಶಿರ್ಲಾಲ್ ಕಾರ್ಯದರ್ಶಿಗಳು, ನಮ್ಮ ಮಂಗಳೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು. ಶ್ರೀಮತಿ ಲಿಲಿ ಪಾಯಸ್, ಬಹುಶಃ ಅವರ ಬಗ್ಗೆ ಹೇಳಿದರೆ ನಾನು ಹೋಬಳಿಯಿಂದ ರಾಜ್ಯದವರೆಗೆ ಹೋಗಬೇಕಾಗ್ತದೆ. ಆದರೆ ಇವತ್ತಿನ ಸಭೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಇವತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಎನ್ನುವ ನೆಲೆಯಲ್ಲಿ ಅವರನ್ನು ನಾನು ಗುರುತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಶೇಖರ್ ಕಡ್ತಲೆ ಇದ್ದಾರೆ, ಕೋಶಾಧಿಕಾರಿಗಳು. ತ್ಯಾಗಂ ಹರೇಕಳ ಅವರು ಕೂಡ ಬಹುಶಃ ಆಡುಮುಟ್ಟದ ಸುಪ್ಪಿಲ್ಲ, ತ್ಯಾಗಂ ಕೈಯಾಡಿಸಿದ ಕ್ಷೇತ್ರವಿಲ್ಲ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಬಂಧಪಟ್ಟ ಹಾಗೆ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಗೌರವ ಅಧ್ಯಕ್ಷರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಮಂಗಳೂರು ಸಂಘದವರು. ಸರ್, ತಮ್ಮೆಲ್ಲರ ಉಪಸ್ಥಿತಿಯನ್ನು ಗಮನಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಿದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿಗೆ ಪ್ರಾರ್ಥನೆ ಅನ್ನೋದು ಜನವನ್ನು ಮುಟ್ಟುತ್ತದೆ, ಮನವನ್ನು ಮುಟ್ಟುತ್ತದೆ. ಬಹುಶಃ ಈಗಾಗಲೇ 2 ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಿ ಜನಪ್ರಿಯಾಗಿರುವಂತಹ ಶ್ರೀ ಪ್ರೀತಮ್ ಕುಮಾರ್, ದೈಹಿಕ ಶಿಕ್ಷಣ ಶಿಕ್ಷಕರು, ಭಾರತ್ ಪ್ರೌಢಶಾಲೆ ಉಳ್ಳಾಲ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರಾರ್ಥನೆಗೈಯಲಿದ್ದಾರೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿಸ್ತಜಂಭೋಫಲ ಸಾರಭಕ್ಷಿತಂ ಉಮಾಶುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ವಂದಿಪೇ ಶ್ರೀ ಗಣನಾಥನೇ ಮಂದರತೀರ ಮಂದಹಾಸ ವದನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಆತ್ಮ ಪರಮಾತ್ಮನನ್ನು ಬೆಸೆಯುವ ರೀತಿಯಲ್ಲಿ ಪ್ರಾರ್ಥನೆಗೈದೆ ಅಂತ ಶ್ರೀಯುತ ಪ್ರೀತಮ್ ಕೊಲ್ಯ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಮತಿ ಲಿಲಿ ಪಾಯಸ್, ಅಧ್ಯಕ್ಷರು, ಮಂಗಳೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಇವರು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರ ಸಹಯೋಗದಲ್ಲಿ ಇವತ್ತು ದೈಹಿಕ ಶಿಕ್ಷಣ ವಿಷಯದ ಪ್ರಶ್ನಾಪತ್ರಿಕೆ ತಯಾರಿ ಅದು ಈಗಾಗಲೇ ಆಗಿದೆ. ಹಾಗೂ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಗೌರವಿಸುವ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಸನ್ಮಾನ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿದ್ದಾರೆ ವಂದನೀಯ ಗುರುಗಳು ಫಾದರ್ JB ಸಲ್ದಾನ ಸರ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಮೊದಲು ಪೆರ್ಮನ್ನೂರು ಚರ್ಚಿನಲ್ಲಿದ್ದರು, ಎಲ್ಲರ ಚಿರಪರಿಚಿತರು, ಆತ್ಮೀಯರು ಕೂಡ. ಯಾವುದೇ ಹಬ್ಬ ಆಚರಿಸುವಾಗ ಸರ್ವಧರ್ಮದಲ್ಲಿ ಆ ಹಬ್ಬವನ್ನು ಆಚರಿಸಿ ಎಲ್ಲರ ಮನವನ್ನು ಗೆದ್ದವರು. ಅದಲ್ಲದೆ ಇವತ್ತೊಂದು ಕಾರ್ಯಕ್ರಮ ಉಂಟು,
ಸರ್ ಖಾಲಿ ನಾವು ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ವಿ, ಆದರೆ ಅವರಿಗೆ ಕೆಲವು ಕಾರಣಗಳಿಂದ ಅವರಿಗೆ ಬೇರೆ ಕಡೆ ಹೋಗಲಿಕ್ಕಿತ್ತು. ಆದರೂ ಕೂಡ ಫೋನ್ ಮುಖಾಂತರ ನಾವು ಮಾತಾಡಿ ಫಾದರ್ ನಮಗೆ ಒಂದು ಹಾಲ್ ಬೇಕು, ಇವತ್ತು ಆಚರಣೆ ಮಾಡಲಿಕ್ಕಿದೆ ನಮಗೆ ಅಂತ ನಾವು ಕೇಳ್ಕೊಂಡ್ವಿ. ಅವರಿಗೆ ಕೇಳ್ಕೊಂಡಾಗ ಇಷ್ಟು ದೊಡ್ಡ ಹಾಲನ್ನು ಮದುವೆ ಸಮಾರಂಭಗಳಿಗೆ, ಇನ್ನಿತರ ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಕೊಡುವಂಥ ಹಾಲನ್ನು ನಮಗೆ ನೀಡಿ, ಇವತ್ತು ಈ ಮಕ್ಕಳ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಒಳ್ಳೆಯ ರೀತಿಯಿಂದ ಆಗಬೇಕು ಅಂತ ಹೇಳಿ ಅವರು ನಮಗೆ ಈ ಹಾಲನ್ನು ಉಚಿತವಾಗಿ ನೀಡಿದ್ದಾರೆ. ಇಷ್ಟು ದೊಡ್ಡ ಹಾಲ್, ಇದರ ಬೆಲೆ ಎಷ್ಟು ಅಂತ ಗೊತ್ತಿರಬಹುದು ನಿಮಗೆ, ಇದಕ್ಕೆ ಎಷ್ಟು ಇದಾಗ್ತಾರೆ ಅಂತೇಳಿ. ಸಾಧಾರಣವಾಗಿ ನಿಮಗೆ ಎಲ್ಲರೂ ಮದುವೆ ಇಂಥ ಕಾರ್ಯಕ್ರಮಗಳನ್ನು ನಡೆಸಿರ್ಬೋದು, ಎಷ್ಟು ಖರ್ಚಿದೆ ಅಂತ ಗೊತ್ತಿದೆ, ಹಾಲ್ ಬಾಡಿಗೆ ಎಷ್ಟಿದೆ ಅಂತ. ಆದರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾಕೆಂತೇಳಿದರೆ, ನಮ್ಮ ದಕ್ಷಿಣ ವಲಯದಲ್ಲಿ ಮಕ್ಕಳು ಕಷ್ಟಪಟ್ಟು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ. ಇಲಾಖೆಯಿಂದ ಸ್ವಲ್ಪ ಸಣ್ಣ ಕಿಂಚಿತ್ತು ಅನುದಾನ ಸಿಗೋದು, ಆದರೂ ಕೂಡ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಖರ್ಚು ಮಾಡಿ ಅವರನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳಿಸಿಕೊಡ್ತಾರೆ. ಅದೆಲ್ಲ ಅವರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಅವರು ನಮಗೆ ಇವತ್ತು ಈ ಹಾಲನ್ನು ನೀಡಿ ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕಾರ ನೀಡಿದ್ದಾರೆ. ವಂದನೀಯ ಗುರುಗಳಾದ ಶ್ರೀ ರೆವರೆಂಡ್ ಫಾದರ್ JB ಸಲ್ದನ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ದಿಲೀಪ್ ರೈ ಅವರು ಹೂವನ್ನಿತ್ತು ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಡ್ತೇನೆ. ದಿಲೀಪ್. ಕಾರ್ಯಕ್ರಮ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಡೆಸಬೇಕಾದ್ರೆ ಅದಕ್ಕೆ ಇಲಾಖೆಯಿಂದ ನಮಗೆ ಅನುಮತಿ ಅಗತ್ಯ. ಈ ಕಾರ್ಯಕ್ರಮಕ್ಕೆ ಇರಲಿ, ಯಾವುದೇ ಕಾರ್ಯಕ್ರಮಕ್ಕೆ ಇರಲಿ, ಒಂದು ಫೋನ್ ಮೂಲಕ, ಅದು ಕೂಡ ಹೋಗಲಿಕ್ಕೆ ಆಗದಷ್ಟು ಪುರ್ಸತಿಲ್ಲದ ನಮ್ಮ ಸಂಘ, ಆದರೂ ಕೂಡ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ನಮ್ಮಲ್ಲಿ ಅಷ್ಟು ಆತ್ಮೀಯತೆಯಿಂದ ಇದ್ದಾರೆ ಅಂತ ಹೇಳಿದರೆ, ಫೋನ್ ಮೂಲಕ ಕೂಡ ನಾವೊಂದು ಕೇಳಿದಾಗ ಖಂಡಿತವಾಗಿಯೂ ಸಹ ನಮಗೆ ಒಂದು ಅನುಮತಿಯನ್ನು ನೀಡಿದ್ದಾರೆ. ಖಂಡಿತವಾಗಿ ಮಾಡಿ, ಒಳ್ಳೆಯ ಕಾರ್ಯಕ್ರಮ. ಯಾಕೆಂತೇಳಿದರೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋದ ಮಕ್ಕಳನ್ನು ಗೌರವಿಸುವ ಕಾರ್ಯಕ್ರಮ ಇಲಾಖೆ ಇಷ್ಟರವರೆಗೆ ಮಾಡಲಿಲ್ಲ, ಆದರೆ ನಮ್ಮ ಸಂಘ ಮಾಡ್ತಾ ಇದೆ. SLCಯಲ್ಲಿ ಅತ್ಯುನ್ನತ ಮಾರ್ಕ್ಸ್ ಬಂದವರಿಗೆ ಇಲಾಖೆ ಸನ್ಮಾನ ಮಾಡುವ ಕಾರ್ಯಕ್ರಮ ಮಾಡ್ತದೆ, ಆದರೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋದ ಮಕ್ಕಳಿಗೆ ಇಲಾಖೆ ಮಾಡೋದಿಲ್ಲ. ಅದಕ್ಕೋಸ್ಕರ ಖಂಡಿತ ಇದು ಒಳ್ಳೆಯ ಕಾರ್ಯಕ್ರಮ, ನೀವು ಮಾಡಿ, ನೀವು ಯಾವಾಗ ಬೇಕಾದರೂ ಮಾಡಿ ಅಂತ ನಮಗೆ ಎಲ್ಲ ರೀತಿಯ ಅವಕಾಶಗಳನ್ನು ನೀಡಿ ಈ ಕಾರ್ಯಕ್ರಮವನ್ನು ನಡೆಸಿ ಅಂತ ಹೇಳಿ ನಮಗೆ ಅನುಮತಿ ನೀಡಿದವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಎಲ್ಲರೊಂದಿಗೆ ಆತ್ಮೀಯರಾಗಿ ಇರ್ತಾರೆ, ಯಾರಿಗೂ ಸಹ ನೋವು ಮಾಡುವುದಿಲ್ಲ, ಒಳ್ಳೆ ಪ್ರೀತಿಯ ಜನ. ನಮ್ಮ HR ಈಶ್ವರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರವೀಣ್ ಅವರು ಹೂವನ್ನಿತ್ತು ಸ್ವಾಗತಿಸಿ ವಿನಂತಿ ಮಾಡಿಕೊಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಡೆಸಬೇಕಾದ್ರೆ ನಮಗೆ ಸಹಾಯ ಹಸ್ತ ನಾವು ಕೇಳಿಕೊಂಡಾಗ ಖಂಡಿತವಾಗಿ ನಮಗೆ ಸಹಕಾರ ನೀಡಿದವರು ಮಂಗಳೂರು ನಗರಾಭಿವೃದ್ಧಿ ನಮ್ಮ ಕಮಿಷನರ್ ಸಾಹೇಬರು ಭಾಸ್ಕರ್ ಸರ್ ಇದ್ದರು. ಲಾಸ್ಟ್ ಟೈಮ್ ನಮಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ನಮಗೆ ಒಳ್ಳೆಯ ರೀತಿಯ, ನಮ್ಮ ಸರ್ಕಾರಿ ಪ್ರೌಢಶಾಲೆ ಹತ್ತರಕ್ಕೆ ಒಳ್ಳೆಯ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನನಗೆ ಈ ಕಾರ್ಯಕ್ರಮ ಮಾಡಿಸಿ, ನಾವು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾವೇ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲ ರೀತಿಯ ಸಹಾಯವನ್ನು ಮಾಡಿ, ನಾವೇ ಕಲೆಕ್ಟ್ ಮಾಡಿ ಸಂಗ್ರಹಿಸಿ ನಾವು ಅವರಿಗೆ ಒಂದು ಸಣ್ಣ ಮಕ್ಕಳಿಗೆ ಆಯುರ್ವೇದದಲ್ಲಿ ಒಂದು ಸ್ವರ್ಣಪ್ರಾಶನ ಅಂತ ಕೊಡ್ತಾರೆ. ಅದೇ ರೀತಿ ನಾವು ನಮ್ಮ ನಿವೃತ್ತ ಶಿಕ್ಷಕರಿಗೆ ಒಂದು ಉಂಗುರ ಕೊಡುವ ಕಾರ್ಯಕ್ರಮ ಉಂಟು, ಸ್ವರ್ಣದ ಉಂಗುರ ಒಂದು ಕೊಡುವ ಕಾರ್ಯಕ್ರಮ ಉಂಟು. ಅದಕ್ಕೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರೂ ಅವರೇ ಸಂಗ್ರಹಿಸಿ ನಾವೆಲ್ಲರೂ ಸೇರಿ ಮಾಡುವಂತಹ ಕಾರ್ಯಕ್ರಮ, ಗೌರವಿಸುವ ಕಾರ್ಯಕ್ರಮ. ಆದರೆ ಈ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಕ್ಕಳಿಗೆ ಹೋಗೋ ಮಕ್ಕಳಿಗೆ ನಾವು ಎಲ್ಲರಲ್ಲಿ ಕೇಳಿ ಅವರಿಂದ ನಮಗೆ ಸಹಾಯ ಕೊಡಿ ಅಂತ ನಾವು ಭಿನ್ನವಿಸಿ ಅವರಿಗೆ ಕೇಳಿಕೊಂಡಾಗ ನನಗೆ ಒಂದು ನೆನಪಾದದ್ದು ನಮ್ಮ
ಕಿರಣ್ ಸರ್ ಅವರು. ಯಾಕೆಂತೇಳಿದರೆ ಲಾಸ್ಟ್ ಟೈಮ್ ನಮಗೆ ಉತ್ತಮವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮಾಡಲಿಕ್ಕೆ. ಅದೇ ರೀತಿ ಈ ಮಕ್ಕಳಿಗೆ ಸರ್ ನಗದು ಕೊಡಲಿಕ್ಕಿದೆ, ಮತ್ತು ಒಂದು ಮೆಮೆಂಟೋ ಕೊಡಲಿಕ್ಕಿದೆ, ಶಾಲ್ ಇದೆ, ಎಲ್ಲದಕ್ಕೂ ಖರ್ಚಾಗ್ತದೆ ಅಂತ ಹೇಳುವಾಗ ಖಂಡಿತವಾಗಿ ನಾನು ಕೊಡಿಸ್ತೇನೆ ಮೇಡಮ್ ಅಂತ ಹೇಳಿದರು. ಅದೇ ರೀತಿ ಇವತ್ತು ನಮ್ಮ ಜೊತೆ ಇದ್ದಾರೆ, ದೊಡ್ಡ ರೀತಿಯ ಸಹಾಯ ಮಾಡಿದ್ದಾರೆ. ಬಂದಿದ್ದಾರೆ ರಘು GP ನಗರ ಯೋಜಕರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಅವರಿಗೆ ನಾನು ನಮ್ಮ ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ರಾಜೇಶ್ ನೀರ್ಮಾರ್ಗ್ ಅವರು ಶಾಲ್ ಹಾಗೂ ಹೂವನ್ನಿತ್ತು ಗೌರವಿಸಬೇಕಂತ ವಿನಂತಿಸ್ತಿದ್ದೇನೆ. ನಮ್ಮ ಜೊತೆ ಇದ್ದಾರೆ ಕಿರಣ್ ಸರ್, ನನ್ನ ಆತ್ಮೀಯ ಫ್ರೆಂಡ್. ಅವರು ಮೂಡಾದಲ್ಲಿ ಅಷ್ಟು ಬ್ಯುಸಿ ವರ್ಕ್ ಇದ್ದರೂ ಕೂಡ ಒಂದು ಫೋನ್ ತೆಗಿಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಅವರಿಗೆ. ಮೆಸೇಜ್ ಮಾಡ್ತೇನೆ, ಆಗಾಗ ಉಪದ್ರ ಮಾಡ್ತೇನೆ, ಅದನ್ನೆಲ್ಲ ಸಹಿಸಿ ಮೇಡಮ್ ಬನ್ನಿ, ಬರುವಾಗ ಒಂದು ಅರ್ಧ ಗಂಟೆ ಮುಂಚೆ ನನಗೆ ಹೇಳಿ ಬನ್ನಿ ಅಂತ. ನಾನು ಅರ್ಧ ಗಂಟೆ ಮುಂಚೆ ಹೇಳಿ ಬಂದರೂ ಕೂಡ ಅವರಿಗೆ ತೆಗೆಯೋದಷ್ಟು ಅಷ್ಟು ಬ್ಯುಸಿ ಇರ್ತಾರೆ. ಆದರೂ ಕೂಡ ನನಗೆ ಅವಕಾಶ ನೀಡಿ ನಮಗೆ ಇವತ್ತಿನ ಕಾರ್ಯಕ್ರಮ ಮಾಡಲಿಕ್ಕೆ ದೊಡ್ಡ ಮೊತ್ತದ ನಗದನ್ನು ನೀಡಿ ಸಹಕರಿಸಿದ್ದಾರೆ ನನ್ನ ಆತ್ಮೀಯರಾದ ಕಿರಣ್ ಸರ್ ಅವರು. ಅವರಿಗೆ ನಾನು ನಮ್ಮ ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ವಿವೇಕ್ ಶೆಟ್ಟಿ ಉದ್ಯಮಿಗಳು ಬಾಂಬೆ, ಅವರು ಬೊಲ್ಯಗುತ್ತು, ಅವರು ಕೂಡ ಇಲ್ಲಿ ಬರಬೇಕಿತ್ತು. ಅವರು ಬಾಂಬೆಯಿಂದ 8 ತಾರೀಕಿನ ನಂತರ ಬರೋದಂತ ಹೇಳಿದರು. ನಾನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ T-ಶರ್ಟ್ ಆಗಬೇಕಂತ ಕೇಳಿಕೊಂಡಿದ್ದೆ. ಖಂಡಿತವಾಗಿ ಅವರು 25,000 ರೂಪಾಯಿಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದಕ್ಕೆ ನನಗೆ ಸಹಕರಿಸಿದವರು ಶ್ರೀಯುತ MS ಶೆಟ್ರು, ನಮ್ಮ ಆತ್ಮೀಯರು. ಅವರು ಬರ್ತೇನಂತ ಹೇಳಿದರು, ಬರಲಿಲ್ಲ. ಆದರೆ ಮುಂದೆ ಬಂದರೆ ಅವರನ್ನು ಸಹ ನಾವು ಗೌರವಿಸ್ತೇವೆ ಎಂದು ಹೇಳುತ್ತಾ ಮುಂದೆ ನಮ್ಮ ಜೊತೆ ಇದ್ದರೆ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ರವಿಶಂಕರ ನೀಲವರ ಸರ್. ರಜೆಯಲ್ಲಿದ್ದರೂ ಕೂಡ ನಾಳ್ದೇನು ಇನ್ನೂ 1-2 ತಿಂಗಳಿದ್ದಾರೆ ನಮ್ಮ ಜೊತೆ. ಅವರು ನಮ್ಮ ಈ ಶೈಕ್ಷಣಿಕ ವರ್ಷದ ಎಲ್ಲ ಕ್ರೀಡಾಕೂಟ ಪಂದ್ಯಾಟಗಳನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಒಟ್ಟಿಗೆ ಇದ್ದು ಬೆಳಗಿಂದ ಸಂಜೆವರೆಗೆ ಇದ್ದು ನಮ್ಮ ಜೊತೆ ಇದ್ದು ಈ ಪಂದ್ಯಾಟಗಳನ್ನು ಸಂಘಟಿಸುವಲ್ಲಿ ನಮಗೆ ತುಂಬ ಸಹಕರಿಸಿದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ರೇಣುಕುಮಾರಿ ಮೇಡಮ್ ಅವರು ಹೂ ಹಾಗೂ ಶಾಲೆಯನ್ನು ಗೌರವಿಸಬೇಕು ವಿನಂತಿಸ್ತಿದ್ದೇನೆ. ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡುವವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು. ನಮ್ಮ ದಕ್ಷಿಣ ವಲಯದ ಎಲ್ಲ ಸಂಘ ಸಂಸ್ಥೆಗಳು ಅತ್ಯುತ್ತಮ ರೀತಿಯಲ್ಲಿ ಇಲಾಖೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಬಂದಿದೆ. ಅದೇ ರೀತಿ ನಾವೆಲ್ಲರೂ ನಮ್ಮದು ದೈಹಿಕ ಶಿಕ್ಷಣ ಇರಲಿ, ಪ್ರಾಥಮಿಕ ಇರಲಿ, ಪ್ರೌಢಶಾಲೆ ಇರಲಿ, ಮುಖ್ಯ ಶಿಕ್ಷಕರಿರಲಿ, ಅನುದಾನಿತ ನಮ್ಮ ಸಂಘಗಳು ಅಂತೇಳಿ ಯಾವುದಿಲ್ಲ, ನಾವೆಲ್ಲರೂ ಒಂದೇ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜಗದೀಶ್ ಶೆಟ್ರು, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ. ಅವರನ್ನು ಕೂಡ ನಾನು ನಮ್ಮ ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶಶಿಕಲಾ 9 ಕೆರೆಯವರು ಹೂವನ್ನಿತ್ತು ಸ್ವಾಗತಿಸಬೇಕು ವಿನಂತಿಸ್ತಿದ್ದೇನೆ. ಮಂಜನಾಡಿ ಸರ್, ನಿಮಗೆಲ್ಲರಿಗೂ ಗೊತ್ತಿದೆ. ಎಂತ ಹೇಳ್ತಾರೆ ಅದಕ್ಕೆ, ಹಲವಾರು ಕಾರ್ಯಕ್ರಮಗಳನ್ನು ಅಷ್ಟು ಚುರುಕು ನಮ್ಮ ದೈಹಿಕ ಶಿಕ್ಷಣದ ಬಿಟ್ಟು ನಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾರೆ. ಅದಲ್ಲದೆ ನಮ್ಮೊಂದಿಗಿದ್ದು ನಮಗೆ ಕೂಡ ಎಲ್ಲ ರೀತಿಯ ಸಹಕಾರ ನೀಡುವ ಅವರು ಶ್ರೀಯುತ KMK ಮಂಜನಾಡಿ ಸರ್. ತುಂಬ ಮೂರ್ತಿ ಚಿಕ್ಕದಾದರೂ ಅವರ ಕೀರ್ತಿಯ ನಿಜವಾಗಿ ದೊಡ್ಡದಿದೆ ಸರ್. ನಿಮಗೆ ಕೂಡ ಅವರ ಅಧ್ಯಕ್ಷರು ಅನುದಾನಿತ ಶಾಲಾ ಶಿಕ್ಷಕರ ಸಂಘ, ಅವರನ್ನು ಕೂಡ ನಾನು ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶರಣ್ ಅವರು ಶಾಲು ಹಾಗೂ ಹೂವನ್ನಿತ್ತು ಗೌರವಿಸಬೇಕೆಂದು ವಿನಂತಿಸ್ತಿದ್ದೇನೆ. ಶ್ರೀಮತಿ ಜಯವಂತಿ ಸೋನ್ಸ್, ಅಧ್ಯಕ್ಷರು ಮುಖ್ಯ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ. ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಮೇಡಮ್ ಅವರು. ಈ ಕಾರ್ಯಕ್ರಮವನ್ನು ನಮ್ಮ ಜೊತೆ ನಮ್ಮೆಲ್ಲರೊಂದಿಗೆ ಸಹಕಾರ ಅನೋನ್ಯತೆಯಿಂದ ಇದ್ದು ಯಶಸ್ವಿಗೊಳಿಸಲು ಸಹಕರಿಸುವವರು ಶ್ರೀಮತಿ ಜಯಂತಿ ಸೋನ್ಸ್ರವರು. ಅವರಿಗೆ ಕೂಡ ನಾನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಶೋಧ ಮೇಡಮ್ ಅವರು ಶಾಲ್ ಹಾಗೂ ಹೂವನ್ನಿತ್ತು ಗೌರವಿಸಬೇಕೆಂದು ವಿನಂತಿಸ್ತಿದ್ದೇನೆ. ನಮ್ಮ ಜೊತೆ ಇದ್ದಾರೆ ಇವತ್ತು ನಿವೃತ್ತಿಗೊಳ್ಳಲಿರುವ ದೈಹಿಕ ಶಿಕ್ಷಣ ಶಿಕ್ಷಕರು. ನಮ್ಮ ಜೊತೆ ಹಲವಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ನಮ್ಮ ಜೊತೆ ಇದ್ದು ನಮ್ಮ ಸಂಘಟನೆಗಳಲ್ಲಿ ಭಾಗಿಯಾಗಿ ಎಲ್ಲ ರೀತಿಯ ನಾಯಕತ್ವದೊಂದಿಗೆ ಅತ್ಯುನ್ನತ ರೀತಿಯಲ್ಲಿ ನಮ್ಮ ಜೊತೆ ಸಹಕರಿಸಿದವರು ನಮ್ಮ 3 ಜನ ದೈಹಿಕ ಶಿಕ್ಷಣ ಶಿಕ್ಷಕರು. ಶ್ರೀ ಬಾಲಕೃಷ್ಣ ಮೂಲ್ಯ,
ಶ್ರೀಯುತ ಡೊನಾಲ್ಡ್ ಲೋಬೋ ಹಾಗೂ ಶ್ರೀಮತಿ ಜಾನೆಟ್ ಮೆಬೆನ್ 3 ಜನ ದೈಹಿಕ ಶಿಕ್ಷಣ ಶಿಕ್ಷಕರು ನಿವೃತ್ತರಾಗಿದ್ದಾರೆ. ಅವರಿಗೆ ಇವತ್ತು ಗೌರವಿಸುವ ಕಾರ್ಯಕ್ರಮ. ಆ 3 ಜನ ದೈಹಿಕ ಶಿಕ್ಷಕರು ಕೂಡ ನಾನು ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನೀಲೇಶ್ ಅವರು, ಜಯ ವೈ ಅವರು, ಹಾಗೆ ಖಾಲಿದ್ ಅವರು, ದಯವಿಟ್ಟು ಖಾಲಿದ್ ಅವರು ಬನ್ನಿ. ಖಾಲಿದ್ ಬನ್ನಿ, 3 ಜನರಿಗೆ ಹೂ ಕೊಡಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದು ನಮ್ಮ ರೀತಿಯ ಹಲವಾರು ಸಹಕಾರ ನೀಡಿದವರು ಈಗಾಗಲೇ ನಮ್ಮ ನಿರೂಪಕರು ರಾಜೀವ್ ಸರ್ ಹೇಳಿದರು, ತ್ಯಾಗಂ ಸರ್ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿ ಈ ಸಂಘಟನೆ ಯಾವ ರೀತಿ ಆಗಬೇಕು ಅಂತ ನಮಗೆ ಮಾರ್ಗದರ್ಶನ ನೀಡುವವರು. ಇಲ್ಲಿ ಒಂದು ಮಾತ್ರ ಅಲ್ಲ, ಯಾವಾಗ ನೋಡಿದರೂ ಸಹ ಬ್ಯುಸಿ, ಕೆಲವೊಮ್ಮೆ ಫೋನೇ ತೆಗೆಯುವುದಿಲ್ಲ. ಫೋನ್ ತೆಗೆಯುವಾಗ ಯಾಕೆ ತೆಗಿಲಿಲ್ಲ ಅಂತ ಕೇಳಲಿಕ್ಕೂ ಸಹ ಫೋನ್ ತೆಗೆಯುವುದಿಲ್ಲ ಅವರು. ಆ ರೀತಿಯ ಬ್ಯುಸಿ ಜನ ಅವರು. ಶ್ರೀಯುತ ತ್ಯಾಗಂ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಗೆ ಇಲ್ಲಿ ಫಾದರ್ ಜೊತೆ ಮಾತಾಡಲಿಕ್ಕೆ ನನ್ನ ಜೊತೆ ಬಂದು ನನಗೆ ಸಹಕರಿಸಿದವರು ತ್ಯಾಗಂ ಸರ್ ತಮಗೂ ಕೂಡ ನಾನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಯನ ಮೇಡಮ್ ಅವರು ಹೂ ಹಾಗೂ ಶಾಲನಿತ್ತು ಗೌರವಿಸಬೇಕು ವಿನಂತಿಸಿದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ನಮ್ಮ ಕೋಶಾಧಿಕಾರಿ ಶೇಖರ್ ಕಡ್ತಲ್ ಸರ್. ನಮ್ಮ ಈ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಲವು ರೀತಿಯಲ್ಲಿ ಸಹಕರಿಸಿದವರು. ಯಾಕೆಂತೇಳಿದರೆ ಒಂದು ಮೆಮೆಂಟೋ ಅದೆಲ್ಲ ಮಾಡಬೇಕಾದ್ರೆ ಅದರ ಜವಾಬ್ದಾರಿ ಬೇಕು. ಒಂದು ಉತ್ತಮ ವ್ಯಕ್ತಿ ಅಂತೇಳಿದರೆ ಅದು ಶೇಖರ ಕಡ್ತಲ ಸರ್. ಇವತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ನಿಮ್ಮ ಪಾತ್ರ ದೊಡ್ಡದಿದೆ, ಹಿರಿಮೆ ಇದೆ. ನಿಮಗೆ ನಾನು ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸದಾಶಿವ ಅವರು ಹೂ ಹಾಗೂ ಶಾಲನಿತ್ತು ಗೌರವಿಸಬೇಕು ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮ ಜೊತೆ ನನ್ನ ಆತ್ಮೀಯರು, ನನ್ನ ಸಹೋದರತ್ವ ನಮಗೆ ಒಟ್ಟಿಗೆ ಇದೆ. ನಮ್ಮ ಮೋಹನ್ ಸರ್ ಅವರು, ಯಾವತ್ತೂ ನಾನು ಅವರಿಗೆ ಏನಾದರೂ ಒಂದು ಕೆಲಸ ಹೇಳಿದರೆ ಒಂದು ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಮೋಹನ್ ಸರ್ ನನ್ನನ್ನು ಅಕ್ಕ ಅಂತಲೇ ಕರೀತಾರೆ, ಆದರೆ 2 ಬೈತೇನೆ ನಾನು ಅಕ್ಕ ಅಂತ ಕರೆದದಕ್ಕೆ. ಯಾಕೆ ನನಗೆ ಅಚ್ಚುಕಟ್ಟಾಗಿ ಆಗಬೇಕು. ಯಾವ ಕೆಲಸ ಆಗಬೇಕಾದ್ರೆ ಸಡನ್ ಕೋಪ ಬರ್ತದೆ, ವಯಸ್ಸಾಯ್ತಲ್ಲ, ಹಾಗೆ ಸ್ವಲ್ಪ ಕೋಪ ಸಹ ಜಾಸ್ತಿ ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡುವಲ್ಲಿ ಅವರು ನನ್ನ ಜೊತೆ ಇದ್ದು ತುಂಬ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಶ್ರೀ ಮೋಹನ್ ಶಿರ್ಲಾಲ್ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ದೈಹಿಕ ಶಿಕ್ಷಣ ವಿಷಯದ ಪ್ರಶ್ನಾಪತ್ರಿಕೆ ತಯಾರಿ ಹಾಗೂ ಮೌಲ್ಯಮಾಪನ ಬಗ್ಗೆ ಮಾಹಿತಿ ಕಾರ್ಯಾಗಾರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ ದರ್ಶನ್ ನಾಯಕ್ ಅವರು. ಅವರಿಗೆ ಒಂದು 15 ದಿವಸದ ಮೊದಲೇ ಹೇಳಿದ್ದೇನೆ, ಎಲ್ಲರಿಗೂ ತುಂಬ ಕನ್ಫ್ಯೂಸ್ ಇದೆ, ಅವರು ಅದರನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ. ಖಂಡಿತವಾಗಿಯೂ ಅವರು ಒಂದು ಗಂಟೆ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಎಲ್ಲರಿಗೂ ಕ್ಲಿಯರ್ ಮಾಡಿದ್ದಾರೆ, ಮನದಟ್ಟುವಂತೆ ಮಾಡಿದ್ದಾರೆ. ನಾಳ್ದು 18ರಂದು ನಡೆಯುವ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಮಾಡುವಲ್ಲಿ ಅವರು ಎಲ್ಲ ರೀತಿಯ ಸಹಕಾರವನ್ನು ನಿಮಗೆ ಕೊಡ್ತಾರೆ. ಅವರ ಫೋನ್ ಇದ್ದರೆ ಅವರಿಗೆ ಫೋನ್ ಮಾಡಿ ಅವರನ್ನು ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್ ದರ್ಶನ್ ನಾಯಕ್ ಸರ್, ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದವರು ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರು. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸಾಕ್ಷಿಯಾಗಿದ್ದೀರಾ. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಹಲವು ರೀತಿಯ ಸಹಾಯ ಹಸ್ತ ಬೇಕು, ಅದು ಬಂದದ್ದು ನಿಮ್ಮಿಂದ. ಖಂಡಿತವಾಗಿ ನೀವು ಈ ಕಾರ್ಯಕ್ರಮಕ್ಕೆ ಸಹಾಯ ಹಸ್ತವನ್ನು ನೀಡಿದ್ದೀರಿ. ಯಾರು ಕೊಡಲಿಲ್ಲ ಅವರಿಗೆ ಫೋನ್ ಮಾಡಿ ಅದಕ್ಕೆ ಜವಾಬ್ದಾರಿ ತೆಗೆದುಕೊಂಡವರು ನಮ್ಮ ಮಂಗಳೂರು ವಲಯದಿಂದ ರೂತ್ ಮೇಡಮ್ ಹಾಗೂ ರೊನಾಲ್ಡ್ ಸರ್ ಅವರು. ಅದೇ ರೀತಿ ನಮ್ಮ ಉಳ್ಳಾಲ ವಲಯದಿಂದ ಸುರೇಖಾ ಮೇಡಮ್ ಹಾಗೂ ಪ್ರಮೋದ್ ಅವರು, ಅದೇ ಗುರುಪುರ ವಲಯದಿಂದ ಲ್ಯಾನ್ಸಿ ಹಾಗೂ ಸೀತಾ ಮಳಲಿ ಅವರು. ಇಷ್ಟು ಜನ ಅವರು ನಮಗೆ ಸಹಾಯಧನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ನಿಮ್ಮ ನೆರವಿನ ಹಸ್ತ ನೀಡಿದ್ದೀರಿ. ಖಂಡಿತವಾಗಿಯೂ ನಿಮ್ಮ ಕಾರ್ಯಕ್ರಮ, ನಾವು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾವು ನಿಂತು ಮಾಡುವ ಕಾರ್ಯಕ್ರಮ, ಹಲವಾರು ವರ್ಷ ನಮ್ಮೊಟ್ಟಿಗೆ ಇದ್ದು ಅವರನ್ನು ನಿವೃತ್ತರಾಗುವಾಗ ನಾವು ಗೌರವಿಸುವುದು ನಮ್ಮ ಕರ್ತವ್ಯ. ಅದಕ್ಕೆಲ್ಲರೂ ನೀವು ಸಹಾಯ ಹಸ್ತ ಸಾಚಿದ್ದೀರಿ. ತಮಗೆಲ್ಲರಿಗೂ ನಾನು ನನ್ನ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ನಮ್ಮ ಇವತ್ತು 53 ಮಕ್ಕಳಿದ್ದಾರೆ. ಅದರಲ್ಲಿ 4 ಜನ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ಭಾಗವಹಿಸಿದ್ದಾರೆ. ಅದರಲ್ಲಿ ಚಿಂತನ್ ರಾಮಕೃಷ್ಣ ಪ್ರೌಢಶಾಲೆ ಹುಡುಗ SDFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಅವರು ರಾಷ್ಟ್ರ ಮಟ್ಟದಲ್ಲಿ ನಡೆಸಿದಂತಹ ಸ್ವಿಮ್ಮಿಂಗ್ನಲ್ಲಿ ಅವನು ಪದಕ ಕೂಡ ಗಳಿಸಿದ್ದಾನೆ. ಅವನಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಚಿಂತನ್ ಹಾಗೂ
ಎಲ್ಲ ರಾಷ್ಟ್ರ ಮಟ್ಟದ ಭಾಗವಹಿಸಿದ ಮಕ್ಕಳಿಗೆ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇವತ್ತು ಬಂದಂತಹ ಪೇರೆಂಟ್ಸ್ ಪೋಷಕರು ಕೂಡ ಆಗಮಿಸಿದ್ದೀರಿ, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನಮ್ಮ ಇವತ್ತಿನ ಇಲ್ಲಿಯ ವಿಜಯ್ ಚರ್ಚ್ ಹಾಲ್ನ ಸ್ಟಾಫ್ ಇದ್ದಾರೆ, ಅವರು ಮೊನ್ನೆಯಿಂದ ನಮಗೆ ಸಹಕಾರ ನೀಡುತ್ತಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಸ್ಥಳೀಯ ಲೂಡ್ಸ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ರೊನಾಲ್ಡ್ ಸರ್ ಅವರಿದ್ದಾರೆ. ಅವರು ನಮಗೆ ಇವತ್ತು ಬಂದು ನಾನು ಅದು ಬೇಕು ಇದು ಬೇಕು ಅಂತ ಹೇಳಿದೆ, ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ನನಗೆ ಸಹಕಾರ ನೀಡಿದ್ದಾರೆ. ರೊನಾಲ್ಡ್ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಎಲ್ಲಿದ್ದಾರೆ ರೊನಾಲ್ಡ್ ಸರ್? ಬನ್ನಿ ಸರ್, ಒಂದು ಹೂ ಗೌರವಿಸಿ. ರೊನಾಲ್ಡ್ ಸರ್ ಬನ್ನಿ, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ನಮಗೆ ಸಹಕರಿಸಿದ್ದಾರೆ ಶ್ರೀಯುತ ರಾಜೀವ್ ನಾಯ್ಕ್ ಸರ್ ತಮಗೂ ಹೃತ್ಪೂರ್ವಕ ಸ್ವಾಗತ. ಪ್ರಾರ್ಥನೆ ಮಾಡಿದ ಪ್ರೀತಮ್ ಸರ್ ತಮಗೂ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸಹ ನಾನು ಒಂದೇ ಮಾತಿನ ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ದೃಶ್ಯ ಮಾಧ್ಯಮದವರು ಇದ್ದಾರೆ ಸರ್, ತಮಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಬೇರೆ ಶಾಲೆಯಿಂದ ಬಂದಂಥ ಮುಖ್ಯ ಶಿಕ್ಷಕರಿಗೆ, ಪೋಷಕರಿಗೆ, ಸಹ ಶಿಕ್ಷಕರು ಯಾರಾದರೂ ಇದ್ದಲ್ಲಿ ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಈ ಮನೆಯ ಯಜಮಾನಾಗಿ ರೆವರೆಂಡ್ ಫಾದರ್ JP ಸಲ್ಡಾನಾ ಸರ್ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ, ಮನೆಯ ಹಿರಿಯಕ್ಕನಾಗಿ ಲಿಲ್ಲಿ ಮೇಡಮ್ ಈ ಮನೆಗೆ ಬಂದ ಎಲ್ಲ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಲಿಲ್ಲಿ ಮೇಡಮ್, ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಭವ್ಯ ಮೇಡಮ್ ಅವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸಾಧನೆಯ ಹಾದಿಯಲ್ಲಿ ಸವಾಲುಗಳು ನೂರಾರು. ಎಲ್ಲ ಸವಾಲುಗಳನ್ನು, ಏಳು ಬಳಿಯುಗಳನ್ನು ಮೆಟ್ಟು ನಿಂತವನು ಮಾತ್ರ ಕೊನೆಯಲ್ಲಿ ಗುರಿಯನ್ನು ತಲುಪ್ತಾರೆ. ಬಹುಶಃ ನಮ್ಮ ದೈಹಿಕ ಶಿಕ್ಷಕರ ಕ್ಷೇತ್ರ ಕೂಡ ಅಷ್ಟು ಸುಲಭದ ದಾರಿಯಲ್ಲ. ಹಂತ ಹಂತವಾಗಿ ಸವಾಲುಗಳನ್ನು ಎದುರಿಸಿ ನಾವು ಇವತ್ತು ಇಲ್ಲಿ ಬಂದು ನಿಂತಿದ್ದೇವೆ, ಒಂದು ಸಮಾಜಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದೇವೆ. ದೈಹಿಕ ಶಿಕ್ಷಣ ಕ್ಷೇತ್ರದ ನಮ್ಮ ತಾಲೂಕಿನ ಹಿನ್ನೋಟ, ಮುಂದಿನ ರೂಪುರೇಷೆಗಳ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಶ್ರೀಯುತ ತ್ಯಾಗಂ, ನಮ್ಮ ಮೈಸೂರು ವಿಭಾಗದ ಕಾರ್ಯಾಧ್ಯಕ್ಷರು. ಇದೊಂದು ಬಹಳ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಕ್ರೀಡೆ ಅಂತ ಹೇಳುವಂಥದ್ದು ಅದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವಂಥ ಒಂದು ಅಂಶ. ಇದನ್ನು ನಾವೆಲ್ಲರೂ ಮನದಟ್ಟು ಮಾಡಿದ್ದೇವೆ. ಇವತ್ತು ಕೇವಲ ಪಠ್ಯವನ್ನು ಇವತ್ತು ನೋಡ್ತೇವೆ. SLC ಮಕ್ಕಳ ಕಥೆ ಅಂತ ಹೇಳಿದರೆ ನಮ್ಮ ಶಾಲೆಯಲ್ಲಿ ಕೂಡ ನೋಡುವಾಗ ಅನ್ನಿಸ್ತದೆ, ಒಂಥರ ಮಕ್ಕಳಿಗೆ ಈ ಸ್ಪೋರ್ಟ್ಸೇ ಇಲ್ಲದೆ ಕೆಲವು ದಿನಗಳಿಂದ ಒಂಥರ ಅವ್ರು ಹೋಗುವುದೇ ಒಂಥರ ರೀತಿಯಲ್ಲಿ ಹೋಗ್ತಾ ಇರ್ತಾರೆ. ನಾವು ಅವ್ರಿಗೆ ಕರೆಸಿ ಸ್ವಲ್ಪ ಪ್ರಾಣಾಯಾಮ, ಯೋಗ, ಈ ಕೆಲವು ನಿಂತಲ್ಲೇ ಸ್ವಲ್ಪ ವ್ಯಾಯಾಮಗಳು ಅದೆಲ್ಲ ಮಾಡಿದಾಗ ಮಕ್ಕಳು ಒಮ್ಮೆ ನೆಟ್ಟಾಗಿ ಆಗ್ತಾರೆ. ಇಲ್ಲಂತಂದರೆ ಅವರು ಒಂಥರ ಮಾನಸಿಕವಾಗಿ ಒಂಥರ ಕುಗ್ತಾರೆ. ಆ ಕ್ರೀಡೆ ಅಂತ ಹೇಳೋದು ಅದರಲ್ಲಿ ಗೊತ್ತಾಗ್ತದೆ, ನಮಗೆಲ್ಲ ಪ್ರತಿಯೊಬ್ಬನಿಗೆ ಗೊತ್ತಾಗ್ತದೆ ಆ ಕ್ರೀಡೆಯ ಮಹತ್ವ. ಮತ್ತೊಂದು ಏನಂತಂದರೆ ಈ ಕ್ರೀಡೆಯಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಆನ್ ದಿ ಸ್ಪಾಟ್ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಕ್ಕಳು ಇದ್ದೀರಿ, ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕು ಅಂತೇಳಿದರೆ ಅದಕ್ಕೆ ಬಹಳ ಒಳ್ಳೆಯ ಪ್ರಯತ್ನ ಬೇಕು, ಕಠಿಣ ಪರಿಶ್ರಮ ಬೇಕು, ಹೆತ್ತವರ ಮತ್ತು ತರಬೇತುದಾರರ ಸರಿಯಾದ ಒಂದು ತರಬೇತಿ ಬೇಕು. ಹಾಗಿದ್ರೆ ಮಾತ್ರ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಬ್ಬ 100 ಮೀಟ್ರಲ್ಲಿ 1 ಸೆಕೆಂಡ್ಸ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಸುಮಾರು ಒಂದು ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಪಡಬೇಕು. ಹಾಗಿದ್ರೆ ಮಾತ್ರ ಅವ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಫಲಿತಾಂಶವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಇದೆ. ಆದರೆ ಅದಷ್ಟೇ ಕಂಟ್ರೋಲಲ್ಲಿ ಅವನ ಎಲ್ಲ ಆಚಾರ ವಿಚಾರ, ಫುಡ್ಡಿಂದ ಹಿಡಿದು ಅವನ ದಿನಚರಿಯಿಂದ ಹಿಡಿದು ಎಲ್ಲವನ್ನು ಸರಿಯಾಗಿ ತಗೊಂಡೋದ್ರೆ ಮಾತ್ರ ಇವತ್ತು ಏನು ರಾಷ್ಟ್ರ ಮಟ್ಟದಲ್ಲಿ ನೀವು ಸಾಧನೆ ಮಾಡಿದಿರಿ ಮಕ್ಕಳೇ, ಅದನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದೊಂದು ಸಂಸ್ಕಾರಬದ್ಧ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಏನೆಲ್ಲ ತುಂಬ ಇವತ್ತು ಮಾತ್ರ ಅಲ್ಲ, ಹಲವಾರು ವರ್ಷಗಳಿಂದ ನಮಗಿಂತ ಹಿಂದೆ ಹಿರಿಯರು ಮಾರ್ಗದರ್ಶಕರು ತುಂಬ ಮಂದಿ ಇವತ್ತು ನಿವೃತ್ತರು ಬಂದಿದ್ದಾರೆ. ಅದಕ್ಕಿಂತ ಮೊದಲು ನಿವೃತ್ತರಾದವರು ಅದೆಷ್ಟೋ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ. ಅವರೆಲ್ಲ ಒಂದು ಅಡಿಪಾಯ ಹಾಕಿ ಇಟ್ಟಿದ್ದಾರೆ. ನೋಡಿ, ಏನು ಅಡಿಪಾಯ ಅಂದರೆ ನಮ್ಮ ನಿವೃತ್ತರನ್ನು ನೀವು ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಿ ಕಳಿಸಬೇಕು. ಯಾಕೆಂದರೆ ಇವತ್ತು ಡೊನಾಲ್ಡ್ ಲೋಬೋ ಅವರು ಸರಿಸುಮಾರು ಒಂದು 36 ವರ್ಷಗಳ ಸೇವೆ, ನಮ್ಮ ಬಾಲಕೃಷ್ಣ ಕಿಟ್ಟಲ್ ಅವರು ಸುಮಾರು 39 ವರ್ಷಗಳ ಕಾಲ ಸೇವೆ, ನಮ್ಮ ಜೆನೆಟ್ ಮಾಬೇನವರು ಸುಮಾರು 31 ವರ್ಷಗಳ ಸೇವೆ. ಈ ಸೇವೆ ನನಗೆ ಅನ್ನಿಸ್ತದೆ ನಮಗೆಲ್ಲ ಇನ್ನೂ 10-15 ವರ್ಷ ಇದೆ. ಇಷ್ಟು ವರ್ಷ ದುಡ್ದದ್ದು ಈ
ಈ ಒಂದು ಒತ್ತಡಗಳ ಮಧ್ಯೆ ಒಂದು ಒಳ್ಳೆಯ ಆರೋಗ್ಯವನ್ನು ಬಳಸ್ಕೊಂಡಿದ್ದಾರೆ ನೋಡಿ. ಇವರಿಗೆ ಯಾರದೇ ಕಾಯಿಲೆ ಇಲ್ಲ. ಹಾಗಾಗಿ ದೇವರ ದಯೆಯಲ್ಲಿ ಅವರಿಗೆ ದೋರ ಚಪ್ಪಳೆಯೊಂದಿಗೆ ಒಂದು ಒಳ್ಳೆಯ ನಿವೃತ್ತಿ ಸ್ಥಾನವನ್ನು ಮುಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡಬೇಕು. ಹಾಗಾಗಿ ಹಿರಿಯರು ಏನು ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅವರನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಾವು ಅವರನ್ನು ಸನ್ಮಾನ ಮಾಡಿ ಕಳಿಸ್ಬೇಕು. ಯಾಕೆ ಅಂತಂದರೆ ಒಂದು ಮಾದರಿಯಾಗಿರುತ್ತೆ. ಇವತ್ತು ನಾವು ಬಾಲಕೃಷ್ಣ ಅವರಾಗಿರ್ಬೋದು, ಡೊನಾಲ್ಡ್ ಅವರಾಗಿರ್ಬೋದು, ಈಗ ಅಭಿನಂದನಾ ಭಾಷಣ ಪ್ರಸ್ತಾವನೆಗಳು ಕೂಡ ಉಂಟು. ಎರಡು ಒಟ್ಟಿಗೆ ಮಾಡ್ತೇನೆ, 5 ನಿಮಿಷ, ಸಮಯ ಜಾಸ್ತಿ ತಗೊಳ್ಳಲ್ಲ. ನಾವು ವಿಶೇಷವಾಗಿ ಇವತ್ತು ತುಂಬ ವರ್ಷಗಳ ಕಾಲ ಆ ದೈಹಿಕ ಶಿಕ್ಷಣ ಶಿಕ್ಷಕರ ನಿವೃತ್ತರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ, ಒಂದು ಉಂಗುರ ಹಾಕುವಂಥದ್ದು, ಇದು ಬೇರೆ ಎಲ್ಲಿ ಇಲ್ಲ. ಇದು ಮೊದಲಿಂದಲೇ ನಡೆದು ಬಂದ ದಾರಿ. ಯಾರು ಉಂಗುರ ಹಾಕೋದು? ನಾವೇನು ದುಡಿತೇವೆ ಇವತ್ತು. ಅನುದಾನ ರೈತ ಶಾಲೆಯಲ್ಲಿ ಪಾಪ 8,000 9,000 ದುಡಿಯೋರು ಕೂಡ ಇದಕ್ಕೆ ಒಂದು 500 ರೂಪಾಯಿ 1,000 ರೂಪಾಯಿಯನ್ನು ದೇಣಿಗೆಯನ್ನು ಕೇಳದೆ ಕೊಡ್ತಾರೆ ನೋಡಿ. ಯಾಕೆಂದರೆ ನಮ್ಮವರನ್ನು ನಾವು ಒಂದು ಅಭಿನಂದಿಸುವಂಥದ್ದು, ಅವರ ಗುಣಗಾನ ಮಾಡುವಂಥದ್ದು, ಅವರನ್ನು ಸಂಸ್ಕಾರಬದ್ಧವಾಗಿ ಕಳಿಸಿಕೊಡುವಂಥ ಕೆಲಸವನ್ನು ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು, ನಮಗೆ ಪ್ರೀತಿಗೆ ಪಾತ್ರರಾಗಿ ನಮಗೆಲ್ಲರಿಗೆ ಬೆನ್ನು ತಟ್ಟಿ ಮಾರ್ಗದರ್ಶನ ನೀಡಿ ನಮಗೆ ಸದಾ ಹಸನ್ಮುಖಿಯಾಗಿ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡ್ತಾ ಬಂದಂಥ ಹಿರಿಯರನ್ನು ಗೌರವಿಸುವಂಥದ್ದು ಕೂಡ ಧರ್ಮ. ನಾವು ಹೇಗೆ ತಂದೆ ತಾಯಿಯನ್ನು ಕಲಿಸಿದ ಗುರುಗಳನ್ನು, ನಾವು ಹುಟ್ಟಿ ಬೆಳೆದಂಥ ಈ ಭೂಮಿಯನ್ನು ಗೌರವಿಸ್ತೇವೋ, ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ನಮಗೆ ಮಾರ್ಗದರ್ಶಕರಾಗಿದ್ದಂತಹ ಹಿರಿಯರನ್ನು ಗೌರವಿಸುವಂಥದ್ದು ಅದಷ್ಟೇ ಮುಖ್ಯ. ಅದು ಇದ್ದರೆ ಮಾತ್ರ ನಾವು ಸಂಸ್ಕಾರಬದ್ಧವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಆ ನೆಲೆಯನ್ನು ಸಂಪೂರ್ಣವಾಗಿ ಅರಿತುಕೊಂಡ ಸಂಘ ಇವತ್ತು ಬಹಳ ಒಳ್ಳೆ ರೀತಿಯ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದೆ. ಅದೆಷ್ಟೋ ಮಕ್ಕಳಾಗಿರ್ಬೋದು, ನೂತನವಾಗಿ ಮದುವೆಯಾದಂಥ ದಂಪತಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ ಉಂಟು ನಮ್ಮಲ್ಲಿ ಅಲ್ವಾ. ಯಾರಾದರೂ ಒಂದು ಒಳ್ಳೆಯ ಸಾಧನೆ ಮಾಡಿದ ದೈಹಿಕ ಶಿಕ್ಷಕರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ ಇದೆ. ಆಯಿತು, ದೈಹಿಕ ಶಿಕ್ಷಕರ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಅಥವಾ SLCಯಲ್ಲಿ, PUCಯಲ್ಲಿ, ಡಿಗ್ರಿಯಲ್ಲಿ ಒಳ್ಳೆಯ ಮಾರ್ಕ್ಗಳನ್ನು ತೆಗೆದು ಪಾಸ್ ಆದರೆ ಅವರನ್ನು ಗುರುತಿಸುವಂಥ ಕೆಲಸ ಇದೆ. ಇದೆಲ್ಲ ಯಾಕೆಂದರೆ ನಾವು ಯಾವಾಗಲೂ ಒಂದು ತಿಳಿದುಕೊಳ್ಬೇಕಂತೆ, ವಿಶೇಷವಾಗಿ ನಮಗೆ ಅಹಂಕಾರ ಇರಬಾರ್ದು, ಇದ್ದರೂ ಕೂಡ ದುರಹಂಕಾರ ಇರಬಾರ್ದು. ಎರಡನೇದು, ಒಬ್ಬರನ್ನು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು, ಒಬ್ಬ ಸಣ್ಣ ಸಾಧನೆ ಮಾಡಿದರೂ ಕೂಡ ಅವರನ್ನು ಗುರುತಿಸುವಂಥ ಕೆಲಸವನ್ನು ನಾವು ಖಂಡಿತ ಮಾಡಬೇಕು. ಅದಕ್ಕೆ ಮತ್ಸರ ಇಲ್ಲ, ಗುಣಕ್ಕೆ ಯಾವಾಗಲೂ ಮತ್ಸರ ಮಾಡಬಾರ್ದು. ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರನ್ನು ಪ್ರೋತ್ಸಾಹ ಮಾಡೋದು, ಶಾಲೆಯಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು. ಇದನ್ನು ಇವತ್ತು ನಮ್ಮ ಸಂಘ ಭಾಳ ಅದ್ಭುತವಾಗಿ ನಿರ್ವಹಿಸಿಕೊಂಡು ಬಂದಿದೆ. ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ಒಬ್ಬ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರು ಎಲ್ಲಿಪಾಯಸ್ ಅವರ ಈ ಒಂದು 2ನೇ ವರ್ಷ ಇಲ್ಲಿ ಅಧ್ಯಕ್ಷರಾಗಿ, ಅಲ್ಲಿ ಕೂಡ ಸುಮಾರು ಒಂದು 2 ವರ್ಷ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಘ ಕೂಡ ಇವತ್ತು ದೈಹಿಕ ಶಿಕ್ಷಕರು ಏನು ಕಡಿಮೆ ಇಲ್ಲ. ಮೊನ್ನೆ ನಡೆದ ಜಿಲ್ಲಾಕೂಟ ಕ್ರೀಡಾಕೂಟದಲ್ಲಿ ಪುರುಷರ ವಿಭಾಗದಲ್ಲಿ ಸಮಗ್ರ ಚಾಂಪಿಯನ್ಶಿಪ್ಪನ್ನು ನಾವು ಇಡೀ ಜಿಲ್ಲೆಯಲ್ಲಿ ಪಡೆದುಕೊಂಡಿದ್ದೇವೆ. ಸಮಗ್ರ ಚಾಂಪಿಯನ್ಶಿಪ್ಪನ್ನು ನಾವು ಹೇಗೆ ಮಕ್ಕಳನ್ನು ಹುರಿದುಂಬಿಸ್ತೇವೋ ಹಾಗೆ ನಾವು ದೈಹಿಕ ಶಿಕ್ಷಕರು ಕೂಡ ಕಡಿಮೆ ಇಲ್ಲ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಗಳಿಸಿ ಇಡೀ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ಮಂಗಳೂರು ದಕ್ಷಿಣ ವಲಯಕ್ಕೆ BO ಅವರು ಮೊನ್ನೆ ನೋಡಿದರು. ಇಷ್ಟು ದೊಡ್ಡ ಪ್ರಶಸ್ತಿ ಫಲಕಗಳನ್ನೆಲ್ಲ ನೋಡಿ ಅವರಿಗೆ ಬಹಳ ಖುಷಿಯಾಯಿತು. ಅದನ್ನೆಲ್ಲ ನಾವು ಅವರಿಗೆ ಹಸ್ತಾಂತರ ಮಾಡಿದೆವು. ಇವತ್ತು BO ಕಚೇರಿಗೆ ಹೋದರೆ ಇದನ್ನು ಫಲಕಗಳನ್ನು ಇಡಲಿಕ್ಕೆ ಕಪಾಟುಗಳನ್ನು ಮಾಡಿಕೊಟ್ಟದ್ದು ಕೂಡ ನಾವೇ. ಎಲ್ಲೆಲ್ಲೋ ಬಿಸಾಡಿಕೊಂಡಿತ್ತು ಲೋಕೇಶ್ವರಿ ಇರುವಾಗ. ಅದನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಇಡಬೇಕು ಅಂತೇಳಿ ಅದಕ್ಕೊಂದು ಒಳ್ಳೆಯ ಒಂದು ಸ್ಟ್ಯಾಂಡ್ ಎಲ್ಲ ಮಾಡಿ ಫಲಕವನ್ನು ಇಡಲಿಕ್ಕೆಲ್ಲ ಒಂದು ವ್ಯವಸ್ಥೆಯನ್ನು ಕೂಡ BO ಆಫೀಸಲ್ಲಿ ಕಲ್ಪಿಸಿಕೊಟ್ಟೆವು. ಹಾಗೆ BO ಅವರು ಕೂಡ ನಮ್ಮನ್ನು ಬಹಳ ಒಳ್ಳೆ ರೀತಿಯಲ್ಲಿ ಅಭಿನಂದಿಸಿದ್ದಾರೆ. ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಮುಖ್ಯವಾಗಿ ಮೊದಲನೇದಾಗಿ ಡೊನಾಲ್ಡ್ ಲೋಬೋ ಅವರು ಬಹಳ ಒಬ್ಬ ನೇರ ನಡೆನುಡಿಯ ವ್ಯಕ್ತಿತ್ವವನ್ನು ಹೊಂದಿದಂಥ ಹಲವರಲ್ಲಿ ಓರ್ವರು ಶ್ರೀಯುತ ಡೊನಾಲ್ಡ್ ಲೋಬೋ ಅಂತ ಹೇಳಿಗೆ ಬಹಳ ಖುಷಿ ಪಡ್ತೇವೆ, ನಾವು ಹೆಮ್ಮೆ ಪಡ್ತೇವೆ. ಅವರು ಮೆಡಲಿನ್ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ದುಡಿದಿದ್ದಾರೆ. ನಮ್ಮ ಸೈಂಟ್ ರೇಮಂಡ್ಸ್ ವಾಮಂಜೂರಲ್ಲಿ ದೈಹಿಕ ಶಿಕ್ಷಕರಾಗಿ ದುಡಿದಿದ್ದಾರೆ. ಆ ಮನುಷ್ಯ ಪಾಪ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದಾಗೆ ಅವರು ಒಳ್ಳೆಯ ಹಾಡುಗಾರರು, ಸಂಯೋಜಕರು, ಹಿನ್ನೆಲೆ ಸಂಯೋಜಕರು, ಒಳ್ಳೆಯ ಮಕ್ಕಳನ್ನು ಒಂದು ರಾಜ್ಯ ಮಟ್ಟಕ್ಕೆ ಕಳೆದ ವರ್ಷ ನಿಮಗೆಲ್ಲ ಗೊತ್ತಿದೆ ರಾಷ್ಟ್ರ ಮಟ್ಟಕ್ಕೆ ಕಳಿಸಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ ಶ್ರೀಯುತ ಡೊನಾಲ್ಡ್ ಲೋಬೋ ಅವರು ನಮ್ಮ ಸಂಘದ ಅಧ್ಯಕ್ಷರಾಗಿ ದೊಡ್ಡ ಸಾಧನೆ ಮಾಡಿದರು. ಜಿಲ್ಲಾ ಮಟ್ಟದ ಪಂದ್ಯಾಟಗಳನ್ನು ಭಾಳ ಯಶಸ್ವಿಯಾಗಿ ಸಂಘಟನೆ ಮಾಡಿದಂಥ ಒಬ್ಬ ಅಪ್ಪಟ ದೈಹಿಕ ಶಿಕ್ಷಕ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಎಲ್ಲರೊಟ್ಟಿಗೆ ಬೆರೆಯುತ್ತಾರೆ, ಅಲ್ಲಿ ಸಣ್ಣವರು ದೊಡ್ಡವರು ಇರಲಿ ಎಲ್ಲರೊಟ್ಟಿಗೆ ಬಹಳ ಖುಷಿಯಿಂದ ಬೆರೆಯುತ್ತಾರೆ. ನಮ್ಮ ಗುರುಪುರ ವಲಯದಲ್ಲಿ ಯಾವುದೇ ಕ್ರೀಡಾಕೂಟ ರಾಜ್ಯ ಮಟ್ಟದ ಕೂಡ ಆಯಿತು ಮಾಡುವಾಗ ಅವರನ್ನು ನಾವು ಅವರನ್ನು ನೋಡಲ್ ಅಂತೇಳಿ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತಂದರೆ ಅವರು ಎಲ್ಲರನ್ನು ಒಟ್ಟಿಗೆ ಒಂದೇ ತೂಕದಲ್ಲಿ ತಗೊಂಡು ಹೋಗಿ ಆ ಕ್ರೀಡಾಕೂಟವನ್ನು ಇಲಾಖೆಗೂ ಬಾಧ್ಯತೆ ಆಗದಾಗೆ, ಇಡೀ ಸಮಾಜಕ್ಕೂ ತೊಂದರೆ ಆಗದಾಗೆ, ಯಾವುದೇ ತೀರ್ಪುಗಾರಿಕೆಯಲ್ಲಿ ತೊಂದರೆ ಆಗದಾಗೆ ನಿರ್ವಹಿಸಿಕೊಂಡು ಭಾಳ ಅದ್ಭುತವಾಗಿ ಮುಗಿಸುವಂಥ ಚಾಕಚಕ್ಯತೆಯನ್ನು ಹೊಂದಿದವರು ಡೊನಾಲ್ಡ್ ಲೋಬೋ ಅವರು. ಅವರು ನಿಜವಾಗಿ ನಮಗೆ ಇನ್ನೂ ಅವರನ್ನು ನೋಡುವಾಗ ಅನ್ನಿಸ್ತದೆ ಇನ್ನೂ 10 ವರ್ಷ ಕೊಟ್ಟರು ಕೂಡ ದುಡಿತಿದ್ರು. ಅವರು ಅಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ. ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಭಾಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ಈಗ ಅವರಿಗೂ ವಿಶೇಷವಾಗಿ ಅಭಿನಂದಿಸುತ್ತಾ, ಮತ್ತವರು ನಮ್ಮ ಬಾಲಕೃಷ್ಣ ಕಿಟ್ಟಲ್ ಅವರು ಕಿಟ್ಟಲ್ ಮೆಮೋರಿಯಲ್ ಶಾಲೆಯಲ್ಲಿ ಸುಮಾರು 36 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದವರು. ನಮಗೆ ಇನ್ನೂ ನೆನಪು ಬರೋದು ಬಾಲಕೃಷ್ಣರು ಅಂತ ಹೇಳುವಾಗ
ನಾವು ಪಿಕ್ನಿಕ್ ಹೋದದ್ದು ನೆನಪಾಗ್ತದೆ. ಆ ಪಿಕ್ನಿಕ್ಕಲ್ಲಿ ನೀರಲ್ಲಿ ಆಟ ಆಡುವಾಗ ಅವರು ನೆಗಾಡಿಕೊಂಡು ನಮ್ಮೊಟ್ಟಿಗೆ ಬೆರೆತದ್ದು ಆ ತಮಾಷೆಯ ಇದನ್ನೆಲ್ಲ ಲೈಫಲ್ಲಿ ನಾವು ಮರೆಯಲಿಕ್ಕೆ ಆಗದಂಥ ಕ್ಷಣಗಳು. ಬಾಲಕೃಷ್ಣ ಅವರು ಅಂತ ಹೇಳಿದರೆ ಅದು ಥ್ರೋಬಾಲ್ನ ಇವತ್ತು ಭೀಷ್ಮ ಅಂತ ಹೇಳಿದರೆ ಅದು ನಾವು ಖಂಡಿತವಾಗಿ ಇವತ್ತು ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಅದು ಬಾಲಕೃಷ್ಣ ಕಿಟ್ಟಲ್ ಅಂತೇಳಿ ಹೇಳ್ತೇವೆ. ಯಾಕೆಂತಂದರೆ ಆ ಥ್ರೋಬಾಲಿಗೆ ಒಂದು ಒಳ್ಳೆಯ ತೀರ್ಪುಗಾರಿಕೆ ಮಾಡೋದು ಮಾತ್ರ ಅಲ್ಲದೆ ಅವರ ಶಾಲೆಯಲ್ಲಿ ಕೂಡ ಒಂದು ರಾಜ್ಯ ಮಟ್ಟಿಗೆ ವಿದ್ಯಾರ್ಥಿಗಳನ್ನ ಕೊಂಡೋದದ್ದು. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿಯಾಗಿ, ಪದಾಧಿಕಾರಿಗಳಾಗಿದ್ದವರು, ಎಲ್ಲ ವಿಭಾಗದಲ್ಲಿ ಕೂಡ ತನ್ನ ಗುರುತಿಸಿಕೊಂಡಂಥ ಬಾಲಕೃಷ್ಣ ಅವರು ಕಳೆದ ವರ್ಷ ನಮ್ಮ ಸಂಘದ ಕೆಲಸ ಚಟುವಟಿಕೆಗಳನ್ನು ಅವರ ಶಾಲೆಯಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಬಾಲಕೃಷ್ಣ ಕಿಟ್ಟಲ್ ಅವರು ನಗುಮುಖದ ಸರದಾರರು, ಕ್ರಿಯಾಶೀಲರು. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಸನ್ಮಾನವನ್ನು ಸ್ವೀಕರಿಸಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಅಭಿನಂದಿಸ್ತಾ, ವಿಶೇಷವಾಗಿ ನಮ್ಮ ಜನೆಟ್ ಮಾಬೇನ್ ಅವರು 31 ವರ್ಷಗಳ ಕಾಲ BM ಪ್ರೌಢಶಾಲೆ ಉಳ್ಳಾಲ ಅವರ ಇವತ್ತು ಸೌಭಾಗ್ಯ ಏನಪ್ಪ ಅಂತಂದರೆ ಅವರ ಮುಖ್ಯೋಪಾಧ್ಯಾಯರು ಕೂಡ ಒಟ್ಟಿಗಿದ್ದಾರೆ, ಜಯವಂತಿ ಮೇಡಮ್. ಅದೇ ಶಾಲೆಯ ಮುಖ್ಯ ಗುರುಗಳ ಒಂದು ಮುಂದಾಳತ್ವದಲ್ಲಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಜನೆಟ್ ಮಾಬೇನ್ ಅವರು. ಅವರು ಕೂಡ ಅಷ್ಟೇ, ಅವರು ಹೇಗೆ ಅಜಾತ ಶತ್ರು ಅಂತೇಳಿ ಹೇಳ್ಬೋದು ಅವರನ್ನು, ಯಾರನ್ನು, ಜನೆಟ್ ಮಾಬೇನನ್ನು. ಯಾರಿಗೂ ಅವರು ಬೈದವರು ಅಲ್ಲ, ಯಾರನ್ನು ಮನಸ್ಸನ್ನು ನೋವು ಮಾಡಿದವರು ಅಲ್ಲ. ಒಂದು ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟ ಮಾಡುವಾಗ ಅವರ ಚಾಕೆತೆ ನೋಡಿದ್ದೇವೆ. ಭಾಳ ಕೂಲಾಗಿರ್ತಾರೆ ಅವರು. ಎಲ್ಲಿಗೂ ನಾನು ಬೆವರಿದ್ದನ್ನು ನೋಡಿಲ್ಲ, ಅಂದರೆ ಟೆನ್ಷನ್ ಮಾಡಿಕೊಂಡದನ್ನು ಅವರ ನೋಡಿಲ್ಲ. ಅಷ್ಟು ಕೂಲಾಗಿ ಇದ್ದುಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಒಂದು ಉಳ್ಳಾಲ ಹೋಬಳಿಗೆ ನಮ್ಮ ಹಿರಿಯಕ್ಕರಾಗಿ ಎಲ್ಲ ಕೆಲಸಗಳಲ್ಲಿ ತಾನು ತೊಡಗಿಸಿಕೊಂಡವರು ಜನೆಟ್ ಮಾಬೇನ್ ಅವರು ಕೂಡ ನಿವೃತ್ತಿ ಹೊಂದಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ, ಮತ್ತೊಬ್ಬರನ್ನು ನಾವು ನಮ್ಮ ಈಗಾಗಲೇ ಹೇಳಿದ್ದಾರೆ ನಮ್ಮ JB ಸಲ್ದಾನ ಅವರು. ಯಾಕೆ ಪಾಪ ಅವರು ನಿಮಗೆ ತುಂಬ ಮಂದಿಗೆ ಗೊತ್ತಿರ್ಬೋದು, ನಮಗಂತೂ ತುಂಬ ಕಳೆದ 20 ವರ್ಷಗಳ ಕಾಲ ಅವರ ಒಡನಾಟ. JB ಸಲ್ದಾನ ಅವರು ನಮ್ಮ ಸೈಂಟ್ ಸಬಾಸ್ಟಿನ್ ಸ್ಕೂಲು ತೊಕ್ಕೊಟ್ಟು ಪೆರಮಣೂರಲ್ಲಿ ಸಂಚಾಲಕರಾಗಿ ಅವರು ಮಾಡಿದಂಥ ಕಾರ್ಯಚಟುವಟಿಕೆಗಳು, ಅಲ್ಲಿನ ಧರ್ಮ ಕೇಂದ್ರವನ್ನು ಇಡೀ ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿ, ಸೌಹಾರ್ದ ಕೇಂದ್ರವಾಗಿ ಮಾಡಿ, ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಅವರು ಪಠ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಯಿದ್ರು, ಪಠ್ಯೇತರಕ್ಕೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟರು. ನಮಗೆ ಅದು ಖುಷಿ. ಸ್ಕೌಟ್ ಗೈಡ್ ಇದ್ದು ಒಂದು ಜಿಲ್ಲಾ ಮಟ್ಟದ ಮೇಳ ಮಾಡುವಾಗಲೂ ಸಪೋರ್ಟ್ ಮಾಡಿದವರು. ಇವತ್ತು ನಾವು ಬಂದು ಅವ್ರ ಹತ್ರ ನಿಜವಾಗಿ ಫ್ರೀ ಕೊಡಿ ಅಂತೇಳಿ ಹೇಳಿಲ್ಲ. ಪಾಪ ಅವ್ರ ಹತ್ರ ನಾವು ಹೋದೆವು, ಸರ್ ಹೀಗೆ ಕಾರ್ಯಕ್ರಮ ಮಾಡ್ತೀವಿ, ಇದಕ್ಕೆ ಒಂದು 50-60 ಸಾವಿರ ರೂಪಾಯಿ ಬಾಡಿಗೆ ಇದೆ, ಆಯ್ತಲ್ಲ. ಇವತ್ತು ಕಾರ್ಯಕ್ರಮ ನಮ್ಮದು ಬುಕ್ ಮಾಡಿದ ಕಾರಣ ಮತ್ತೊಂದು ಕಾರ್ಯಕ್ರಮ ಇಲ್ಲಿ ಬುಕ್ ಆಗಲಿಲ್ಲ. ಇಲ್ಲಾಂದರೆ 24 hours ಇದು ಬುಕ್ಕಿಂಗೆ. ಅವತ್ತೊಂದು 70 ಸಾವಿರ ರೂಪಾಯಿ ದೊಡ್ಡ ಅಮೌಂಟ್ ಅದು. ನಿಜವಾಗಿ ಅವರ ಮನಸ್ಸನ್ನು ನಾವು ಮೆಚ್ಚಬೇಕು. ಫಸ್ಟ್ ಕಾರ್ಯಕ್ರಮ ಏನು ಅಂತ ಕೇಳಿದರು, ಈ ರೀತಿ ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳುವಾಗ ಖಂಡಿತ ನಾನು ಬರ್ತೇನೆ, 11 ರಿಂದ 12 ಗಂಟೆ ತನಕ ಇರ್ತೇನೆ ಅಂತ ಹೇಳಿದರು. ನಾವು ಒಂದು ಅರ್ಧ ಗಂಟೆ ಅವರಲ್ಲಿ ಕೇಳಿದ್ದೇವೆ, ಸಮಯ ಲೇಟ್ ಆಗಿದೆ. ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತಾ, ನಮ್ಮ ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ತಮ್ಮ ಪ್ರಾಸ್ತಾವಿಕ ಮಾತುಗಳ ಮೂಲಕ ಜನಮನ ಮುಟ್ಟುವಂತೆ ಮಾತನಾಡಿದಂಥ ಶ್ರೀಯುತ ತ್ಯಾಗಮ್ಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಲೆಕ್ಕವೇ ಇರದ ದೀಪಾವಳಿ ಹಡಗುಗಳೇ ಇದರಲ್ಲಿ ಮುಳುಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡುವ ಎನ್ನುವ ಏಕೈಕ ಉದ್ದೇಶದಿಂದ GS ಶಿವರುದ್ರಪ್ಪನವರ 1972ರ ಈ ಹಾಡು ಇವತ್ತಿಗೂ ಕೂಡ ನಮ್ಮೆಲ್ಲರ ಬಾಯಲ್ಲಿ ಗುನುಗುತ್ತಿದೆ. ಬಹುಶಃ ದೀಪ ಬೆಳಗಲು ಇದಕ್ಕಿಂತ ಉತ್ತಮವಾದಂಥ ಆರಂಭ ಇನ್ನೊಂದು ಇಲ್ಲ ಅಂತ ಭಾವಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿರುವಂಥ ರೆವರೆಂಡ್ ಫಾದರ್ JP ಸಲ್ದಾನ ಸರ್ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಈ ಒಂದು ದೀಪ ಪ್ರಜ್ವಲನ ಕಾರ್ಯದಲ್ಲಿ ತಮ್ಮ ಕರವನ್ನು ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्ति.
ಮಾನವನ ಜೀವನವೇ ಹಾಗೆ ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮ ಪಯಣ ಸದಾ ಸಾಗುತ್ತಿರಬೇಕು. ಈ ದೀಪ ಬೆಳಗುವುದರ ಮೂಲಕ ನಮ್ಮ ಮನಸ್ಸಿನಲ್ಲಿ ಆವರಿಸಿರುವ ಕತ್ತಲೆಯನ್ನು ಹೊಡೆದೋಡಿಸೋಣ. ಆ ಮೂಲಕ ಜಗವನ್ನು ಬೆಳಗಿಸೋಣ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮರತ್ವವೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗು ಎನ್ನುವ ಒಂದು ಸದಾಶಯದೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು, ಉದ್ಘಾಟಕರ ಒಟ್ಟಿಗೆ ಈ ಒಂದು ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ತಮ್ಮ ಕೈ ಜೋಡಿಸ್ತಾ ಇದ್ದಾರೆ. ಉದ್ಘಾಟಿಸಿದವರು ನಮ್ಮ ನೆಚ್ಚಿನ ರೆವರೆಂಡ್ ಫಾದರ್ ಜಿ.ಬಿ. ಸಲ್ಡಾನ ಸರ್. ದಯವಿಟ್ಟು ಉದ್ಘಾಟಕರ ನೆಲೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತಾವು ಮಾರ್ಗದರ್ಶನವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಸರ್. ಈ ಅರ್ಥಭರಿತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಲ್ಲಿಗೆ ಆಗಮಿಸಿರುವ ಇಲ್ಲಿನ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳೇ, ಅತಿಥಿವರ್ಯರೇ, ನೆರೆದಿರುವ ದೈಹಿಕ ಶಿಕ್ಷಕರೇ, ಸಹೋದರರೇ, ಸಹೋದರಿಯರೇ ಮತ್ತು ಮಕ್ಕಳೇ, ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ನಮ್ಮೀ ವಲಯದ ದೈಹಿಕ ಶಿಕ್ಷಕರನ್ನು ಶ್ಲಾಘಿಸುವುದು ಖಂಡಿತವಾಗಿಯೂ ಅರ್ಥಭರಿತ. ಮಕ್ಕಳಿಗೆ ಹೊಸ ಚೇತನವನ್ನು ನೀಡುವ, ಲವಲವಿಕೆಯಿಂದ ಕೆಲಸ ಮಾಡುವ ಎಲ್ಲ ದೈಹಿಕ ಶಿಕ್ಷಕರಿಗೆ ವಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ನಾನು ಹೇಳುತ್ತೇನೆ. ಬಹುಶಃ ನಮ್ಮ ದೇಶದ ಚರಿತ್ರೆಯಲ್ಲಿ ಈ ಸಮಯದಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಿಗುವಂತಹ ಮಹತ್ವ ಚಾರಿತ್ರಿಕ ದೃಷ್ಟಿಯಲ್ಲಿ ನೋಡಿದರೆ ಅದು ಖಂಡಿತವಾಗಿಯೂ ಈವರೆಗೆ ಸಿಕ್ಕೇ ಇಲ್ಲ. ಈವರೆಗೆ ಕ್ರಿಕೆಟ್ ಬಗ್ಗೆ ಮಾತನಾಡ್ತಾ ಇದ್ದ ನಾವು ವಿವಿಧ ಸ್ಪರ್ಧೆಗಳ ಬಗ್ಗೆ, ವಿವಿಧ ಆಟೋಟಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಎಲ್ಲೋ ನಮ್ಮ ಸರ್ಕಾರ ಕೂಡ ಅದರ ಕಡೆಗೆ ಗಮನವನ್ನು ನೀಡ್ತಾ ಇದೆ. ಇದು ಖಂಡಿತವಾಗಿಯೂ ಸಂತೋಷದ ವಿಷಯ. ಆದರೆ ಅದೆಲ್ಲೋ ನಮ್ಮ ದೈಹಿಕ ಶಿಕ್ಷಕರ ಕೈಕಾಲುಗಳನ್ನು ಕಟ್ಟಿ ಹಾಕಿದ ಹಾಗೆ ಇದೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಪ್ರಪ್ರಥಮವಾಗಿ ನಾವು ಕಲಿಸುವ ಶಿಕ್ಷಣ ಸಂಸ್ಥೆಗಳು, ಅದು ಸರಕಾರಿ ಅಥವಾ ಸರಕಾರಿಯೇತರ ಇರಲಿ, ಅಲ್ಲಿ ಇತರ ಪಾಠಗಳಿಗೆ ಸಿಗುವಂತಹ ಮಹತ್ವ ಈ ದೈಹಿಕ ಶಿಕ್ಷಣಕ್ಕೆ, ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಖಂಡಿತವಾಗಿ ಸಿಗ್ತಾ ಇಲ್ಲ. ಆಟದ ಮೈದಾನದಲ್ಲಿ ನಾವೊಂದು ಕಿಂಚಿತ್ತು ಮಕ್ಕಳಿಗೆ ಎಕ್ಸಸೈಸ್ ಮಾಡುತ್ತೇವೆ, ಆದರೆ ಅದರ ಮಹತ್ವ ಏನಂತ ಹೇಳಿಕೊಡಲು ನಮ್ಮ ಈ ಕರಿಕ್ಯುಲಮ್ನಲ್ಲಿ, ನಮ್ಮ ದಿನನಿತ್ಯದ ಪಾಠದ ಸಮಯ ಏನಿದೆ ಅದರಲ್ಲಿ ನಮಗೆ ದೈಹಿಕ ಶಿಕ್ಷಣದ ಬಗ್ಗೆ ಪಾಠ ಹೇಳಿಕೊಡಲು ಅಲ್ಲಿ ಖಂಡಿತವಾಗಿಯೂ ಆದ್ಯತೆ ಸಿಗುತ್ತಾ ಇಲ್ಲ. ತಮಿಳುನಾಡಿನಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಚಿಕ್ಕ ಸಮೀಕ್ಷೆಯನ್ನು ನಡೆಸಲಾಯಿತು. ದೈಹಿಕ ಶಿಕ್ಷಣಕ್ಕೆ ಎಷ್ಟು ಮಹತ್ವವಿದೆ ಎಂಬುದು ಅದರ ಸಂದೇಶವಾಗಿತ್ತು. ಬೇಜಾರಿನ ಸಂಗತಿ ಏನೆಂದರೆ, ಒಂದು ಕೆಲವು 4-5 ವರ್ಷಗಳ ಹಿಂದೆ ಉದಾಹರಣೆಗೆ 1-2 ಕ್ಲಾಸುಗಳು ದೈಹಿಕ ಶಿಕ್ಷಣಕ್ಕೆ ಸಿಗುತ್ತಿದ್ದರೆ, ಇಂದು ವಾರದಲ್ಲಿ ಕೇವಲ 1 ಕ್ಲಾಸು ಮಾತ್ರ. ಇದು ಖಂಡಿತವಾಗಿಯೂ ಬೇಜಾರಿನ ಸಂಗತಿ. ಎಲ್ಲ ಪಾಠಗಳಿಗೆ, ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಮಹತ್ವ ಸಿಗುವಾಗ ಯಾಕೆ ಅಂತೂ ಈ ದೈಹಿಕ ಶಿಕ್ಷಣಕ್ಕೆ ಮಹತ್ವ ಸಿಗುತ್ತಾ ಇಲ್ಲ? ಅದನ್ನು ಹೇಗೆ ನಾವು ಬೇರೆ ರೀತಿಯ ದಾರಿಯಲ್ಲಿ ಕೊಂಡು ಹೋಗಬಹುದು, ಅದರ ಬಗ್ಗೆ ಬಹುಶಃ ನಮ್ಮ ದೈಹಿಕ ಶಿಕ್ಷಕರು ಖಂಡಿತವಾಗಿಯೂ ಸ್ವಲ್ಪ ಚಿಂತಿಸುವುದು ಅತೀ ಅಗತ್ಯವಿದೆ. ಕೋವಿಡ್ ಆದ ನಂತರ ಮಕ್ಕಳು ಶಾಲೆಗೆ ಹಿಂದಿರುಗಿದಾಗ ಆ ಮಕ್ಕಳ ಗತಿ ನೋಡಬೇಕಾಗಿತ್ತು. ನಮ್ಮ ಈ ಸಮೂಹ ಸಂಸ್ಥೆಗಳಲ್ಲಿ ಇದ್ದ ಮಕ್ಕಳಿಗಂತೂ ಸರಿಯಾಗಿ ಎದ್ದು ಅಟೆನ್ಷನ್ ಅಂತ ಹೇಳುವಾಗ ನೆಟ್ಟಗೆ ನಿಲ್ಲಲು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಯಾವುದಾದ್ರೂ ಎಕ್ಸಸೈಸ್ ಮಾಡುವಾಗ ಅವರಿಗೆ ಬಗ್ಗಿ ನೆಲ ಮುಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸುಮಾರು 7-8 ತಿಂಗಳು ದೈಹಿಕ ಶಿಕ್ಷಕರು ಶ್ರಮಪಟ್ಟು ಅವರನ್ನಂತೂ ಆ ನೆಲ ಮುಟ್ಟುವ ಹಾಗೆ ಒಂದು 200 ಮೀಟರ್ ಓಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳಿಸಲು ಬಹುಶಃ ಅದೆಷ್ಟೋ ಅವರು ಶ್ರಮ ಪಡಬೇಕಾಯಿತು. ಇದು ನಮ್ಮ ದೇಶದ ಗತಿ. ಕಂಪ್ಯೂಟರ್ ಮುಂದೆ ಮಕ್ಕಳು ಕುಳಿತುಕೊಂಡರೆ ಅಲ್ಲಿಂದ ಏಳುವುದೇ ಇಲ್ಲ. ಆಟದ ಮೈದಾನಕ್ಕೆ ಹೋಗುವ ವಿಷಯ ಬಗ್ಗೆ ಮಾತಾಡುವಾಗ ಅದರ ಬಗ್ಗೆಯೂ ಮನಸ್ಸಿಲ್ಲ. ಇದು ಖಂಡಿತವಾಗಿಯೂ ಬೇಜಾರಿನ ಸಂಗತಿ.
ಅದೆಲ್ಲೋ ಪೋಷಕರಿಗೆ, ಹಿರಿಯರಿಗೆ ನಾವೆಲ್ಲೋ ಸ್ವಲ್ಪ ಇದರ ಬಗ್ಗೆ ಇದರ ಮಹತ್ವವನ್ನು ಹೇಳಿಕೊಡಬೇಕಾಗಿದೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ನಾವು ದೈಹಿಕ ಚಟುವಟಿಕೆಗಳ ಬಗ್ಗೆ ಮಾತಾಡಬೇಕಾದ್ರೆ ಅವರಿಗೆ ಬೇಕಾದ ಪೌಷ್ಟಿಕ ಆಹಾರ ಕೂಡ ಅಗತ್ಯ. ಆದರೆ ಬಡತನ ತುಂಬಿದ ನಮ್ಮ ದೇಶದಲ್ಲಿ ಪೌಷ್ಟಿಕತೆಯ ಆಹಾರ ಇಲ್ಲದಿದ್ದರೆ ನಾವೇನು ಚಟುವಟಿಕೆಗಳನ್ನು ಮಾಡುತ್ತೇವೆ? ಅಥವಾ ಸ್ಪೋರ್ಟ್ಸಿಗೆ ಕರೆದುಕೊಂಡು ಹೋಗುವಾಗ ಕೊಡುವಂಥ ಗ್ಲೂಕೋಸ್ ಇರಲಿ, ಒಂದೆರಡು ಮೊಟ್ಟೆಗಳಿರಲಿ, ಅದು ಖಂಡಿತವಾಗಿಯೂ ಸಾಲದು. ಇದು ಖಂಡಿತವಾಗಿ ಒಂದು ಹೊಸ ರೀತಿಯ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಬೇಕಾದ ದೈಹಿಕ ಪೌಷ್ಟಿಕವಾದ ಆಹಾರ, ಅದೇ ರೀತಿ ಸೂಕ್ತವಾದ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ ಶಾರೀರಿಕ ಶಿಕ್ಷಣದ ಬಗ್ಗೆ, ದೈಹಿಕ ಶಿಕ್ಷಣದ ಬಗ್ಗೆ ಮಹತ್ವ ನೀಡುವಾಗ ಎರಡೂ ಕೈಗಳು ಒಟ್ಟಿಗೆ ಜೋಡಿಸಿದರೆ ಖಂಡಿತವಾಗಿ ಅದು ಸಫಲ ಆಗುವುದು ಎಂಬುದರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ನಿವೃತ್ತಗೊಂಡಿರುವುದಗೊಳ್ಳಲಿರುವ ಅಧ್ಯಾಪಕರಿಗೆ ನೀವಂತೂ ಗೌರವಿಸ್ತೀರಾ, ಖಂಡಿತವಾಗಿ ಸಂತೋಷದ ವಿಷಯ. ಭಗವಂತನ ಆಶೀರ್ವಾದ ಅವರ ಮೇಲಿರಲೆಂದು ಹಾರೈಸ್ತೇನೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮಗೆ, ನಮ್ಮ ಸಮುದಾಯಕ್ಕೆ, ನಮ್ಮ ಪರಿಸರಕ್ಕೆ ಒಂದು ಹೊಸ ಹೆಸರನ್ನು ತಂದ ಮಕ್ಕಳನ್ನು ಕೂಡ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಇನ್ನೊಂದು ಹೊಸ ಚೈತನ್ಯವನ್ನು ತಾವು ಮೂಡಿಸಿದಿರಿ. ತಮ್ಮ ಸ್ಫೂರ್ತಿಯುತ ಮಾತುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಂಗ ಸುಮಾರು ದಶಕಗಳ ಕಾಲ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿದ್ದು ವೃತ್ತಿಯಿಂದ ನಿವೃತ್ತರಾದಂಥ ಮೂವರು ಮಹಾನ್ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ. ಶ್ರೀಯುತ ಬಾಲಕೃಷ್ಣ ಸರ್, ಕಿಟಲ್ ಗೋರಿಗುಡ್ಡೆ, ಶ್ರೀ ಡೊನಾಲ್ಡ್ ಸರ್, ವಾಮಂಜೂರು, ಶ್ರೀಮತಿ ಜಾನೆಟ್ ಮೇಡಮ್, BM ಉಳ್ಳಾಲ. ಬಹುಶಃ 20 ವರ್ಷದ ಹಿಂದೆ ಈ ವೃತ್ತಿಗೆ ನಾವು ಬಂದಾಗ ನಮಗೊಂದು ಈ ವೃತ್ತಿಯ ಬಗ್ಗೆ ಬದ್ಧತೆಯನ್ನು, ಮಾರ್ಗದರ್ಶನೆಯನ್ನು, ಸಲಹೆಯನ್ನು, ಸಹಕಾರ ಕೊಟ್ಟವರು ಈ ವ್ಯಕ್ತಿಗಳು. ಎಲೆಮರೆಯ ಕಾಯಿಗಳಾಗಿದ್ದು ತಮ್ಮ ಅಡಿಯಲ್ಲಿ ಅನೇಕ ಮಕ್ಕಳನ್ನು ಪಳಗಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿ ಅವರ ಒಂದು ಸಾಧನೆಯಲ್ಲೇ ತಮ್ಮ ಸಫಲತೆಯನ್ನು ಕಂಡುಕೊಂಡವರು. ಯಾವ ಪ್ರಶಸ್ತಿಗೋ ಹಮ್ಮು ಬಿಮ್ಮಿಗೋ ಆಸೆ ಪಡದೆ ಸಾರ್ಥಕ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಅವರಲ್ಲಿಯೇ ತಮ್ಮ ಸುಖವನ್ನು ಕಂಡುಕೊಂಡಂತಹ ವ್ಯಕ್ತಿಗಳು ಮೂವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಶ್ರೀಯುತ ಬಾಲಕೃಷ್ಣ, ಪ್ರೀತಿಯಿಂದ ನಾನು ಬಾಲಣ್ಣ ಅಂತಲೇ ಕರೆಯುವಂಥದ್ದು ಮೊದಲಿಂದಲೂ ಕೂಡ. ಆದರೂ ಕೂಡ ವಯಸ್ಸಿನ ಅಮ್ಮ ಬಿಮ್ಮೆಲ್ಲದೆ ಏನಾದರೂ ಇದ್ದರೂ ಕೂಡ ಅವರು ಒಮ್ಮೆ ಫೋನ್ ಮಾಡಿ ಕೇಳ್ತಿದ್ದಾರೆ, ರಾಜಣ್ಣ ಇದು ಹೇಗೆ ಅಂತಂದು. ಅವರ ಒಂದು ಮಾತನಾಡುವ ಮಾತಿನಲ್ಲೇ ಮುತ್ತು ಸುರಿಯುತ್ತಿತ್ತು. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಬೆಲ್ಲ ಕೊಡಬೇಕಂತಿಲ್ಲ, ಬೆಲ್ಲದಂತ ಮಾತಾಡಿದರೆ ಸಾಕು ಅಂತಂದು. ನಿಷ್ಕಳಂಕ ಮನೋಭಾವದಿಂದ ಮಾತನಾಡುವ ಹೃದಯ ಯಾವತ್ತೂ ಪವಿತ್ರವಾಗಿರ್ತದೆ. ಶ್ರೀಯುತ ಬಾಲಕೃಷ್ಣ ಸರ್, ತಮ್ಮನ್ನು ಮುಖ್ಯ ವೇದಿಕೆಗೆ ನಾನು ಗೌರವಪೂರ್ವಕವಾಗಿ ಆಹ್ವಾನಿಸ್ತಿದ್ದೇನೆ ಸರ್. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಮಂಗಳೂರು ದಕ್ಷಿಣ ವಲಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ, ಶ್ರೀ ಬಾಲಕೃಷ್ಣ ಮೂಲ್ಯ. ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಕಿಟಲ್ ಮೆಮೋರಿಯಲ್ ಪ್ರೌಢಶಾಲೆ, ಗೋರಿಗುಡ್ಡೆ, ಮಂಗಳೂರು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ತಾವು ಬೆಳ್ತಂಗಡಿ ತಾಲೂಕಿನ ಮೊರಂಕಾಜೆ ಶ್ರೀ ತ್ಯಾಂಪ ಮೂಲ್ಯ ಮತ್ತು ಚಿನ್ನು ಮೂಲ್ಯ ದಂಪತಿಗಳ 4ನೇ ಸುಪುತ್ರರಾಗಿ ದಿನಾಂಕ 1/12/1963 ಜನಿಸಿದ ತಾವು ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡು ಅಜ್ಜ ಅಜ್ಜಿಯರ ಆಶ್ರಯದಲ್ಲಿ ಬಾಲ್ಯವನ್ನು ಬಹಳ ಕಷ್ಟ ಸಹಿಷ್ಣುಗಳಾಗಿ ಕಳೆದಿರಿ. ಪ್ರಾಥಮಿಕ ಶಿಕ್ಷಣವನ್ನು ನಾವೂರು ಸಂತ ಜೇಕಬರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಬಂಟ್ವಾಳದ ದೀಪಿಕಾ ಪ್ರೌಢಶಾಲೆಯಲ್ಲಿ ಪಡೆದ ತಾವು 10ನೇ ತರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯೊಂದಿಗೆ ಉತ್ತೀರ್ಣರಾದಿರಿ. ಸಂತ ಅಲೋಷಿಯಸ್ ಸಂಧ್ಯಾ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದ ನಂತರ ಬೆಂಗಳೂರಿನ YMCA ಕಾಲೇಜಿನಲ್ಲಿ ಅತ್ಯುತ್ತಮ ಕ್ರೀಡಾಪಟು ಎಂಬ ಹೆಗ್ಗಳಿಕೆಯೊಂದಿಗೆ ದೈಹಿಕ ಶಿಕ್ಷಣ ಶಿಕ್ಷಕ ತರಬೇತಿಯನ್ನು ಪಡೆದಿರಿ. ತದಾದ ನಂತರ ಮಂಗಳೂರಿನ ಸಂತ ಅಲೋಷಿಯಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಜೀವನ ಶುಭಾರಂಭ ಮಾಡಿದ ತಾವು ಕಿಟಲ್ ಮೆಮೋರಿಯಲ್ ಸಂಚಾಲಕರ ಶಿಫಾರಸಿನಂತೆ ದಿನಾಂಕ 6/11/1985 ಕಿಟಲ್ ಪ್ರೌಢಶಾಲೆಗೆ ಕರ್ತವ್ಯಕ್ಕೆ ಸೇರಿ ಆಡಳಿತ ಮಂಡಳಿಯ
ಅಪೇಕ್ಷೆಯಂತೆ ಸಾರ್ಥಕ ಸೇವೆಯನ್ನು ಸಲ್ಲಿಸಿದಿರಿ. ನಿಮ್ಮ ಪ್ರಾಮಾಣಿಕ ಸೇವಾವಧಿಯಲ್ಲಿ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಹಾಗೂ ನಾಡಿಗೆ ಕೀರ್ತಿಯನ್ನು ತರುವಂತೆ ಮಾಡಿದ್ದೀರಿ. ಜಿಲ್ಲೆಯ ಥ್ರೋಬಾಲ್ ಭೀಷ್ಮನೆಂದೇ ಖ್ಯಾತಿ ಹೊಂದಿದ ತಾವು ರಾಜ್ಯ ರಾಷ್ಟ್ರ ಮಟ್ಟದ ತೀರ್ಪುಗಾರರಾಗಿ ತೀರ್ಪುಗಾರಿಕೆಯ ಪೀಠದಲ್ಲಿ ನ್ಯಾಯ ಒದಗಿಸಿದ ನ್ಯಾಯಮೂರ್ತಿ ನೀವು. ಅತ್ಯಂತ ಚುರುಕು ಸ್ವಭಾವದ, ಪಟಪಟನೆ ಮಾತಾಡುವ, ಸದಾ ನಗುಮುಖದ, ದಣಿವರಿಯದ ಅಪ್ಪಟ್ಟ ಕ್ರೀಡಾ ಪ್ರೋತ್ಸಾಹಕರು ತಾವಾಗಿದ್ದೀರಿ. ತಾಲೂಕು ಸಂಘದ ಕ್ರಿಯಾಶೀಲ ಕೋಶಾಧಿಕಾರಿಯಾಗಿ, ಕಾರ್ಯದರ್ಶಿಯಾಗಿ, ಪದಾಧಿಕಾರಿಯಾಗಿ ಎಲ್ಲ ಶಿಕ್ಷಕರ ಪ್ರೀತಿಗೆ ಪಾತ್ರರಾದ ಎಲ್ಲರ ಮೆಚ್ಚಿನ ವ್ಯಕ್ತಿ ನೀವಾಗಿದ್ದೀರಿ. ಹೋಬಳಿ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಕ್ರೀಡೆಗಳನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿದ ಕೀರ್ತಿ ನಿಮ್ಮದಾಗಿದೆ. ಸುಮಾರು 39 ವರ್ಷಗಳ ಸಂತೃಪ್ತಿಯ ಸೇವೆಯಲ್ಲಿ ಶಿಕ್ಷಣ ಇಲಾಖೆ, ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಹೆತ್ತವರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಸಾರ್ಥಕ ವೃತ್ತಿ ಜೀವನವನ್ನು ಪೂರೈಸಿದ್ದೀರಿ. ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ಈ ಸಂದರ್ಭದಲ್ಲಿ ನಿಮ್ಮ ಕನಸು ನನಸಾಗಲಿ, ಬದುಕು ಸುಂದರವಾಗಲಿ. ಧರ್ಮಪತ್ನಿ ಶ್ರೀಮತಿ ನಿಮಿತಾ ಹಾಗೂ ಪುತ್ರ ಶ್ರೀ ನಿಶಾಂತ್ ಕರಣ್ರೊಂದಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿದ ಸಮುದ್ರ ಜೀವನ ನಡೆಸುವಂತಾಗಲು ಭಗವಂತನು ಸಂಪೂರ್ಣ ಅನುಗ್ರಹ ನೀಡಲಿ. ನಿವೃತ್ತಿಯ ಜೀವನ ಆರೋಗ್ಯಪೂರ್ಣವಾಗಿ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ನಿಮಗೆ ಅರ್ಪಿಸಲು ಸಂತೋಷ ಪಡುತ್ತೇವೆ. ಶುಭ ವಂದನೆಗಳು. ದಿನಾಂಕ 5/3/2024, ಸ್ಥಳ ವಿಜಯ್ ಚರ್ಚ್ ಹಾಲ್, ಮಂಗಳೂರು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು, ಶ್ರೀಯುತ ಬಾಲಕೃಷ್ಣ ಮೂಲ್ಯ, ದೈಹಿಕ ಶಿಕ್ಷಣ ಶಿಕ್ಷಕರು, ಕಿಟಲ್ ಮೆಮೋರಿಯಲ್ ಪ್ರೌಢಶಾಲೆ ಗೋರಿಗುಡ್ಡೆ, ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವರ್ಷ ಕೂಡ ಸ್ಟೇಟ್ ಲೆವೆಲ್ ನೆಟ್ ಬಾಲ್ನಲ್ಲಿ ಅವರ ಶಾಲೆ ವಿದ್ಯಾರ್ಥಿಗಳು ಸ್ಟೇಟಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ, ಥರ್ಡ್ ಪ್ಲೇಸ್ ಮಾಡಿದ್ದಾರೆ. ಬಹುಶಃ ಇವತ್ತು ಅಭಿನಂದನೆ ಸ್ವೀಕರಿಸಲಿಕ್ಕಿದ್ದಾರೆ. ಅವರನ್ನ ಗೌರವಪೂರ್ವಕವಾಗಿ ಮುಖ್ಯ ವೇದಿಕೆ ಆಹ್ವಾನಿಸುತ್ತಾ ಎಲ್ಲ ಅತಿಥಿಗಳು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಶ್ರೀಯುತ ಗೋಪಾಲ್ ಇವರು ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಅತಿಥಿ ಅಭ್ಯಾಗತರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಸಹೋದ್ಯೋಗಿ ಬಂಧು ಮಿತ್ರರೇ, ಪ್ರೀತಿಯ ಮಕ್ಕಳೇ, ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಶ್ರೀ ಡೊನಾಲ್ಡ್ ಲೋಬೋ ಇವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ಅವಕಾಶ ಸಿಕ್ಕಿದೆ, ಸಂತೋಷ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ಡ್, ಮಂಗಳೂರು ದಕ್ಷಿಣ ವಲಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ, ಶ್ರೀ ಡೊನಾಲ್ಡ್ ಎ.ಎಸ್. ಲೋಬೋ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಸೈಂಟ್ ರೇಮಂಡ್ಸ್ ಪ್ರೌಢಶಾಲೆ, ವಾಮಂಜೂರು, ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಆತ್ಮೀಯರೇ, ತಾವು ಮಂಗಳೂರಿನ ಕುಲಶೇಖರದ
ಶ್ರೀ ಪೀಟರ್ ರೊಸಾರಿಯೋ ಲೋಬೋ ಹಾಗೂ ಶ್ರೀಮತಿ ಕ್ಯಾರೋಲಿನ್ ದಂಪತಿಗಳ 6ನೆಯ ಸುಪುತ್ರರಾಗಿ 28 ನವೆಂಬರ್ 1963ರಲ್ಲಿ ಜನಿಸಿದಿರಿ. ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಕುಲಶೇಖರದಲ್ಲಿ, ಪ್ರೌಢ ಶಿಕ್ಷಣವನ್ನು ಪದುವಾ ಪ್ರೌಢಶಾಲೆ ನಂತೂರಿನಲ್ಲಿ, JOC ಡಿಪ್ಲೊಮೊವನ್ನು ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಪೂರೈಸಿ ಕುಶಾಲನಗರದ ಶ್ರೀ ಸತ್ಯಸಾಯಿ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ತರಬೇತಿಯನ್ನು ಪಡೆದಿರುತ್ತೀರಿ. 1987ರಲ್ಲಿ ಸೈಂಟ್ ರೆಮಂಡ್ಸ್ ಪ್ರೌಢಶಾಲೆ ವಾಮಂಜೂರು ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ನಂತರದಲ್ಲಿ ರೋಸಾ ಮಿಸ್ಟಿಕಾ ಪ್ರೌಢಶಾಲೆ ಕಿನ್ನಿಕಂಬಳ, ಮೆಡಲಿನ್ ಪ್ರೌಢಶಾಲೆ ಮುಲ್ಕಿ ಇಲ್ಲಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದಿರಿ. ನಿಮ್ಮ ಪ್ರಾಮಾಣಿಕ ಸೇವಾವಧಿಯಲ್ಲಿ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಹಾಗೂ ನಾಡಿಗೆ ಕೀರ್ತಿಯನ್ನು ತರುವಂತೆ ಮಾಡಿದಿರಿ. ಮಾತ್ರವಲ್ಲ, ನಿವೃತ್ತಿಯ ಅಂಚಿನಲ್ಲಿಯೂ ನೆಟ್ಬಾಲ್ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ, ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆಯುವಂತೆ ಮಾಡಿದ ದಣಿವರಿಯದ ಅಪ್ಪಟ ಕ್ರೀಡಾ ಪ್ರೋತ್ಸಾಹಕ ನೀವಾಗಿದ್ದೀರಿ. ಗುರುಪುರ ವಲಯದ ಪ್ರೌಢಶಾಲಾ ನೋಡೆಲ್ ಅಧಿಕಾರಿಯಾಗಿ ಅತ್ಯಂತ ನಿಷ್ಠೆಯಿಂದ ಜವಾಬ್ದಾರಿ ನಿರ್ವಹಿಸಿದ ತಾವು ತಾಲೂಕು ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾಗಿ, ಜಿಲ್ಲಾ ಸಂಘದ ಪದಾಧಿಕಾರಿಯಾಗಿ ಎಲ್ಲ ಶಿಕ್ಷಕರ ಪ್ರೀತಿಗೆ ಪಾತ್ರರಾದ ಅಪರೂಪದ ವ್ಯಕ್ತಿ ನೀವಾಗಿದ್ದೀರಿ. ಹೋಬಳಿ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಕ್ರೀಡೆಗಳನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿದ ಕೀರ್ತಿ ನಿಮ್ಮದಾಗಿದೆ. ಸುಮಾರು 36 ವರ್ಷ 5 ತಿಂಗಳ ಸಂತೃಪ್ತಿಯ ಸೇವೆಯಲ್ಲಿ ಶಿಕ್ಷಣ ಇಲಾಖೆ, ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಹೆತ್ತವರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಸಾರ್ಥಕ ವೃತ್ತಿ ಜೀವನವನ್ನು ಪೂರೈಸಿದಿರಿ. ಈ ನಡುವೆ ಶ್ರೀಮತಿ ಸಿಲ್ವಿಯಾ ಅಸುಂತಾ ರೂತ್ ಕ್ಯಾಸ್ಟಲಿನೋ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ತಾವು ಮಗ ರೊನಾಲ್ಡ್ ಡಾಕ್ಟರ್ ಹೆನ್ರಿ ಲೋಬೋರೊಂದಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿದ ಸುಮಧುರ ಜೀವನ ನಡೆಸಲು ಭಗವಂತನು ಸಂಪೂರ್ಣ ಅನುಗ್ರಹ ನೀಡಲಿ. ನಿವೃತ್ತಿಯ ಜೀವನ ಆರೋಗ್ಯಪೂರ್ಣವಾಗಿ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ನಿಮಗೆ ಅರ್ಪಿಸಲು ಸಂತೋಷ ಪಡುತ್ತೇನೆ. ಶುಭ ವಂದನೆಗಳು. ದಿನಾಂಕ 5/3/2024, ಸ್ಥಳ ವಿಜಯ್ ಚರ್ಚ್ ಹಾಲ್, ಮಂಗಳೂರು. ಶೇಖರ್ ಕಡ್ತಲ ಕೋಶಾಧಿಕಾರಿ, ಮೋಹನ್ ಶಿರ್ಲಾಲ್ ಕಾರ್ಯದರ್ಶಿ, ಲಿಲ್ಲು ಪಯಸ್ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಮತ್ತು ಸರ್ವ ಸದಸ್ಯರು. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಯುತ ಗೋಪಾಲ್ ಇವರಿಗೆ. ಎಲ್ಲ ಅತಿಥಿ ಮಹೋದಯರನ್ನು ಗೌರವಿಸಬೇಕು ವಿನಂತಿಸ್ಕೊಳ್ತಿದ್ದೇನೆ. ಶ್ರೀಮತಿ ರುತ್ ಸಿಲ್ವಿಯಾ ಕ್ಯಾಸ್ಲಿನ್ ಬಹುಶಃ ಡೊನಾಲ್ಡ್ ಸರ್ ಒಟ್ಟಿಗೆ ಸಾಂಸಾರಿಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಅವರ ಸುಖ ದುಃಖದಲ್ಲಿ ಉಳ್ಳಾಲ BEM ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾದವರು ಜಾನೆಟ್ ಮಾಬೆನ್. ಬಹಳ ಗೌರವಪೂರ್ಣ ವ್ಯಕ್ತಿತ್ವ, ಮಿತಭಾಷೆ. ಯಾವುದೇ ಒಂದು ಕ್ರೀಡಾಕೂಟ ಇರಲಿ ಸಮಯಕ್ಕೆ ಸರಿಯಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ತಮ್ಮ ಇರುವಿಕೆಯನ್ನು ಗುರುತಿಸಿ ಆ ಪ್ರತಿಯೊಂದು ಕ್ರೀಡಾಕೂಟದ ಸಂಘಟನೆ ಯಶಸ್ಸಿನಲ್ಲಿ ಪಾಲ್ದಾರರಾದಂತಹ ಶ್ರೀ ಜಾನೆಟ್ ಬಿ ಮಾಬೇನ್ ಇವರ ಕುರಿತು ಸುರೇಖಾ ಮೇಡಮ್ ಅವರು ಪರಿಚಯವನ್ನು ಮಾಡಿಕೊಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಿಜಿಸ್ಟರ್ಡ್, ಮಂಗಳೂರು ದಕ್ಷಿಣ ವಲಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ಜಾನೆಟ್ ಮ್ಯಾಬೆಲ್, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ, BM ಪ್ರೌಢಶಾಲೆ ಉಳ್ಳಾಲ, ಮಂಗಳೂರು, ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಆತ್ಮೀಯರೇ, ತಾವು ಮಂಗಳೂರಿನ ಶ್ರೀ ರೋಲೆಂಡ್ ಮ್ಯಾಬೆಲ್ ಮತ್ತು ಶ್ರೀಮತಿ ಸೆಲೆಸ್ಟಿನ್ ಮ್ಯಾಬೆಲ್ ದಂಪತಿಗಳ ಸುಪುತ್ರಿಯಾಗಿ ದಿನಾಂಕ 16/11/1963ರಲ್ಲಿ ಜನಿಸಿದಿರಿ. ಪ್ರಾಥಮಿಕ ಶಿಕ್ಷಣವನ್ನು ಮಂಗಳೂರಿನ ಲೂಡ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಸೈಂಟ್ ಮೇರೀಸ್ ಪ್ರೌಢಶಾಲೆಯಲ್ಲಿ ಪಡೆದು ನಂತರ ಬೆಂಗಳೂರಿನ YMCA ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ತರಬೇತಿಯನ್ನು ಪಡೆದಿರಿ. ತದನಂತರ ದಿನಾಂಕ 23/7/1992ರಲ್ಲಿ BM ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ವೃತ್ತಿ ಜೀವನ ಶುಭಾರಂಭ ಮಾಡಿದ ನೀವು ಆಡಳಿತ ಮಂಡಳಿಯ
ಅಪೇಕ್ಷೆಯಂತೆ ಸಾರ್ಥಕ ಸೇವೆಯನ್ನು ಸಲ್ಲಿಸಿದಿರಿ. ನಿಮ್ಮ ಪ್ರಾಮಾಣಿಕ ಸೇವಾವಧಿಯಲ್ಲಿ ವಿದ್ಯಾರ್ಥಿಗಳು ಜಿಲ್ಲೆ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಹಾಗೂ ನಾಡಿಗೆ ಕೀರ್ತಿಯನ್ನು ತರುವಂತೆ ಮಾಡಿದಿರಿ. ಸರಳ ಸಜ್ಜನಿಕೆ, ಮೃದು ಸ್ವಭಾವದ ಉದಾರತೆ ಮತ್ತು ಹೃದಯ ವೈಶಾಲ್ಯತೆಯ ಅಪಾರ ಸದ್ಗುಣಗಳನ್ನು ಮೈಗೂಡಿಸಿಕೊಂಡಿದ್ದು ಆದರ್ಶಪೂರ್ಣ ಶಿಸ್ತುಬದ್ಧ ಜೀವನ ನಡೆಸಿದಿರಿ. ಸಾಮಾಜಿಕ ಕಳಕಳಿ ಹೊಂದಿರುವ ನೀವು ಅಶಕ್ತರ ಅಗತ್ಯಗಳಿಗೆ ಬೋಧಿಸಿ ಅವರ ತಪ್ಪುಗಳನ್ನು ತಿದ್ದಿ ನಡೆಯಲು ಪ್ರೇರಣೆಯಾದಿರಿ. ತಾಲೂಕು ಸಂಘದ ಕ್ರಿಯಾಶೀಲ ಪದಾಧಿಕಾರಿಯಾಗಿ ಎಲ್ಲ ಶಿಕ್ಷಕರ ಪ್ರೀತಿಗೆ ಪಾತ್ರರಾದ ಮಮತಾಮಯಿ. ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿದ ಕೀರ್ತಿ ನಿಮ್ಮದಾಗಿದೆ. ಸುಮಾರು 31 ವರ್ಷಗಳ ಸಂತೃಪ್ತಿಯ ಸೇವೆಯಲ್ಲಿ ಶಿಕ್ಷಣ ಇಲಾಖೆ, ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಹೆತ್ತವರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಸಾರ್ಥಕ ವೃತ್ತಿ ಜೀವನವನ್ನು ಪೂರೈಸಿದಿರಿ. ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ಈ ಸಂದರ್ಭದಲ್ಲಿ ನಿಮ್ಮ ಕನಸು ನನಸಾಗಲಿ, ಬದುಕು ಸುಂದರವಾಗಲಿ. ಪತಿ ಶ್ರೀ ರೆವರೆಂಡ್ ವಿನ್ನಿಫ್ರೆಡ್ ಅಮ್ಮನವರ್ ಹಾಗೂ ಮಕ್ಕಳಾದ ಶ್ರೀ ಕೆವಿನ್ ಮನೋಹರ್ ಮತ್ತು ಶ್ರೀ ವಿವಿಯನ್ ಇಮ್ಯಾನ್ಯುಯಲ್ ಹಾಗೂ ಸೊಸೆ ಶ್ರೀಮತಿ ಶಾರುನ್ ಸುಮಲತಾ ರೊಂದಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿದ ಸುಮಧುರ ಜೀವನ ನಡೆಸುವಂತಾಗಲು ಭಗವಂತನು ಸಂಪೂರ್ಣ ಅನುಗ್ರಹ ನೀಡಲಿ. ನಿವೃತ್ತಿಯ ಜೀವನ ಆರೋಗ್ಯಪೂರ್ಣವಾಗಿ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ನಿಮಗೆ ಅರ್ಪಿಸಲು ಸಂತೋಷ ಪಡುತ್ತೇವೆ. ಶುಭ ವಂದನೆಗಳು. ದಿನಾಂಕ 5/3/2024, ಸ್ಥಳ ವಿಜಯ್ ಚರ್ಚ್ ಹಾಲ್, ಮಂಗಳೂರು. ಲಿಲಿಪಾಯಸ್ ಅಧ್ಯಕ್ಷರು, ಮೋಹನ್ ಶಿರ್ಲಾಲ್ ಕಾರ್ಯದರ್ಶಿ, ಶೇಖರ್ ಕಡ್ತಲ ಕೋಶಾಧಿಕಾರಿ ಹಾಗೂ ಕಾರ್ಯಕಾರಿ ಸಮಿತಿ ಮತ್ತು ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಿಮಗೆ ಈ ಸನ್ಮಾನವನ್ನು ನೆರವೇರಿಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶುಭ ವಿದಾಯ ನಿಮಗೆ ಕವಲು ದಾರಿಯಲಲ್ಲಿ
ಅರಳಲಿ ಹೂನಗೆ ಹಾಡುವೆವು ಶುಭ ವಿದಾಯ ನಿಮಗೆ ಕವಲು ದಾರಿಯಲಲ್ಲಿ ಅರಳಲಿ ಹೂನಗೆ ಕಳೆದು ಹೋದವು ಸೋದ್ಯೋಗದ ಜೀವನ ಉಳಿದಿವೆ ಮುಂದಕ್ಕೆ ನೆನಪುಗಳು ಕಳೆದು ಹೋದವು ಸೋದ್ಯೋಗದ ಜೀವನ ಉಳಿದಿವೆ ಮುಂದಕ್ಕೆ ನೆನಪುಗಳು ನಿಮಗಿರೆ ಮುಂದಕ್ಕೆ ವಿಶ್ರಾಂತಿಯ ನಂದನ ನಿಮಗಿರೆ ಮುಂದಕ್ಕೆ ವಿಶ್ರಾಂತಿಯ ನಂದನ ಅರಳಲಿ ಅದರಲಿ ಹೂವುಗಳು ಅರಳಲಿ ಅದರಲಿ ಹೂವುಗಳು ಹಾಡುವೆವು ಶುಭ ವಿದಾಯ ನಿಮಗೆ ಕವಲು ದಾರಿಯಲಲ್ಲಿ ಅರಳಲಿ ಹೂನಗೆ ಬಣ್ಣ ಬಣ್ಣದ ಸುಂದರ ಸಂಜೆಯು ನಿಮ್ಮದಾಗಲಿ ಮುಂದಿನದು ಬಣ್ಣ ಬಣ್ಣದ ಸುಂದರ ಸಂಜೆಯು ನಿಮ್ಮದಾಗಲಿ ಮುಂದಿನದು ದೇವರ ಕೃಪೆಯದು ನಿಮ್ಮಯ ಪಾಲಿಗೆ ಇರಲಿ ಎಂದೆಂದು ಅನುದಿನವೂ ಇರಲಿ ಎಂದೆಂದು ಅನುದಿನವೂ ಹಾಡುವೆವು ಶುಭ ವಿದಾಯ ನಿಮಗೆ ಕವಲು ದಾರಿಯಲಲ್ಲಿ ಅರಳಲಿ ಹೂನಗೆ ಹಾಡುವೆವು ಶುಭ ವಿದಾಯ ನಿಮಗೆ ಕವಲು ದಾರಿಯಲಲ್ಲಿ ಅರಳಲಿ ಹೂನಗೆ ಕವಲು ದಾರಿಯಲಲ್ಲಿ ಅರಳಲಿ ಹೂನಗೆ ಕವಲು ದಾರಿಯಲಲ್ಲಿ ಅರಳಲಿ ಹೂನಗೆ. ಥ್ಯಾಂಕ್ ಯು. ಆತ್ಮೀಯರೇ, ನಮ್ಮೊಟ್ಟಿಗಿದ್ದಾರೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ವಂದನೀಯ ಧರ್ಮಗುರುಗಳಾದಂಥ ಸಲ್ಡಾನ ಸರ್ ಅವರು, ವಿಜಯ ಚರ್ಚಿನ ಧರ್ಮಗುರುಗಳು. ಬಹುಶಃ ಉಳ್ಳಾಲದಲ್ಲಿದ್ದಾಗ ನಾವೆಲ್ಲೇ ಒಂದು ಪಂದ್ಯಾಟ ಕ್ರೀಡಾಕೂಟವನ್ನು ಮಾಡಲಿ ನಮಗೆ ಜಾಗ ಸಿಗಲಿಲ್ಲ ಅಂತಂದರೆ ನಮ್ಮೆಲ್ಲರ ದೃಷ್ಟಿ ಪೆರ್ಮನ್ನೂರಿನಲ್ಲೇ ಇರ್ತಿತ್ತು. ಬಹುಶಃ ಆ ಶಾಲೆಗೆ ಗೋಡೆಗಳಿವೆ, ಗೇಟ್ ಇದೆ, ಕೀ ಇದೆ. ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರು ಮಾಡುವಂಥ ಕಾರ್ಯಕ್ರಮ ಅಂದಾಗ ಅವೆಲ್ಲರ ಮನ ಮತ್ತು ಮನಸ್ಸು ಎರಡೂ ತೆರೆದಿರ್ತಿತ್ತು. ಆ ನೆಲೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಂದನೀಯ ಧರ್ಮಗುರುಗಳನ್ನು ನಾನು ಸನ್ಮಾನದ ವೇದಿಕೆಗೆ ತಮ್ಮನ್ನು ಆಹ್ವಾನಿಸ್ತಿದ್ದೇನೆ. ಸರ್, ದಯವಿಟ್ಟು ಬನ್ನಿ. ವಂದನೀಯ ಫಾದರ್ JB ಸಲ್ಡಾನ ಸರ್ ಇವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸಲ್ದಾನ ಸರ್ ತುಂಬ ಇವತ್ತು ನಮಗೆ ಉಪಕಾರ ಮಾಡಿದ್ರು. ಈ ದೊಡ್ಡ ಹಾಲ್ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಫಾದರ್ ನಿಮಗೆ. ದೈಹಿಕ ಶಿಕ್ಷಣ ಶಿಕ್ಷಕರ ಯಾವುದೇ ಒಂದು ಪಂದ್ಯಾಟ, ಕ್ರೀಡಾಕೂಟ, ತರಬೇತಿ ಏನೇ ಇರಲಿ, ನಾವೆಲ್ಲ ಹೋಗೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ. ಯಾಕೆಂತಂದರೆ ನಮಗೆ ಒಂದು ಅತಿಯಾದ ವಿಶ್ವಾಸ, ನಮ್ಮ ಸರ್ ಇದ್ದಾರೆ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ನಮ್ಮ ಯಾವುದೇ ಕಾರ್ಯಾಗಾರ ಇರಲಿ, ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಲಿಲ್ಲ. ಚಿಕ್ಕ ಮಕ್ಕಳೊಂದಿಗೆ ಮಕ್ಕಳಾಗಿ, ದೊಡ್ಡವರೊಂದಿಗೆ ದೊಡ್ಡವರಾಗಿ, ದೈಹಿಕ ಶಿಕ್ಷಣ ಶಿಕ್ಷಕರು ಭೇದ ಭಾವ ಇಲ್ಲದೆ ಹೆಗಲ ಮೇಲೆ ಕೈ ಇಟ್ಟು ಮಾತನಾಡಿಸುವ ಅತ್ಯಂತ ಸ್ನೇಹಮಯಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿದ್ದರೆ ಅದು HR ಈಶ್ವರ್ ಸರ್ ಅವರು.
ನಮ್ಮ ಎಲ್ಲ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ಸಾಂಗವಾಗಿ ನೆರವೇರಲಿಕ್ಕೆ ಮತ್ತು ನಾವು ಕರೆದಂಥ ಎಲ್ಲ ದೈಹಿಕ ಶಿಕ್ಷಕ ಕ್ರೀಡಾಕೂಟ ಪಂದ್ಯಾಟಕ್ಕೆ ಆಗಮಿಸಿ ನಮ್ಮಲ್ಲಿ ಒಂದು ಸ್ಥೈರ್ಯವನ್ನು ತುಂಬಿದವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಸರ್, ದಯವಿಟ್ಟು ತಾವು ಸನ್ಮಾನದ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅಲ್ಲ ಸರ್, ನೀವು ನೀಡಿದಂತಹ ಒಂದು ಸಹಕಾರಕ್ಕೆ ನಾವು ನೀಡುವಂಥ ಸನ್ಮಾನ ಅತ್ಯಂತ ಚಿಕ್ಕದು, ಆದರೆ ಸ್ವೀಕರಿಸುವಂಥ ದೊಡ್ಡ ಮನಸ್ಸು ತಮ್ಮಲ್ಲಿದೆ ಸರ್. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲಿ ನಾವು ನೋಡಲಿ ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ನಮ್ಮ ಕ್ರೀಡಾಕೂಟ ಸಂಘಟನೆ ಮಾಡುವಲ್ಲಿ ಕೂಡ ತುಂಬ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಅದಕ್ಕೆ ನಾವು ಒಂದು ಕೊಡುವ ಗೌರವ ಸರ್, ನೀವು ಸ್ವೀಕರಿಸಿದ್ದು ನಿಮಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಸಂಘದ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಗೆ ಹೇಳುವುದಿಲ್ಲ, ರಿಂಗ್ ಇದು ಕೊಡಲಿ. ನಾನು ಕೂಡ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ದೈಹಿಕ ಶಿಕ್ಷಕನಾಗಿ ಫೀಲ್ಡಲ್ಲಿ ದುಡಿದು ನನ್ನ ಕಾಲು ನೋಯ್ತಿತ್ತು. ನನಗೆ ಹೆಚ್ಚುವರಿ ಮುಖ್ಯೋಪಾಧ್ಯಾಯರ ಹುದ್ದೆಯನ್ನು ಕೊಟ್ಟು ನನ್ನ ತಲೆನೋವನ್ನು ಕೂಡ ಜಾಸ್ತಿ ಮಾಡಿದರು. ಈಗ ಪರ್ಮನೆಂಟ್ ಆದ ಮುಖ್ಯೋಪಾಧ್ಯಾಯರನ್ನು ನೀಡೋದ್ರ ಮೂಲಕ ಆ ಭಾರವನ್ನು ಕೂಡ ಕಡಿಮೆ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ರೀತಿ ಆತ್ಮೇರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದವರು ನಡೆಸುವಂಥ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಂಗಳೂರು ತಾಲೂಕು ದಕ್ಷಿಣ ವಲಯದ ದೈಹಿಕ ಶಿಕ್ಷಕರು ಭಾಗವಹಿಸಿ ವೈಯಕ್ತಿಕ ಹಾಗೂ ಗುಂಪು ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಪಡೆದು ಆ ಶೀಲ್ಡನ್ನು ಕೂಡ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ನೀಡಿದ್ದೇವೆ. ಗುಂಪು ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಕಬಡ್ಡಿಯಲ್ಲಿ ಪ್ರಥಮ, ಹಗ್ಗಜಗ್ಗಾಟದಲ್ಲಿ ಪ್ರಥಮ, ಅದೇ ರೀತಿ ಮಹಿಳೆಯರ ವಿಭಾಗದ ಹಗ್ಗಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಅದಲ್ಲದೆ ವೈಯಕ್ತಿಕವಾಗಿ ಶ್ರೀ ಪ್ರಮೋದ್ ಕುಮಾರ್ ಗುಂಡೆಸಿತ ಪ್ರಥಮ, ಶ್ರೀ ಗಣೇಶ್ ಕುಲಾಲ್ ಗುಂಡೆಸಿತ ಪ್ರಥಮ, ಮೋಹನ್ ಶಿರ್ಲಾಲ್ ಉದ್ದಜಿಗಿತ ತೃತೀಯ, ಸೀತಾಮಳಲಿ 400 ಮೀಟರ್ ತೃತೀಯ, ಜಯಲಕ್ಷ್ಮಿ ಮೇಡಮ್ ಉದ್ದಜಿಗಿತ ತೃತೀಯ, ಶ್ರೀ ವಿಕಾಸ್ 400 100 ಮೀಟರಲ್ಲಿ ಪ್ರಥಮ, ಕೌಶಲ್ ಗುಂಡೆಸೆತ ತೃತೀಯ, ಇಮ್ತಿಯಾಜ್ 100 ಮೀಟರ್ ಉದ್ದಜಿಗಿತಲ್ಲಿ ಪ್ರಥಮ ಸ್ಥಾನವನ್ನು ನಾವು ಗಳಿಸ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅನುಮತಿ ನೀಡಿದಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿಗೆ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ. ದಯವಿಟ್ಟು ಮೊನ್ನೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತ ತಂಡದ ಸದಸ್ಯರು ಯಾರೆಲ್ಲ ಇದ್ದೀರಿ ಒಮ್ಮೆ ವೇದಿಕೆ ಬಂದು ನಾವು ನೀಡುವಂಥ ಒಂದು ಪುಷ್ಪವನ್ನು ಸ್ವೀಕರಿಸಬೇಕು ವಿನಂತಿಸ್ಕೊಳ್ತಿದ್ದೇವೆ. ಮಹಿಳೆಯರು ಮತ್ತು ಪುರುಷರು ಬೇಗ ಬನ್ನಿ, ಮಕ್ಕಳು ನಮ್ಮನ್ನು ಕಾಯ್ತಾ ಇದ್ದಾರೆ. ಮಕ್ಕಳು ನಿಮ್ಮನ್ನು ಕಾಯಿಸ್ತಾ ಇದ್ದೇವೆ, ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಿದ್ದೇವೆ. ಯಾಕೆಂತಂದರೆ ನಿಮಗೆ ತರಬೇತಿ ಶಿರ್ಲಾಲ್, ಸೀತಾಮಳಲಿ, ಜಯಲಕ್ಷ್ಮಿ, ವಿಕಾಸ್, ಕೌಶಲ್, ಇಮ್ತಿಯಾಜ್, ಅದೇ ರೀತಿ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಮತ್ತು ಹಗ್ಗಜಗ್ಗಾಟದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಪುರುಷರು, ಹಗ್ಗಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಮಹಿಳಾ ತಂಡದ ಸದಸ್ಯರು, ವಾಲಿಬಾಲ್ ಥ್ರೋಬಾಲ್ ತಂಡದ ಸದಸ್ಯರು, ಪುರುಷರ ವಾಲಿಬಾಲ್ ತಂಡದ ಸದಸ್ಯರು ಯಾರೆಲ್ಲ ಇದ್ದೀರಿ ದಯವಿಟ್ಟು ವೇದಿಕೆಗೆ ಬನ್ನಿ.
ಧನ್ಯವಾದಗಳು. ದ್ರೋಣಾಚಾರ್ಯ ಪ್ರಶಸ್ತಿ ಎಲ್ಲ ಮುಗಿಯಿತು. ಇನ್ನೇನಿದ್ರು ಅರ್ಜುನ ಪ್ರಶಸ್ತಿಗೆ ನಾವು ಹೋಗ್ತಿದ್ದೇವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ಮತ್ತು ವಿಜೇತರಾದಂತಹ ಕ್ರೀಡಾಪಟುಗಳನ್ನು ಗೌರವಿಸುವಂಥ ಕಾರ್ಯಕ್ರಮ. ಸಾಧನೆ ಸುಮ್ಮನೆ ಆಗುವುದಿಲ್ಲ, ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವ ಮನಸ್ಸಿರಬೇಕು. ಬಹುಶಃ ಇಲ್ಲಿರುವಂಥ ಎಲ್ಲ ಮಕ್ಕಳು ಆ ಹಾದಿಯಲ್ಲಿ ಸಾಗಿದವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳೋದರ ಮೂಲಕ ತಮ್ಮ ಶಾಲೆಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ತಮ್ಮ ತಂದೆ ತಾಯಿಗಳಿಗೆ, ಊರಿನವರಿಗೆ ಕೀರ್ತಿ ತಂದಂಥವರು. ನಿಮ್ಮನ್ನು ಗುರುತಿಸುವ ಮತ್ತು ಗೌರವಿಸುವ ಕಾರ್ಯವನ್ನು ನಾವೀಗ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಗಳಾಗಿರುವಂಥ ಶ್ರೀಯುತ ಶೇಖರ್ ಕಡ್ತಲ ಇವರು. ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ಪಡೆದಂತಹ ವಿದ್ಯಾರ್ಥಿಗಳು ಮೊದಲಿಗೆ ವೇದಿಕೆ ಬರುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಜು ಸ್ಪರ್ಧೆ ಚಿಂತನ್ ಎಸ್ ಶೆಟ್ಟಿ, ಶ್ರೀ ರಾಮಕೃಷ್ಣ ಹೈಸ್ಕೂಲ್ ಬನ್ಸಾ ಹಾಸ್ಟೆಲ್, ಮ್ಯಾಂಗ್ಳೂರು. ದಯವಿಟ್ಟು ವೇದಿಕೆ ಆಗಮಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಚಿಂತನ್ ಎಸ್ ಶೆಟ್ಟಿ. ಈಜು ಸ್ಪರ್ಧೆಯಲ್ಲಿ ರೆಬೆಕಾ ಮರಿಯಾ ಡಿಕುನ್ನ, ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಹೈ ಪ್ರೈಮರಿ ಸ್ಕೂಲ್, ಫಾಲ್ನೀರ್, ಮಂಗಳೂರು. ವೇಟ್ ಲಿಫ್ಟಿಂಗ್ ಪ್ರಜ್ವಲ್ ಬಂಡಿವಾಡರ್, ಗೌರ್ಮೆಂಟ್ ಹೈಸ್ಕೂಲ್, ಅತ್ತಾವರ, ಮ್ಯಾಂಗ್ಳೂರ್ ಸೌತ್. ಕ್ಲೆರಿಸಾ ಆಂಜಲ್ ಮಂತೆರೋ, ಸೈಂಟ್ ಮೇರೀಸ್ ಹೈಸ್ಕೂಲ್, ಫಲ್ನೀರ್, ವೇಟ್ ಲಿಫ್ಟಿಂಗ್ ನ್ಯಾಷನಲ್. ಈ 4 ರಾಷ್ಟ್ರ ಮಟ್ಟದಲ್ಲಿ ವಿಜೇತರಂತಹ ಕ್ರೀಡಾಪಟುಗಳಿಗೆ ಮೊದಲಿಗೆ ಗೌರವಿಸುವಂತಹ ಕಾರ್ಯಕ್ರಮ. ಅತಿಥಿ ಬಂಧುಗಳು ಇವರನ್ನು ಶಾಲು, ಸ್ಮರಣಿಕೆ ಹಾಗೂ ನಗದು ಪುರಸ್ಕಾರದೊಂದಿಗೆ ಅಭಿನಂದಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಕೈಚಪ್ಪಾಳೆಯೊಂದಿಗೆ ಈ ಸಾಧಕರನ್ನು ಗೌರವಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ರಾಜ್ಯ ಮಟ್ಟದ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ. ಮೊದಲಿಗೆ ಆಯುಷ್ ಪ್ರಾಂಜಲ್, ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಕುಲಶೇಖರ. ಕ್ರೀಡಾ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿದಂತಹ ಆಯುಷ್ ಪ್ರಾಂಜಲ್, ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಕುಲಶೇಖರ. ಧನ್ಯ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಮುತ್ತೂರು. ಪ್ರಜ್ಞಶ್ರೀ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಮುತ್ತೂರು. ಪ್ರಜ್ವಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಮುತ್ತೂರು. ರಕ್ಷಿತಾ, ಸ್ವಾಮಿ ವಿವೇಕಾನಂದ ಹೈಸ್ಕೂಲ್, ಎಡಪದವ್. ಶಶಿಕಾಂತ್ ಹಿರೇಮಠ್, ಸೇಕ್ರೆಡ್ ಹಾರ್ಟ್ಸ್ ಹೈಸ್ಕೂಲ್, ಕುಲಶೇಖರ. ಮನ್ವಿತಾ ಆರ್, ಶ್ರೀ ರಾಮಕೃಷ್ಣ ಮನ್ಸ್ ಹಾಸ್ಟೆಲ್, ಮಂಗಳೂರು. ರಿತೇಶ್ ವೈಕೋಟ್ಯನ್, ವೇಟ್ ಲಿಫ್ಟಿಂಗ್ ಅಲ್ಲಿ. ಶೋಭಿತ್, ಸ್ವಾಮಿ ವಿವೇಕಾನಂದ ಹೈಸ್ಕೂಲ್, ಎಡಪದವ್. ಕುಸ್ತಿ ಸ್ಪರ್ಧೆಯಲ್ಲಿ ಧೃತಿ,
Saint Agnes High School, Mangalore. Guruprasad H. Puri, Government High School, Attawara, Mangalore South. ರಾಜ್ಯ ಮಟ್ಟದ ಸಾಧನೆ ಮಾಡಿದಂತಹ ನಮ್ಮ ಕ್ರೀಡಾಪಟುಗಳನ್ನು ಅತಿಥಿ ಬಂಧುಗಳು ಗೌರವಿಸಿ ಅಭಿವಂದಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಈ ಕ್ರೀಡಾ ಸಾಧನೆಗೆ ಸದಾ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿ, ಹೂವಿನಂತೆ ಕೀರ್ತಿ ಎಲ್ಲೆಡೆ ಪಸರಿಸಲಿ, ಸಾಧನೆ ಶಿಖರ ಮತ್ತಷ್ಟು ಎತ್ತರಕ್ಕೆ ಏರುವಂತೆ ಆಗಲಿ ಎನ್ನುವಂತಹ ಆಶಯದೊಂದಿಗೆ ಅತಿಥಿ ಬಂಧುಗಳು ಗೌರವಿಸಿ ಅಭಿವಂದಿಸ್ತಾ ಇದ್ದಾರೆ. ಸದಾ ರಕ್ಷಣೆ ಸಿಗಲಿ ಎನ್ನುವಂತಹ ಆಶಯದಲ್ಲಿ ಶಾಲು, ಹೂವಿನ ಹಾಗೆ ಗಮಗಮಿಸಲಿ ಎನ್ನುವಂತಹ ರೀತಿಯಲ್ಲಿ ಹಾರ, ಸದಾ ನೆನಪು ಸದಾ ಶಾಶ್ವತವಾಗಿರಲಿ ಎನ್ನುವಂತೆ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಿ ಅಭಿವಂದಿಸ್ತೀನಿ. ಬಿಸಿಲು ಗಾಳಿ ಮಳೆ ಎನ್ನದೆ ಸತತ ಸಾಧನೆಯನ್ನು ಮಾಡಿಕೊಂಡು ಈ ಎತ್ತರದ ಸಾಧನೆಯನ್ನು ಏರಲಿಕ್ಕೆ ಅವಿರತ ಪ್ರಯತ್ನ ಪಟ್ಟಂತಹ ವಿದ್ಯಾರ್ಥಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಅವಿರತವಾದಂತಹ ಪರಿಶ್ರಮದೊಂದಿಗೆ ಅವರನ್ನು ಗೌರವಿಸ್ತಾ ಈ ವಿದ್ಯಾರ್ಥಿಗಳನ್ನು ಅಭಿವಂದಿಸ್ತಾ ಇದ್ದೇವೆ. ಎರಡು ಕ್ರೀಡಾಪಟುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಅಭಿವಂದನೆಗಳು ವಿದ್ಯಾರ್ಥಿಗಳೇ. ನಿಮ್ಮ ಸಾಧನೆ ಮತ್ತಷ್ಟು ಎತ್ತರಕ್ಕೆ ಏರಲಿ ಎನ್ನುವಂಥ ಆಶಯದೊಂದಿಗೆ ವಂದಿಸ್ತಾ ಇದ್ದೇವೆ. ಮುಂದಕ್ಕೆ ಕುಸ್ತಿ ಸ್ಪರ್ಧೆಯಲ್ಲಿ ಗುರುಪ್ರಸಾದ್ ಎಚ್ ಹುರಿ, ಗವರ್ಮೆಂಟ್ ಹೈಸ್ಕೂಲ್, ಅತ್ತಾವರ, ಮ್ಯಾಂಗ್ಳೂರ್. ಫುಟ್ಬಾಲ್ ಅಫೀಲ್ ಶಿಮಾಂಗ್, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಫುಟ್ಬಾಲ್ ಅಶ್ರಫ್ ಮೊಹಮ್ಮದ್ ಶಹದ್, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಫುಟ್ಬಾಲ್ ಹುಸೇನ್ ಸಲ್ಮಾನ್ ಫ್ಯಾರಿಸ್, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಫುಟ್ಬಾಲ್ ಮೊಹಮ್ಮದ್ ರಶದ್, ಸೆಂಟ್ ಜೋಸೆಫ್ ಜಾಯ್ಲೆಂಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಕೊಲ್ಯ, ಸೋಮೇಶ್ವರ. ಫುಟ್ಬಾಲ್ ಮೊಹಮ್ಮದ್ ಜಾಹಿದ್ ಫಿರೋಜ್, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಫುಟ್ಬಾಲ್ ಮೊಹಮ್ಮದ್ ಫರಾನ್ ಇಸ್ಮಾಯಿಲ್, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಫುಟ್ಬಾಲ್ ಜೈನುಲ್ ಅಬಿದೀನ್, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಹಾಕಿ ಪ್ರಥಮ್ ಜಿ ಕಾಸಿಯಾ ಹೈಸ್ಕೂಲ್, ಜೈಪುರ್, ಮ್ಯಾಂಗ್ಳೂರ್. ನೆಟ್ಬಾಲ್ ಅದ್ರೀನ್ ಜ್ಯೋತಿ ಡಿಸೋಜಾ, ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕುಲಶೇಖರ.
ಒಂದೊಂದು ಸಾಲಿನಲ್ಲಿ ರಾಜ್ಯ ಮಟ್ಟದ ಸಾಧನೆ ಮಾಡಿದಂತಹ ನಮ್ಮ ಕ್ರೀಡಾಪಟುಗಳು. ನಿಮ್ಮ ಈ ಸಾಧನೆಗೆ ಜೋರದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಮತ್ತಷ್ಟು ನಿಮ್ಮ ಕೀರ್ತಿ ಎತ್ತರಕ್ಕೆ ಇರಲಿ, ಸಾಧನೆ ಸತತವಾಗಿ ಹರಿದು ಬರಲಿ, ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಕೀರ್ತಿ ಬೆಳಗಲಿ ಎನ್ನುವಂಥ ಆಶಯದೊಂದಿಗೆ ರಾಷ್ಟ್ರ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮನ್ವೀನ್ ಸೇಕ್ರೆಡ್ ಆರ್ಟ್ಸ್ ಹೈಸ್ಕೂಲ್ ಕುಲಶೇಖರ, ಕ್ಷಮಿಸಿ, ಸೈಂಟ್ ಜೋಸೆಫ್ ಕುಲಶೇಖರ ಇಲ್ಲೇ ವಿದ್ಯಾರ್ಥಿ. ಫುಟ್ಬಾಲ್ ಮೊಹಮ್ಮದ್ ಜಾಹಿದ್ ಫಿರೋಜ್ ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಫುಟ್ಬಾಲ್ ಮೊಹಮ್ಮದ್ ಫರಾನ್ ಇಸ್ಮಾಯಿಲ್ ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಜೈನುಲ್ ಅಬಿದೀನ್ ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ. ನೆಟ್ ಬಾಲ್ ಅದಿನ್ ಜ್ಯೋತಿ ಡಿಸೋಜ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಅನ್ವಿಯಾ ಲೋಬೋ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಶಟಲ್ ಬ್ಯಾಡ್ಮಿಂಟನ್ ಆಶ್ಲಿನ್ ಸುಸನ್ ಮಿನೇಜೆಸ್ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಆಯಿಷಾತ್ ಅಫ್ರೀನ್ ಸೈಂಟ್ ರೇಮಂಡ್ಸ್ ಹೈಸ್ಕೂಲ್ ವಾಮಂಜೂರ್. ನೆಟ್ ಬಾಲ್ ಚಾರು ಸ್ಮಿತಾ ನಾಯ್ಕ್ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಧ್ರುವಿ ಸೇಕ್ರೆಡ್ ಹಾರ್ಟ್ಸ್ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಡಿಂಪಲ್ ಸೇಕ್ರೆಡ್ ಹಾರ್ಟ್ಸ್ ಹೈಸ್ಕೂಲ್ ಕುಲಶೇಖರ. ಹರ್ಷಿತಾ ಎಲ್ ನೆಟ್ ಬಾಲ್ ಸೈಂಟ್ ರೇಮಂಡ್ಸ್ ಹೈಸ್ಕೂಲ್ ವಾಮಂಜೂರ್. ನೆಟ್ ಬಾಲ್ ಜನಿಷಾ ರಿತಾ ಡಿಕುನ್ನಾ ಸೇಕ್ರೆಡ್ ಹಾರ್ಟ್ಸ್ ಹೈಸ್ಕೂಲ್ ಕುಲಶೇಖರ. ಮತ್ತೊಂದು ಸರದಿಯಲ್ಲಿ ನಮ್ಮ ರಾಜ್ಯ ಮಟ್ಟದ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳು, ಸಾಧನೆಯ ಶಿಖರವನ್ನು ಏರಿದಂತಹ, ವಿಶೇಷ ಸಾಧನೆ ಮುಖಾಂತರ ಅವಿರತವಾದಂತಹ ಶ್ರಮದ ಮೂಲಕ ಈ ಕೀರ್ತಿಯನ್ನು ಎತ್ತರಕ್ಕೆ ಏರಿದಂತಹ ಈ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ನಿಮ್ಮ ಜೋರದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಕೃತಿಕಾ ಸೈಂಟ್ ರೇಮಂಡ್ಸ್ ಹೈಸ್ಕೂಲ್ ವಾಮಂಜೂರ್. ನೆಟ್ ಬಾಲ್ ಮಾನ್ವಿ ರೈ ಸೇಕ್ರೆಡ್ ಹಾರ್ಟ್ಸ್ ಹೈಸ್ಕೂಲ್ ಹೈರ್ ಪ್ರೈಮರಿ ಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ನಿಖಿತಾ ಸೈಂಟ್ ರೇಮಂಡ್ಸ್ ಹೈಸ್ಕೂಲ್ ವಾಮಂಜೂರ್. ನೆಟ್ ಬಾಲ್ ನಿಶ್ಮಿತಾ ಸೈಂಟ್ ರೇಮಂಡ್ಸ್ ಹೈಸ್ಕೂಲ್ ವಾಮಂಜೂರ್. ನೆಟ್ ಬಾಲ್ ಫ್ರೆಂಡ್ಸಿಯಾ ರೇಗೋ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಅನ್ವಿತಾ ರಿಯಾ ಪಿಂಟೋ ಸೇಕ್ರೆಡ್ ಹಾರ್ಟ್ಸ್ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಜ್ಯೋತಿ ಎಂಬಿ ಸೇಕ್ರೆಡ್ ಹಾರ್ಟ್ಸ್ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಜರ್ಲಿನ್ ಲೋರಿನಾ ಡಿಸೋಜಾ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ಶ್ರುಚಿ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್.
ಮತ್ತೊಂದು ಸರದಿಯಲ್ಲಿ ನಮ್ಮ ರಾಜ್ಯ ಮಟ್ಟದ ಸಾಧನೆ ಮಾಡಿದಂತಹ ಈ ಕ್ರೀಡಾಪಟುಗಳು ಸತತ ಸಾಧನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುವಂತಹ ಈ ಕ್ರೀಡಾಪಟುಗಳಿಗೆ ನಿಮ್ಮ ಜೋರಾದ ಕೈಚಪ್ಪಾಳೆಯ ಅಭಿವಂದನೆಗಳು. ಸಾಧನೆ ನಿರಂತರವಾಗಿ ಸಾಗಿ ಬರಲಿ. ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಿಮ್ಮ ಸಾಧನೆ ಮೂಡಿ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಧನೆ ಮಾಡುವಂತೆ ಆಗಲಿ. ಆ ಮೂಲಕ ಕ್ರೀಡೆಯಲ್ಲಿ ನಿಮ್ಮ ಬದುಕು ಉಜ್ವಲವಾಗಲಿ ಎನ್ನುವಂಥ ಆಶಯದೊಂದಿಗೆ ಅಭಿವಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ನೆಟ್ ಬಾಲ್ ಶ್ರಾವ್ಯ ಸೈಂಟ್ ರೈಮಂಡ್ಸ್ ಹೈಸ್ಕೂಲ್ ವಾಮಂಜೂರ್. ನೆಟ್ ಬಾಲ್ ತನಿಷಾ ಶೆಟ್ಟಿ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ತ್ರಿಷಾ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಲಶೇಖರ. ನೆಟ್ ಬಾಲ್ ವರ್ಷಿತ ಸೈಂಟ್ ರೈಮಂಡ್ಸ್ ಹೈಸ್ಕೂಲ್ ವಾಮಂಜೂರ್. ಶಟಲ್ ಬ್ಯಾಡ್ಮಿಂಟನ್ ಆಶ್ಲಿನ್ ಮಂತೇರೋ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕುಲಶೇಖರ. ಥ್ರೋ ಬಾಲ್ ನಿಹಾಲ್ ಎಂ ಕೋಟ್ಯನ್ ಸೈಂಟ್ ಜರೋಸಾ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಜೆಪ್ಪು ಮ್ಯಾಂಗ್ಳೂರ್. ಥ್ರೋ ಬಾಲ್ ಋತ್ವಿಕ್ ಮಚಾದೋ ಸೈಂಟ್ ಜರೋಸಾ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಜೆಪ್ಪು ಮ್ಯಾಂಗ್ಳೂರ್. ವಾಲಿಬಾಲ್ ಜ್ಯೋತಿ SM ಗವರ್ಮೆಂಟ್ ಹೈಸ್ಕೂಲ್ ಮುಚ್ಚೂರು. ವೇಟ್ ಲಿಫ್ಟಿಂಗ್ ಶ್ರೇಯಸ್ ಕುಮಾರ್ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಎಡಪದವ್. ಸ್ವಿಮ್ಮಿಂಗ್ ಶ್ರಾವ್ಯ ಕೆ ಸೇಕ್ರೆಡ್ ಹಾರ್ಟ್ಸ್ ಹೈಯರ್ ಪ್ರೈಮರಿ ಸ್ಕೂಲ್ ಕುಲಶೇಖರ. ಯಾರು ಬಿಟ್ಟು ಹೋಗಿದೆ ಹೆಸರು? ಬಿಟ್ಟು ಹೋಗಿ ದಯವಿಟ್ಟು ಬನ್ನಿ. ಮಳೆ ಬಿಸಿಲು ಚಳಿ ಎನ್ನದೆ ಸತತ ಸಾಧನೆಯನ್ನು ಏರಿಕೊಂಡು ರಾಜ್ಯ ಮಟ್ಟದ ಪುರಸ್ಕಾರವನ್ನು ಪಡೆದಂತಹ ನಮ್ಮ ಈ ಕ್ರೀಡಾಪಟುಗಳಿಗೆ ನಿಮ್ಮ ಜೋರದ ಕೈಚಪ್ಪಳೆಯ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಮತ್ತಷ್ಟು ನಿಮ್ಮ ಸಾಧನೆ ಮೂಡಿ ಬರಲಿ, ಮತ್ತಷ್ಟು ನಿಮ್ಮ ಸಾಧನೆ ಎತ್ತರಕ್ಕೆ ಏರಲಿ ಎನ್ನುವಂಥ ಆಶಯದೊಂದಿಗೆ ಅಭಿವಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಸಾಲಿನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಇರಬಹುದು. ವಿದ್ಯಾರ್ಥಿಗಳೇ, SSLCಯಲ್ಲಿ ಕೂಡ ನೀವು ಅತ್ಯುತ್ತಮವಾದಂತಹ ಸಾಧನೆ ಮಾಡಿ ಉತ್ತಮವಾದ ಅಂಕ ಗಳಿಸಿ ನಿಮ್ಮ ಬದುಕು ಉಜ್ವಲವಾಗಲಿ. ಈ ಹೊತ್ತಿನಲ್ಲಿ ನಮ್ಮ ಸಂಘದ ಮುಖಾಂತರ ನೀಡುವಂತಹ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸ್ವೀಕರಿಸಿದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿವಂದಿಸ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದ ವಿದ್ಯಾರ್ಥಿಗಳನ್ನು ಗೌರವಿಸಿರುವಂಥ ಹಾಗೆ ಈ ವರದಿಯನ್ನು ವಾಚಿಸಿರುವಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರು, ಈ ದಿವಸದ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡಿದವರು ನಮ್ಮ ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ರಾಜೀವ್ ನಾಯಕ್ ಸರ್ ಅವರು. ದಯವಿಟ್ಟು ತಾವು ಬರಬೇಕು, ತಮಗೆ ಒಂದು ಗುಲಾಬಿ ಹೂವನ್ನು ತಾವು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಸಾಮಾನ್ಯ ಫಾದರ್ ಅವರೊಂದು ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಂತ ವಿನಂತಿಸ್ತಿದ್ದೇನೆ. ಅತ್ಯುತ್ತಮವಾದಂಥ ನಿರೂಪಕರು ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡು ಬೇರೆ ಬೇರೆ ನಾಟಕ ಹಾಗೆ ಏಕಪಾತ್ರ ಅಭಿನಯ ಇಂಥ ವಿಶೇಷವಾದಂಥ ಪ್ರತಿಭೆ ಉಳ್ಳಂಥ ರಾಜೀವ್ ನಾಯಕರವರಿಗೆ ಹೂವಿನೊಂದಿಗೆ ಅವರನ್ನು ನಾವು ಗೌರವಿಸಿದ್ದೇವೆ. ಅಭಿನಂದನೆಗಳು ಸರ್. ಮುಂದಿನ ಕಾರ್ಯಕ್ರಮವನ್ನು ತಾವು ನೆರವೇರಿಸಿಕೊಡ್ಬೇಕು ನಮ್ಮ ವಿನಂತಿಸ್ತಿದ್ದೇವೆ. ಹಾಗೆ ನಮ್ಮ ಅನ್ಸರ್ ಇನ್ನೋಳಿ ಅವರು, ವಿಜಯವಾಣಿ ಪತ್ರಿಕೆ ಅನ್ಸರ್ ಇನ್ನೋಳಿ ಅವರು, ದಯವಿಟ್ಟು ಬರಬೇಕು. ಅನ್ಸರ್ ಸರ್ ಒಮ್ಮೆ ಬನ್ನಿ, ಒಂದು ಹೂವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಪೋಷಕರು ಮಾಧ್ಯಮದ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಅವರು,
ಸರ್ ಬನ್ನಿ, ಒಂದು ಹೂವನ್ನು ಸ್ವೀಕಾರ ಮಾಡಬೇಕು. ಅನ್ಸರ್ ಅವರು ಬರಬೇಕು. ಬಹುಶಃ ಎಲ್ಲ ಪೇಪರಲ್ಲಿ ಈ ಸರಿ ಬರ್ತದೆ ನಾಳೆಗೆ. ನಮ್ಮ ಅನ್ಸರ್ ಅವರು ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೆ ವರದಿಯನ್ನು ಮಾಡುವಂಥ ಒಬ್ಬ ಅದ್ಭುತವಾದಂಥ ಒಬ್ಬ ವರದಿಗಾರ. ಹಾಗೆ ವಿದ್ಯಾಧರ್ ಶೆಟ್ಟಿ ಅವರು ಹೊಸಗುರುಲ್ ಮಾಧ್ಯಮದ ನಿರ್ದೇಶಕರಾಗಿ ಇದ್ದುಕೊಂಡು ಸನ್ಮಾನ್ಯ JB ಸಲ್ದಾನ್ ಸರ್ ಅವರು ಮತ್ತು ಅವರು ಸೇರಿಕೊಂಡು ಅನೇಕ ಸೌಹಾರ್ದಯುತವಾದ ಕಾರ್ಯಕ್ರಮಗಳನ್ನು ಉಳ್ಳಾಲ ಭಾಗದಲ್ಲಿ ನಿರ್ವಹಿಸಿಕೊಟ್ಟವರು. ಅಭಿನಂದನೆಗಳು. ಸರ್ ನೋಡಿ, ಅವರು ವೇದಿಕೆಗೆ ಬರುವುದಿಲ್ಲ, ಈ ದಿವಸ ನಮ್ಮೊಟ್ಟಿಗೆ ಬಂದು ಗೌರವವನ್ನು ಸ್ವೀಕರಿಸಿದೆ. ಸರ್ ತಮಗೆ ಅಭಿನಂದನೆಗಳು. ಆಸಿಫ್ ಬನ್ನಿ. ಆಸಿಫ್ ಬಬ್ಬುಕಟ್ಟೆ ಬಹುಶಃ ದೈಹಿಕ ಶಿಕ್ಷಣ ಶಿಕ್ಷಕರೊಟ್ಟಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಂಥವರು. ಥ್ಯಾಂಕ್ ಯು ಸರ್. ವೇದಿಕೆಯಲ್ಲಿರುವ ಗಣ್ಯರೇ, ನನಗೆ ಈಗ ತಾನು ಹೇಳಿದರು 2 ಮಾತು ಮಾತಾಡಬೇಕು ಹೇಳಿ. 2 ಮಾತನ್ನು ಮಾತಾಡ್ತೇನೆ ಜಾಸ್ತಿ, ಯಾಕೆ ನನಗೆ ಸಹ ಹೊಟ್ಟೆ ಹಸಿವಾಗಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನನ್ನ ಸಹೋದ್ಯೋಗಿ ಬಂಧುಗಳೇ, ಇಲ್ಲಿ ನೆರೆದ ಎಲ್ಲ ಕ್ರೀಡಾಪಟುಗಳೇ, ಮೊದಲನಾಗಿ ನಿಮಗೆಲ್ಲರಿಗೂ ನಾನು ಸ್ವಾಗತ ಕೊಡೋ ಮಾತುಗಳನ್ನು ಹೇಳ್ತೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಹೇಳಿದೆ. ನನ್ನ 36 ವರ್ಷ ಚಿಲ್ಲರೆ ಈ ಸೇವೆಯಲ್ಲಿ ಹಲವು ನನಗೆ ಒಳ್ಳೆಯ ರೀತಿಯದ್ದು ಆಗಿದೆ, ಕೆಟ್ಟ ರೀತಿಯದ್ದು ಆಗಿದೆ. ಆದರೆ ಪರವಾಗಿಲ್ಲ, ನಾನು ಅದನ್ನು ನ್ಯೂಟ್ರಲ್ ಆಗಿ ತೆಗೆದುಕೊಂಡಿದ್ದೇನೆ. ಒಂದು, ಸಂಘದಲ್ಲಿ ವಿವಿಧ ಹುದ್ದೆಯಲ್ಲಿ ಅಲಂಕರಿಸಿದ್ದೇನೆ. 2016ರಿಂದ 18ನೇ ಇಸವಿಯವರೆಗೆ ನಾನು ತಾಲೂಕು ಸಂಘದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ 2 ಬಾರಿ ನಮ್ಮ ತಂಡ, ಬಾಲಕೃಷ್ಣ ಸರ್ ಕೋಶಾಧಿಕಾರಿ ಅಂತ, ಯೂಬರ್ಟ್ ಸರ್, ನಮ್ಮ ಲಿಲಿ ಮೇಡಮ್, ಸಿಲ್ವಿಯಾ ಮೇಡಮ್, ಇನ್ನು ತುಂಬ ಮಂದಿ ಇದ್ದಾರೆ ಕಾರ್ಯಕಾರಿ ಸಮಿತಿಯವರು. ಆ ಸಮಯದಲ್ಲಿ 2 ಬಾರಿ ಒಂದು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಜಿಲ್ಲಾ ಸಂಘದ ಕ್ರೀಡಾಕೂಟವನ್ನು ಮಾಡಿದ್ದೇನೆ. ಅದೇ ರೀತಿ ಯಾರಿಗೂ ಬೇಡ ಅಂತ ಕುಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕುಸ್ತಿ ಕೂಡ ಮಾಡಿದ್ದೇವೆ. 2 ಬಾರಿ ಕಲೆಕ್ಷನ್ ಮಾಡಿಕೊಂಡು ಸಾಧಾರಣ ಸಂಘದಲ್ಲಿ 70,000 ಚಿಲ್ಲರೆ ಉಳಿಸಿಕೊಟ್ಟವರು ನಮ್ಮ ಆಗಿನ ಪದಾಧಿಕಾರಿಗಳು ಎಂದು ಹೆಮ್ಮೆಯಿಂದ ನಾನು ಹೇಳ್ತೇನೆ. ಇನ್ನು ಮುಂದಕ್ಕೆ ಸಹ ಇಡಲಿಕ್ಕಿಲ್ಲ, ಇದರ ಮುಂಚೆ ಸಹ ಇಡಲಿಲ್ಲ. ನೆಕ್ಸ್ಟ್, ಮೊದಲು ಮಂಗಳೂರು ಗ್ರಾಮಾಂತರ ಇತ್ತು ಮತ್ತು ನಗರ ಇತ್ತು. ಆ 2 ವಿಭಜನೆ ಆಗಿ ಮಂಗಳೂರು ದಕ್ಷಿಣ ಮಂಗಳೂರು ಉತ್ತರ ಎಂದಾಯಿತು. ಆವಾಗ ಅಧಿಕಾರ ಸ್ವೀಕರಿಸಿದ್ದು ನಾನು. ಆ ಸಮಯದಿಂದ ಈಗಿನವರೆಗೂ ನಮ್ಮ ನಿವೃತ್ತ ದೈಹಿಕ ಶಿಕ್ಷಕರಿಗೆ ಉಂಗುರ ಹಾಕುವ ಪದ್ಧತಿಯನ್ನು ನಾವು ಅದನ್ನು ಅಳವಡಿಸಿದೆವು. ಜಾಸ್ತಿ ಮಾತು ಬೇಡ, ಯಾಕೆ ಹೇಳಿದರೆ ಎಲ್ಲರ ಪರವಾಗಿ ಮಾತಾಡಲಿಕ್ಕೆ ಹೇಳಿದರು. ಆದ ಕಾರಣ ಇಲ್ಲಿ ಇವತ್ತು ನಮಗೆ 3 ಸನ್ಮಾನಿಸಿದಂಥ ಈಗಿನ ಅಧ್ಯಕ್ಷರು ಲಿಲಿಪಾಯಸ್ ಮೇಡಮ್ ಹಾಗೂ ಪದಾಧಿಕಾರಿಗಳು ಹಾಗೂ ನಿಮಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಂಗಳೂರು ಸಂಘದ ವತಿಯಿಂದ ಇವತ್ತು ಶೈಕ್ಷಣಿಕ ಕಾರ್ಯಾಗಾರವನ್ನು ಈ ದಿನ ಹಮ್ಮಿಕೊಳ್ಳಲಾಗಿತ್ತು. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ಯಾವ ರೀತಿ ನಡೆಸುವುದು, ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ತಯಾರಿಸುವುದು ಎಂಬುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಜೊತೆಯಲ್ಲಿ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸಿರುವಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವುದು ಮತ್ತು ನಮ್ಮ ತಾಲೂಕಿನಲ್ಲಿ ಸತತ ಸೇವೆಯನ್ನು ಗೈದಿರುವಂತಹ ಮಹನೀಯರನ್ನು, ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ದೇವರಿಗೆ ಸಮಾನದಂಥ JB ಸಲ್ದಾನ ಸರ್ ಅವರು, ಫಾದರ್ JB ಸಲ್ದಾನ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದರು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ
ಕ್ರಿಯಾಶೀಲ ಅಧ್ಯಕ್ಷರು ಆದಂತಹ ನಮ್ಮ ಲಿಲ್ಲಿ ಪಾಯಸ್ ಮೇಡಮ್ರವರಿದ್ದಾರೆ. ವೇದಿಕೆಯಲ್ಲಿ ನಮ್ಮ ಟಿಪು ಸರ್ ಆದಂತಹ ನಮ್ಮ ರವಿಶಂಕರ್ ಸರ್ ಅವರಿದ್ದಾರೆ. ಈ ದಿನ ಸನ್ಮಾನವನ್ನು ಸ್ವೀಕರಿಸಿದಂಥ ಹಿರಿಯವರು ನಮ್ಮ ಮಾರ್ಗದರ್ಶಕರು ಆದಂಥ ನಮ್ಮ ಡೊನಾಲ್ಡ್ ಸರ್ ಅವರಿದ್ದಾರೆ, ಬಾಲಕೃಷ್ಣ ಸರ್ ಅವರಿದ್ದಾರೆ, ನಮ್ಮ ಜಾನೆಟ್ ಮೇಡಮ್ರವರಿದ್ದಾರೆ. ಜೊತೆಗೆ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಜಯವಂತಿ ಮೇಡಮ್ರವರಿದ್ದಾರೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಜಗಣ್ಣವರಿದ್ದಾರೆ. ನಮ್ಮ ಅನುದಾನಿತ ಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮ KMK ಸರ್ ಅವರಿದ್ದಾರೆ. ನಮ್ಮ ವಿಭಾಗೀಯ ಕಾರ್ಯದರ್ಶಿಗಳಾದಂಥ ಕ್ರಿಯಾಶೀಲರು, ನಮ್ಮ ನೆಚ್ಚಿನ ಸ್ನೇಹಿತರು ಆದಂತಹ ನಮ್ಮ ತ್ಯಾಗಂ ಸರ್ ಅವರು ಇದ್ದಾರೆ. ನಮ್ಮ ಮೋಹನ್ ಸರ್ ಅವರಿದ್ದಾರೆ ಕಾರ್ಯದರ್ಶಿಗಳು. ಮತ್ತು ನಮ್ಮ ರಾಜೀವ್ ಸರ್ ಅವರಿದ್ದಾರೆ. ನಮ್ಮ ವಾಮಂಜೂರು ಶಾಲೆಯ ಶೇಖರ್ ಸರ್ ಅವರಿದ್ದಾರೆ. ನನ್ನ ನೆಚ್ಚಿನ ಎಲ್ಲ ಸಹೋದ್ಯೋಗಿ ಬಂಧುಗಳು ಕೂಡ ಈ ವೇದಿಕೆ ಮುಂಭಾಗದಲ್ಲಿದ್ದು ಈ ದಿನ ತಾವು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಇಲಾಖೆಯ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ತಯಾರಿಸುವುದು ಎಂಬುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ತಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಯಾಕಪ್ಪ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳ್ತೀನಿ ಅಂತ ಅಂದರೆ, ಮಕ್ಕಳಿಗೆ ಕ್ರೀಡೆ ಎಷ್ಟು ಮುಖ್ಯವೋ ಪಾಠವೂ ಅಷ್ಟೇ ಮುಖ್ಯ. ಪಾಠ ಎಷ್ಟು ಮುಖ್ಯವೋ ಅದೇ ರೀತಿ ಕ್ರೀಡೆಯೂ ಕೂಡ ಅತಿ ಮುಖ್ಯ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಪಾಠಕ್ಕಿಂತಲೂ ಕಲಿಕೆಗಿಂತಲೂ ಕ್ರೀಡೆ ಅತಿ ಮುಖ್ಯ. ಒಬ್ಬ ವಿದ್ಯಾರ್ಥಿ ಅವನು ಆರೋಗ್ಯಕರವಾಗಿದ್ದರೆ ಚೆನ್ನಾಗಿ ಓದಲಿಕ್ಕೆ ಸಾಧ್ಯ. ಅವನ ಆರೋಗ್ಯವೇ ಇಲ್ಲ ಅಂತಂದರೆ ಓದಲಿಕ್ಕೆ ಖಂಡಿತವಾಗೂ ಸಾಧ್ಯ ಆಗೋದಿಲ್ಲ. ಆ ಒಂದು ಸಲುವಾಗಿ ನಮ್ಮ ದೈಹಿಕ ಶಿಕ್ಷಣ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಟೀಮು ನಿಜವಾಗಲೂ ನಿಮಗೆ ಅಭಿನಂದನೆಗಳು. ಈ ಥರದ ಉತ್ತಮ ಕಾರ್ಯಕ್ರಮಗಳನ್ನು ತಾವುಗಳು ರೂಪಿಸಬೇಕು. ಅದರಲ್ಲೂ ಬೆನ್ನು ತೊಟ್ಟುವಂತಹ ಕೆಲಸವನ್ನು ನೀವು ಮಾಡಬೇಕು. ಮಕ್ಕಳಿಗೆ ತಾವುಗಳು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಹೆಮ್ಮರವಾಗಿ ಬೆಳೆದು ನಮ್ಮ ಜಿಲ್ಲೆ, ನಮ್ಮ ದೇಶಕ್ಕೆ ನೆರಳಾಗ್ತಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಹಾಗಾಗಿ ಇವತ್ತು ಆ ಮಕ್ಕಳನ್ನು ನೀವು ಗುರುತಿಸಿ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಿದ್ದೀರ. ನಿಮಗೆ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಇಂಥ ಹೆಚ್ಚು ಪ್ರೋತ್ಸಾಹಿಸುವಂಥ, ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕಾರ್ಯಗಳನ್ನು ಮಾಡಬೇಕು. ಜೊತೆಗೆ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಸತತವಾಗಿ ಸೇವೆ ಸಲ್ಲಿಸಿ ನಮ್ಮ ಬಾಲಕೃಷ್ಣ ಸರು, ಡೊನಾಲ್ಡ್ ಸರ್, ಜಾನೆಟ್ ಮೇಡಮ್ರವರು ಮಕ್ಕಳನ್ನು ತಿದ್ದುವಲ್ಲಿ ತಮ್ಮ ಪಾತ್ರ ಅಪರಿಮಿತ. ಎಷ್ಟು ಹೊಗಳಿದ್ರು ಕೂಡ ನಿಮ್ಮನ್ನು ಸಾಲದು. ಯಾಕಂದರೆ ಆ ಮಕ್ಕಳಿಗೆ ತಾವುಗಳು ಶಿಸ್ತು, ಕಲಿಕೆ, ಅವರ ಮುಂದಿನ ಜೀವನ ಯಾವ ರೀತಿ ನಡೆಯಬೇಕು ಎಂಬುದನ್ನು ತಾವುಗಳು ತೋರಿಸಿಕೊಡುವಂಥ ಒಂದು ಮಾರ್ಗದರ್ಶಕ ದೈಹಿಕ ಶಿಕ್ಷಕರಾಗಿದ್ದೀರಿ. ನಿಮ್ಮಂತಹ ಶಿಕ್ಷಕರು ನಮ್ಮ ಇಲಾಖೆಯಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಕಾರಣಕರ್ತರಾಗಿರುವಂಥ ನಿಮಗೆ ನನ್ನ ವೈಯಕ್ತಿಕವಾಗಿ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ತಮಗೆ ಭಗವಂತ ಈ ಸಂದರ್ಭದಲ್ಲಿ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ನನ್ನ ಕೆಲಸದ ಒತ್ತಡದಿಂದ. ಜಾನೆಟ್ ಮೇಡಮ್, ಬಾಲಕೃಷ್ಣ ಸರ್ ಮತ್ತು ಡೊನಾಲ್ಡ್ ಸರ್, ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಒಳ್ಳೆಯದು ಏನಿದೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಿಮಗೆ ನಿಮ್ಮ ಮುಂದಿನ ಜೀವನ ಹೂವಿನ. ನಮ್ಮ ಮಂಗಳೂರು ದಕ್ಷಿಣ ವಲಯದ TPO ಸರ್ ಅವರು ಬಹುಶಃ ಎಲ್ಲ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇರ್ತಾರೆ. ಇವತ್ತು ಆಗ ಮಾತಾಡಿದರು, ಬೇಡ ಅಂತ ಹೇಳಿದ್ರು, ಬರುವ ತಿಂಗಳು ರಿಟೈರ್ಡ್ ಆಗ್ತಾರೆ. ಹಾಗಾಗಿ ಅವರ ಒಂದು ಮುತ್ತಿನಂಥ 2 ಮಾತುಗಳಿಗಾಗಿ ಈಗ ವೇದಿಕೆ. ಎಲ್ಲರಿಗೂ ಮತ್ತೊಮ್ಮೆ ಅಪರಾಹ್ನದ ವಂದನೆಗಳು. ಸಮಯ 1:40 ಆಗಿದೆ. ಈಗ ಮಾತನಾಡೋ ಸಮಯ ಅಲ್ಲ. ಆದರೂ ನಮ್ಮ ಮಂಗಳೂರು ದಕ್ಷಿಣ ವಲಯ ದೈಹಿಕ ಶಿಕ್ಷಣ ಸಂಘದ ವತಿಯಿಂದ ಇವತ್ತು ನಿವೃತ್ತರಿಗೆ ಸನ್ಮಾನ ಹಾಗೂ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಇವತ್ತಿನ ಈ ಸುಂದರ ಸಮಾರಂಭದ
ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಆಗಮಿಸಿರುವಂತಹ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ವಿಜೇತ ವಿದ್ಯಾರ್ಥಿಗಳೇ ಹಾಗೂ ನನ್ನ ವೃತ್ತಿ ಬಾಂಧವರೇ, ದೈಹಿಕ ಶಿಕ್ಷಣ ಬಂಧುಗಳೇ. ಯಾಕಂದರೆ ದೈಹಿಕ ಶಿಕ್ಷಣ ಇದರಲ್ಲಿ ಒಂದು ವಿಶಿಷ್ಟತೆ ಇದೆ. ಯಾಕಂದರೆ ಪ್ರತಿ ವರ್ಷ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ, ಯಾಕಂದರೆ ನಾನು ಬ್ರಹ್ಮಾವರ ವಲಯದಲ್ಲಿದ್ದೆ, ಅಲ್ಲಿಯೂ ಸಹ ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಮಕ್ಕಳನ್ನು ಸಹ ಗೌರವಿಸ್ತಿದ್ರು. ರಾಜ್ಯ ರಾಷ್ಟ್ರಮಟ್ಟ ಕ್ರೀಡಾಪಟುಗಳು ಅಥವಾ ಬೇರೆ ಯಾವುದು ಕಲಿಕೆಯಲ್ಲಿ ಉತ್ತಮ ಬಂದವರನ್ನು ಅದನ್ನು ಮುಂದೆ ನೀವು ಅದನ್ನು ಸೇರಿಸ್ಕೊಳ್ಳೋದು ಉತ್ತಮ ಅಂತ ಕಾಣಿಸ್ತದೆ. ಯಾಕಂದರೆ ದೈಹಿಕ ಶಿಕ್ಷಣ ಶಿಕ್ಷಕರ ಮಕ್ಕಳಿಗೆ ಎಲ್ಲಿಯೂ ಬೇರೆ ಸಪ್ರೇಟ್ ಆಗಿಲ್ಲ, ಅವರ ಮಕ್ಕಳು ಕಲಿಕೆಯಲ್ಲಿ ಅಥವಾ ಬೇರೆ ಅದನ್ನು ಸೇರಿಸಿ. ಹಾಗೆ ಇದು ಒಂದು ಉತ್ತಮವಾದಂತಹ ಸಂಘಟನೆ. ಅವರು ಯಾರ್ಯಾರ ಹತ್ರ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಬೀಳ್ತದೆ. ಅವರು ಬೇರೆ ಎಲ್ಲ, ಯಾಕಂದರೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಲಿಲ್ಲಿ ಪಾಯಸ್ ಅವರು ಭಾಳ ಮುತುವರ್ಜಿಯಿಂದ ಅವರು ಕಳೆದ ವರ್ಷವೂ ಸಹ ಹೀಗೆ ಮಾಡಿದರು. ಒಳ್ಳೆಯ ಉತ್ತಮ ರೀತಿಯಲ್ಲಿ ಅದು ಏಪ್ರಿಲ್ ತಿಂಗಳಾದ್ರಿಂದ ಸ್ವಲ್ಪ ಜನಸಂಖ್ಯೆ ಕಡಿಮೆ ಬಂದಿದ್ರು, ರಜೆಯಲ್ಲಿ ಆದ್ದರಿಂದ. ಈ ವರ್ಷ ಮಾರ್ಚ್ನಲ್ಲಿ ಅವರು ಈ ಅಕಾಡೆಮಿಕ್ ಇಯರ್ ಒಳಗೆ ಮಾಡಬೇಕಂತ ಹೇಳಿದರು. ಅದು ಉತ್ತಮವಾದಂಥ ಕೆಲಸ. ನಿವೃತ್ತರನ್ನು ಸನ್ಮಾನ ಮಾಡಿದ್ದಾರೆ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು, ನಿಮಗೊಂದು ಅವಿಸ್ಮರಣೀಯವಾದಂತಹ ದಿನ ಇವತ್ತು. ಯಾಕಂದರೆ ನೀವು ಈ 1ರಿಂದ 10ನೇ ತರಗತಿಯವರೆಗೆ ಏನೆಲ್ಲ ನಿಮಗೆ ನಡೆದಿದೆಯೋ ಅದು ನೆನಪಿರ್ತದೆ. ಯಾವ ಶಿಕ್ಷಕರು ಏನು ಮಾಡಿದರು, ಯಾವ ಶಿಕ್ಷಕರು ಯಾವ ರೀತಿಯಲ್ಲಿ ಬೋಧನೆ ಮಾಡಿದ್ರು ಎಲ್ಲ ನೆನಪಿರ್ತದೆ. ನಮಗೆ ಈಗಲೂ ಸಹ ಪ್ರಾಥಮಿಕ ಶಾಲೆಯಿಂದ ಹೈಸ್ಕೂಲ್ನವರೆಗೆ ಕಲ್ತಿದ್ದು ಈಗಲೂ ಸಹ ನೆನಪಿರ್ತದೆ. ಕೆಲವೊಂದು ಪದ್ಯ ಪಾಠಗಳು ಸಹ ನೆನಪಿದೆ, ಅದೇ ರೀತಿ ನೆನಪಿರ್ತದೆ. ಹಾಗೆ ಡಿಗ್ರಿ ಇದೆಲ್ಲ ಹೋದಾಗ ಅಷ್ಟು ನೆನಪಿರೋದಿಲ್ಲ. ಅಲ್ಲಿ ಹೆಚ್ಚು ಯಾರು PUC ಡಿಗ್ರಿ ಕಾಲೇಜುಗಳು ಹೆಚ್ಚು ಯಾರು ಅಷ್ಟು ಮಾತನಾಡೋದಿಲ್ಲ ಶಿಕ್ಷಕರು. ನೀವು ಹೀಗೆ ನಿಮ್ಮ ಕ್ರೀಡಾ ಪ್ರತಿಭೆಯನ್ನು ಹೀಗೆ ನಿರಂತರ ಮುಂದುವರಿಸ್ಕೊಂಡು ಹೋಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿಯೂ ವಿಜೇತರಾಗಿ. ಯಾಕಂದರೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, 2% ರಿಸರ್ವೇಷನ್ ಇಟ್ಟಿದ್ದಾರೆ ಕ್ರೀಡೆಯಲ್ಲಿ ವಿಜೇತರಾದವರಿಗೆ. ಸರ್ಕಾರಿ ಇಲಾಖೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾದವರು. ನಿಮಗೆ ಯಾವುದಕ್ಕಿಂತಲೂ ನಿಮ್ಗೆ ಆ ಸರ್ಟಿಫಿಕೇಟ್ ವೆರಿ ಮುಖ್ಯ, ಇಂಪಾರ್ಟೆಂಟ್. ನೀವು ಅದನ್ನು ಕೊನೆಯವರೆಗೂ ಇಟ್ಕೊಳ್ಳಿ. ನಿಮಗೆ ಏನಾದರೂ ಸರ್ಕಾರಿ ಹುದ್ದೆಗಳಾಗಲಿ ಅಥವಾ ನಿಮಗೆ ಇಂಜಿನಿಯರಿಂಗ್ ಕೋಟಾಗಳು ಇರುವಾಗ ಅಥವಾ ಯಾವುದಕ್ಕಾದಿದ್ದಾಗ ಅದನ್ನು ಉಪಯೋಗ ಬೀಳ್ತದೆ. ನೀವು ಹಾಗೆ ಇದೇ ರೀತಿ ಉಪಯೋಗಿಸಿಕೊಂಡು ನಿಮ್ಮ ಜೀವನ ಉಜ್ವಲವಾಗಲಿ. ಹಾಗೆ ಇವತ್ತಿನ ಈ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ, ಸಂಘಟನೆ ಮಾಡಿದಂತಹ ಜಿಲ್ಲಾ ದೈಹಿಕ ತಾಲೂಕು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣ ಅಧ್ಯಕ್ಷರಾದಂಥ ಲಿಲ್ಲಿ ಪಾಯಸ್ರವರು, ಕಾರ್ಯದರ್ಶಿಯಾದ ಮೋಹನ್ ಶಿರ್ಲಾಲ್ ಮತ್ತು ವಿಭಾಗೀಯ ಕಾರ್ಯದರ್ಶಿ ತ್ಯಾಗ ಮಹರೇಕಳ ಹಾಗೂ ಶೇಖರ್ ಕಡ್ತಲ್ರವರು, ಎಲ್ಲರಿಗೂ ಹಾಗೆ ಎಲ್ಲರಿಗೂ ದೈಹಿಕ ಶಿಕ್ಷಣ ಬಂಧುಗಳಿಗೆ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ನಿವೃತ್ತಿ ಹೇಳ್ತಾ ಇದ್ದಾರೆ. ನಿವೃತ್ತಿ 60 ವರ್ಷ ಆದರೂ ಕೂಡ ಎಲ್ಲರಿಗೂ ಅದೊಂದು ಬರಲೇಬೇಕಾದ್ದು. ಕಡೆಗೆ ಒಂದು ದಿವಸ ಎಲ್ಲರೂ ಭೂಲೋಕವನ್ನು ಬಿಟ್ಟು ಬೇರೆ ಕಡೆ ಹೋಗಲೇಬೇಕು. ಹುಟ್ಟು ಆಕಸ್ಮಿಕ, ಸಾವು ಕಟ್ಟಿಟ್ಟ ಬುತ್ತಿ. ಹಾಗೆ ಸರ್ಕಾರಿ ಹುದ್ದೆಗೆ ಅಥವಾ ಯಾವುದಕ್ಕೆ ಸೇರಿದಾಗ 60 ವರ್ಷಕ್ಕೆ ನಿವೃತ್ತ ಆಗೋದು ಕಡ್ಡಾಯವಾಗಿ ಆಗಲೇಬೇಕು. ಅದರಲ್ಲಿ ಏನು ಬೇಸರ ಪಡುವಂಥ ಇಲ್ಲ, ಅಷ್ಟು ನಾವು ಸಂತೋಷ ಪಡಬೇಕು. ಅದು ಈ ಶಿಕ್ಷಕ ಹುದ್ದೆ ಸಿಗಬೇಕಾದ್ರೆ ನಾನು ಅತ್ಯಂತ ಸಂತೋಷ ಅಥವಾ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅತ್ಯಂತ ಉತ್ಕೃಷ್ಟವಾದಂಥ ಹುದ್ದೆ ಅಂದರೆ ಶಿಕ್ಷಕರ ಹುದ್ದೆ. ನಾವೀಗ ಬೇರೆ ಬೇರೆ ನಾನು ಡೈಲಿ ನೋಡ್ತೇನೆ, ಆ ಬಸ್ನಲ್ಲಿ ಬರುವಂಥ ಡ್ರೈವರು, ಕಂಡಕ್ಟರ್ಗಳು, ಬೇರೆ ಬೇರೆ ಕೆಲಸದಲ್ಲಿ ವೃತ್ತಿ ಮಾಡುವವರು, ಅವರ ಕಷ್ಟಗಳನ್ನು ನೋಡಿದ್ರೆ ತುಂಬ ಅವರು 1,000, 1,200 ರೂಪಾಯಿ ಸಂಬಳ ತೊಗೊಳ್ಳೋದು. ಅವರಿಗೆ ಹಿಂದಿಂದ ಮುಂದಿನ ಅವ್ರು ಹೇಳ್ತಾರೆ, ಒಬ್ಬ ಡ್ರೈವರ್ ಕಂಡಕ್ಟ್ರು ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿಯುವಾಗ ನಾವು 1,200 ರೂಪಾಯಿ ಸಿಕ್ಕಿದ್ರೆ ಒಂದು ಅಪ್ಪ ಅಮ್ಮನಿಗೆಲ್ಲ ಬೈಯುವವರೇ ಜಾಸ್ತಿ. ಒಬ್ಬ ಬೈಕ್ನ ಓವರ್ಟೇಕ್ ಮಾಡೋ ಅವನೇ ದುಡ್ಡು ಕೊಟ್ಕೊಂಡು ನೋಡ್ತಾನೆ. ಹಾಗೆ ಕಾರು, ಆಟೋ ರಿಕ್ಷಾ ಎಲ್ಲರ ಹತ್ರ ಕೇಳ್ಕೊಂಡು ನಾವು ಜೀವನ ಮಾಡಬೇಕು ಸರ್. ದಿವಸಕ್ಕೆ 10ರಿಂದ 12 ಗಂಟೆ ಡ್ಯೂಟಿ ಆಗ್ತದೆ ನಮ್ದಂತ. ನಿಜವಾಗಿ ಅದೆಲ್ಲವನ್ನು ನೋಡುವಾಗ ನಾವು ಅತ್ಯಂತ ಸುಖಿಗಳು. ಹಾಗೆ ನಮ್ಮ ವೃತ್ತಿಯನ್ನು ನಾವು ಹೀಗೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಂಡು ಒಳ್ಳೆಯ ರೀತಿಯ ಯಶಸ್ಸನ್ನು ಗಳಿಸಿ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಉತ್ತಮ ಶಿಕ್ಷಕರಾಗಿ ಬಾಳಿ ಅಂತ ಹಾರೈಸ್ತಾ ಅವಕಾಶಕ್ಕೆ ಒಂದು ದಿವಸ ನಾನು 2 ಮಾತು ಮುಗಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದೆ. ಸ್ಮರಣಿಕೆ ಆಗಿದೆಯಲ್ಲ. ಹಾಗೆ ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಪಾಲ್ಗೊಂಡವರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಿನ ಅಧ್ಯಕ್ಷರು, ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳಾದ ಜಗದೀಶ್ ಶೆಟ್ಟಿ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆ ಮಾನ್ಯ ದೈಹಿಕ ಶಿಕ್ಷಣ ಪರೀಕ್ಷಕರು ನಮ್ಮ ತಾಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾ ಬಂದಿರುವವರು, ಬರುವ ತಿಂಗಳಲ್ಲಿ ನಿವೃತ್ತಿ ಹೊಂದುವ ಒಂದು ತಮ್ಮ
ವೃತ್ತಿ ಜೀವನ ಬರುವ ತಿಂಗಳಿಗೆ ಅಲ್ಲಿ ಮುಕ್ತಾಯ ಅಂತ ನಮ್ಮ ತಾಲೂಕಿನಲ್ಲಿ ಆಗ್ತದೆ. ಬಹುಶಃ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದೀರಿ ಸರ್. ತಮಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಅಭಿನಂದನೆಗಳು ಸಲ್ಲಿಸಿದ್ದೇವೆ. ಹಾಗೆ ಮತ್ತೋರ್ವರು ನಮ್ಮ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಶ್ರೀಯುತ KM ಮಂಜನಹಳ್ಳಿ ಸರ್ ಅವರು, ತಾವು ಕೂಡ ತಮ್ಮ ಸಮಯವನ್ನು ನಮಗೆ ನೀಡಿದ್ದೀರಾ ಸರ್. ತಮಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಇನ್ನೊಂದು ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಆರಂಭವಾಗೋದು ಮುಂಚೆನೇ ನಮ್ಮೊಟ್ಟಿಗೆ ಇದ್ದು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಜಯವಂತಿ ಸೋನ್ಸ್ ಮೇಡಮ್ ಅವರು, ತಮಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದ ತ್ರಿಮೂರ್ತಿಗಳು ನಿವೃತ್ತಿ ಹೊಂದಿದವರು, ನಮಗೆಲ್ಲರೂ ಕೂಡ ಹಿರಿಯರಾಗಿದ್ದುಕೊಂಡು ಮಾರ್ಗದರ್ಶನ ನೀಡಿದಂಥವರು ನಮ್ಮ ಡೊನಾಲ್ಡ್ ಸರ್ ಅವರು, ಹಾಗೆ ಜಾನೆಟ್ ಮಾವೆನ್ ಮೇಡಮ್ ಅವರು, ಬಾಲಕೃಷ್ಣ ಸರ್ ಅವರು, ಈ ಮೂವರು ನಮ್ಮ ಹಿರಿಯರಿಗೆ ತಮ್ಮ ಆಶೀರ್ವಾದವನ್ನು ಬೇಡ್ತಾ ನಮಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ಹಾಗೆ ನಮ್ಮ ಈ ದಿವಸದ ತರಬೇತಿ ಕಾರ್ಯಾಗಾರವನ್ನು ಬಹಳ ಉತ್ತಮವಾಗಿ ನಡೆಸಿಕೊಟ್ಟವರು ಡಾಕ್ಟರ್ ದರ್ಶನ್ ನಾಯ್ಕ್ ಸರ್ ಅವರು, ಮುತ್ತೂರು ಶಾಲೆಯ KPS ಮುತ್ತೂರು ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡು ಅನೇಕ ಕ್ರೀಡಾಪಟುಗಳ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದಂಥ ಕೀರ್ತಿಯನ್ನು ಹೊಂದಿರುವವರು ದರ್ಶನ್ ನಾಯ್ಕ್ ಸರ್ ಅವರು ಬರಬೇಕು. ತಮಗೆ ಕೂಡ ಒಂದು ಸ್ಮರಣೆಗೆ ನಿಮಿತ್ತ ನಾವು ಗೌರವಿಸಿದೆ. ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಸನ್ಮಾನ್ಯ BU ಸರ್ ಅವರು ದರ್ಶನ್ ಅವರಿಗೆ ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು ವಿನಂತಿಸಿದ್ದೇನೆ. ಹಾಗೆ ಮತ್ತೋರ್ವರು ನಮ್ಮ ಮತ್ತೊಬ್ಬ ಪ್ರತಿಭೆ ಶ್ರೀಯುತ ಪ್ರೀತಮ್ ಕುಮಾರ್ ಅವರು, ತಾವು ರಚಿಸಿದಂಥ ಸಾಹಿತ್ಯ ಹಾಗೆ ಸಂಗೀತ ಮೂಲಕ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿಕೊಂಡು ಇಡೀ ಈ ಭಾಗದಲ್ಲೆಲ್ಲ ಅತ್ಯಂತ ಒಳ್ಳೆಯ ಒಬ್ಬ ಸಾಹಿತಿಯಾಗಿದ್ದುಕೊಂಡು ನಮ್ಮೊಟ್ಟಿಗೆ ದೈಹಿಕ ಶಿಕ್ಷಕರಾಗಿದ್ದಾರೆ ಸರ್. ದಯವಿಟ್ಟು ವೇದಿಕೆ ಬರಬೇಕು. BU ಸರ್ ಅವರಿಂದ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಒಂದು ಜೋರಾದ ಚಪ್ಪಾಳೆ ಕೊಡಿ. ಸ್ವರಚಿತ ಒಂದು ಸಾಹಿತ್ಯವನ್ನು ರಚನೆ ಮಾಡಿಕೊಂಡು ಅನೇಕ ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಪ್ರೀತಮ್ ಸರ್ ಅವರು ತಮಗೆ ಕೋಗಿಲೆ ರಾಮನ ಒಂದು ಉತ್ತಮವಾದಂಥ ಭಕ್ತಿಗೀತೆಯನ್ನು ರಚನೆ ಮಾಡಿದ್ದಾರೆ ಪ್ರೀತಮ್ ಸರ್ ಅವರು, ತಮಗೆ ಕೂಡ ಧನ್ಯವಾದ ಅರ್ಪಿಸ್ತಿದ್ದೇವೆ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಬೇಕಿದೆ. ಅವರ ಸಂಪೂರ್ಣ ಮಾರ್ಗದರ್ಶನ ನಮಗೆಲ್ಲರಿಗೂ ಕೂಡ ಇರುವುದರಿಂದ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಲಿಲಿ ಪೈಸ್ ಮೇಡಮ್ ಅವರಿಗೂ ಕೂಡ ವಂದನೆ ಅರ್ಪಣೆ ಸಲ್ಲಿಸಿದ್ದೇವೆ. ಹಾಗೆ ಮೈಸೂರು ಭಾಗೀಯ ಕಾರ್ಯಾಧ್ಯಕ್ಷರು ಶ್ರೀಯುತ ತ್ಯಾಗಂ ಹರೇಕಳ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಕೋಶಾಧಿಕಾರಿಗಳು ಶ್ರೀಯುತ ಶೇಖರ್ ಕಡ್ತಲ್ ಸರ್ ಅವರಿಗೆ ಕೂಡ ವಂದನೆಗಳನ್ನು ಅರ್ಪಿಸಿದ್ದೇವೆ. ಹಾಗೆ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲರಿಗೂ ಕೂಡ, ಹಾಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳಿಗೆ, ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ನಮ್ಮ ಗೌರವಾನ್ವಿತ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ, ಅವರು ಕರ್ಕೊಂಡು ಬಂದಂಥ ಶಿಕ್ಷಕ ಬಂಧುಗಳಿಗೆ ಕೂಡ ವಂದನೆಗಳನ್ನು ಅರ್ಪಿಸಿದ್ದೇವೆ. ನಮ್ಮ ಲಿಲಿ ಪಯಸ್ ಅವರ ಬಗ್ಗೆ ಹೇಳುವುದಾದರೆ, ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ. ಅವರು ನಾವು ವಿಶೇಷವಾಗಿ ಅಭಿನಂದಿಸಬೇಕಿತ್ತು. ದಿನ ಅವರನ್ನೇ ಕೂರಿಸಿಕೊಂಡು ಸಾಲು ಹಾಕುವುದಕ್ಕಿಂತ ಒಂದು ಗುರುತಿಸೋದು ನಾವು ಯಾವಾಗೂ ಬೇರೆ ಮಾಡ್ತಾ ಇರ್ತೇವೆ. ಹಾಗಾಗಿ ಇವತ್ತೊಂದು ಸ್ಮರಣಿಕೆ ಇತ್ತು, ಅವರನ್ನು ಗೌರವಿಸ್ತೇವೆ. ಎಲ್ಲರಿಗೂ ಗೊತ್ತಿರಲಿ, ಅವರು ರಾಜ್ಯ ಸರ್ಕಾರ ನೌಕರ ಸಂಘದ ಜಿಲ್ಲೆಯ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು. ಜೋರದ ಚಪ್ಪಳೆ ಕೊಡುವ ಲಿಲಿ ಪೈಸ್ ಮೇಡಮ್ ಅವರಿಗೆ. ಹಾಗೆ ಈ ಒಂದು ವ್ಯವಸ್ಥಿತವಾದಂಥ ಹಾಲ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಮ್ಮ ಈ ಚರ್ಚಿನ ಧರ್ಮಗುರುಗಳು ರೆವರೆಂಡ್ ಫಾದರ್ JB ಸಲ್ದನ ಸರ್ ಅವರು. ನಮ್ಮ ಪೆರ್ಮನೂರು ಚರ್ಚೆಯಲ್ಲಿ ಇರುವಾಗ ಕೂಡ ನಮ್ಮೆಲ್ಲರೊಟ್ಟಿಗೂ ಅತ್ಯಂತ ಬಾಂಧವ್ಯ ಹೊಂದಿರುವವರು. ಒಂದು ಸೌಹಾರ್ದ ಕಾರ್ಯಕ್ರಮ ಮಾಡಬೇಕಿದೆ JB ಸಲ್ದನ್ ಸರ್ ಹತ್ರ ಕೇಳಬೇಕು ಸರ್. ತಾವು ಇಲ್ಲಿ ಅನುಪಸ್ಥಿತಿಯಲ್ಲಿ ಕೂಡ ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಹಾಗೆ ಮತ್ತೆ ಇಲ್ಲೆಲ್ಲ ಈ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು ನಮ್ಮ ಇದೇ ಸ್ಥಳೀಯ ಅನುದಾನಿತ ಪ್ರೌಢಶಾಲೆ ರೂಲ್ಸ್ ಪ್ರೌಢಶಾಲೆಯ ಶಿಕ್ಷಕರು ರೊನಾಲ್ಡ್ ಪೌಲ್ ಸರ್ ಅವರು, ತಮಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸಿದಂಥ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. 4 ಗಂಟೆ ತನಕ ತರಬೇತಿ ಮಾಡಬೇಕಂತೇಳಿ ಎಲ್ಲರೂ ಬರಬೇಕು ಇಲ್ಲಿಗೆ. ಹಾಗೆಲ್ಲ ನಮ್ಮ ವರದಿಗಾರರು ಪತ್ರಕರ್ತ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಸಂಘದ ಕಾರ್ಯದರ್ಶಿ ಮೋಹನ್ ಶಿರ್ಲಾಲ್ ಅವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ BO ಸರ್ ಅಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರೊನಾಲ್ಡ್ ಸರ್ ಅವರಿಗೆ
ನಮಗೆ ಇವತ್ತಿನ ಇಲ್ಲಿಯ ಎಲ್ಲ ಸಹಕಾರ ನೀಡಿದವರು ರೊನಾಲ್ಡ್ ಪಾಲ್ ಲೂಡ್ಸ್ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು. ಅವರಿಗೆ ಮೆಮೆಂಟೊ ನೀಡಿ BO ಅವರು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮಕ್ಕಳೇ ಮೊದಲು ಹೋಗಿ ಊಟಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಅನ್ಸರ್ ಸರ್ ಊಟ ಮಾಡಿ ಹೋಗಿ.